प्रकृतिं विद्धि मे परां जीवभूतां महाबाहो ययेदं धार्यते जगत्। श्लोकारु एतद्योनीनि भूतानि सर्वाणीत्युपधारय अहं कृष्णस्य जगतः प्रभवा प्रलयस्तथा। ಶ್ಲೋಕ 7 ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಶ್ಲೋಕ 8 ರಸೋऽಹಮಸ್ತು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಷು ಶಬ್ದಃ ಕೆ ಪೌರುಷಂ ನೃಷು. ಶ್ಲೋಕ 9 ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಶ್ಲೋಕ 10 ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಶ್ಲೋಕ 11 ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಶ್ಲೋಕ 12 ಯೇ ಚೈವ ಸಾತ್ವಿಕಾ ಭಾವ ರಾಜಸ್ತಾಸ್ತಮಸಾಶ್ಚಯೇ ಮತ್ತ ಯೇ ವೇತಿ ತಾನ್ ವಿದ್ಧಿ ನ ತ್ವಹಂ ತೇಷು ತೇ ಮಯಿ. ಶ್ಲೋಕ 13 ತ್ರಿಭಿರ್ಗುಣ ಮಯಿ ಭಾವೈರೇಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಶ್ಲೋಕ 14 ದೈವೀ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಶ್ಲೋಕ 15 ನಾಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮ ಮಾಯಯಾ ಪೃಥಗ್ಜ್ಞಾನಂ ಆಸುರಂ ಭಾವಮಾಶ್ರಿತಃ. ಶ್ಲೋಕ 16 ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸು ಸುರಾರ್ಥಿ ಆರ್ತಿ ಜ್ಞಾನಿ ಚ ಭರತರ್ಷಭ. ಶ್ಲೋಕ 17 ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಾ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥ ಮಹಂ ಸ ಚ ಮಮ ಪ್ರಿಯಃ. ಶ್ಲೋಕ 18 ಉದಾರಾ ಸರ್ವ ಏವೈತೆ ಜ್ಞಾನಿ ತ್ವಾತ್ವೈವ ಮೇ ಮತಂ ಆಸ್ಥಿತಾ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಶ್ಲೋಕ 19 ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಶ್ಲೋಕ 20 ಕಾಮೈತೈತೈಹೃತ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಂ. ಶ್ಲೋಕ 21 ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಂ ಇಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ಶ್ಲೋಕ 22 ಸ ತಯಾ ಶ್ರದ್ಧಯಾ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತಥಾ ಕಾಮೈ ಏವಾ ವಿಹಿತಾನ್ ಹಿತಾನ್. ಶ್ಲೋಕ 23 ಅಂತವಂತು ಫಲಂ ತೇಷಾಂ ತತ್ ಭವತ್ಯಲ್ಪಮೇಧಸಾತ್ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಶ್ಲೋಕ 24
अव्यक्तं व्यक्तिमापन्नं मन्यन्ते मामबुद्धय परं भावमजानन्तो माम् अव्ययमनुत्तमम्. ಶ್ಲೋಕ 25. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜವ್ಯಯಂ. ಶ್ಲೋಕ 26. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಶ್ಲೋಕ 27. ಇಚ್ಛಾದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಶ್ಲೋಕ 28. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಾಣಾಂ ತೇ ದ್ವಂದ್ವ ಮೋಹಿ ನಿರ್ಮುಕ್ತಾ ಭಜಂತೆ ಮಾಂ ದೃಢರತಃ. ಶ್ಲೋಕ 29. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸಾ ಮಧ್ಯಾತ್ಮ ಕರ್ಮ ಚಾಕಿಲಂ. ಶ್ಲೋಕ 30. ಸಾಧಿಭೂತಾದಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ಎಲ್ಲರೂ ಒಂದು ಸುತ್ತು ಜಪವನ್ನು ಮಾಡೋಣ. ಯಾರತ್ರ ಎಲ್ಲ ಜಪಮಾಲೆ ಇದೆ ತಗೊಳ್ಳಿ, ಯಾರತ್ರ ಎಲ್ಲ ಇಲ್ಲ ನನ್ನ ಜೊತೆಯಲ್ಲಿ ಹೇಳಿ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ
Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare,
हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादां सहगण ललिता श्रीविशाखान्वितांश्च
हे कृष्ण करुणा सिंधु दीनबंधु जगत्पते गोपीश गोपिका कांत राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಇಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ 7. ಅದರಲ್ಲಿ ತಿಳ್ಕೊಳ್ಳೋದಕ್ಕೆ ಮೊದಲು ನಾವು ನೆನ್ನೆಯ ಅಧ್ಯಾಯವನ್ನು ಒಂದ್ಸರಿ ಅದು ನೋಡಿ ಬರೋಣ. ಏನೆಲ್ಲ ತಿಳ್ಕೊಂಡಿದ್ವಿ ಅಂತ ಯಾರಿಗಾದ್ರೂ ನೆನಪಿದೆ? ನೆನ್ನೆಯ ಅಧ್ಯಾಯದ ಹೆಸರೇನಿತ್ತು, ಏನೆಲ್ಲ ವಿಷಯಗಳು ತಿಳಿದ್ವಿ ಅಂತ? ಹರೇ ಕೃಷ್ಣ. ನೆನ್ನೆ ಯಾವ ಅಧ್ಯಾಯವನ್ನು ತಿಳ್ಕೊಂಡ್ವಿ ನಾವು? ಧ್ಯಾನ ಯೋಗ. ಧ್ಯಾನ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಭಗವಂತನನ್ನ ಹೇಗೆ ಯೋಗ ಅಂದ್ರೆ ಸಂಪರ್ಕ ಮಾಡೋದು ಧ್ಯಾನದ ಮೂಲಕ. ಅಂದ್ರೆ ಪರಮಾತ್ಮ ಅಲ್ಲಿ ಅರ್ಜುನನಿಗೆ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸ್ಕೊಡ್ತಾನೆ. ನಾವಲ್ಲಿ ನೋಡಿದ್ವಿ, ನಾವು ತಿಳ್ಕೊಂಡಿರುವಂತಹ ಯೋಗಕ್ಕೂ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರುವಂತಹ ಯೋಗಕ್ಕೂ ಇರೋ ವ್ಯತ್ಯಾಸವನ್ನ ತಿಳ್ಕೊಂಡ್ವಿ. ಅದರಲ್ಲಿ 8 ಅಂಗಗಳು ಬರುತ್ತೆ ಅಂತ ಯಾರಿಗಾದ್ರೂ ನೆನಪಿದೆಯಾ? ಯಾವ್ದೆಲ್ಲ 8 ಅಂಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಂತ? ಯಮ ನಿಯಮ ಆಸನ, ಯಮ ನಿಯಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಒಂದು ಧ್ಯಾನದ ಒಂದು ಅಂತಿಮ ಘಟ್ಟ ಅದು ಏನು ಅಂತ, ಸಮಾಧಿ ಅಂದ್ರೆ ಏನಂತ ಹೇಳ್ತೀರಾ? ಹರೇ ಕೃಷ್ಣ. ಪರಮಾತ್ಮನನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವುದು. ಪರಮಾತ್ಮನನ್ನ ಅವರು ಅಂದ್ರೆ ಬೇರೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಭಗವಂತನ ಒಂದು ಸ್ಮರಣೆಯಲ್ಲಿ ಸದಾ ಅವರು ಇರ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇರ್ತಾರೆ ಅಂದ್ರೆ ಅವ್ರಿಗೆ ಪ್ರಾಪಂಚಿಕವಾಗಿ ಅವರ ಸುತ್ತಮುತ್ತ ಏನ್ ನಡೀತಿದೆ ಅದು ಕೂಡ ಅವ್ರಿಗೆ ಅವ್ರಿಗೆ ಯಾವುದೇ ಒಂದು ಪ್ರಜ್ಞೆ ಇರೋದಿಲ್ಲ. ಆ ಒಂದು ಹಂತದಲ್ಲಿ ಅವರು ಭಗವಂತನನ್ನ ಮುಖಾಮುಖಿಯಾಗಿ ಕಾಣ್ತಾ ಇರ್ತಾರೆ ಅವರ ಹೃದಯದಲ್ಲಿ. ಇದನ್ನೇ ಸಮಾಧಿ ಸ್ಥಿತಿ ಅಂತ ಹೇಳುವಂಥದ್ದು. ಅಂದ್ರೆ ಯೋಗದ ಅಂತಿಮ ಘಟ್ಟ ಭಗವಂತನನ್ನ ನೇರವಾಗಿ ನೋಡುವಂಥದ್ದು. ಆದ್ರೆ ನಾವು ಮಾಡುವಂತಹ ಯೋಗದಲ್ಲಿ ಅಂದ್ರೆ ಜನರು ಈಗ ವಾಸ್ತವದಲ್ಲಿ ಯಾರು ಮಾಡ್ತಾ ಇದ್ದಾರೆ ಯೋಗಾಸನಗಳನ್ನ, ಅಲ್ಲಿ ನಾವು ಮಾಡುವಂಥದ್ದು ಬರೀ ಆಸನಗಳು. ಅಲ್ಲಿ ಈ ಎಲ್ಲ ಒಂದು ಹಂತಗಳು ಮತ್ತೆ ಅದರಲ್ಲಿ ಇರುವಂತಹ ಯೋಗದ ಉದ್ದೇಶ ಅದ್ಯಾವುದನ್ನು ಪರಿಪೂರ್ಣವಾಗಿ ಯೋಗ ಅಂತಂದ್ರೇನೆ ಭಗವಂತನನ್ನ ಸಂಪರ್ಕಿಸುವುದು, ಆತ್ಮ ಪರಮಾತ್ಮನನ್ನ ಸದ್ದಿಸುವಂಥದ್ದು. ಆ ಒಂದು ವಿಚಾರ ತಿಳಿದೆ ನಾವು ಆಸನಗಳನ್ನೇ ಯೋಗ ಅಂತ ತಿಳ್ಕೊಂಡಿರ್ತೀವಿ. ಮತ್ತೆ ನಂತರ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಈ ಒಂದು ಯೋಗ ಅನ್ನುವಂಥದ್ದು ಮನಸ್ಸಿನ ಒಂದು ನಿಯಂತ್ರಣದ ಮೇಲೆ ಅವಲಂಬಿತವಾಗಿರುತ್ತೆ. ಆ ಮನಸ್ಸಿನ ನಿಯಂತ್ರಣ ಆಗಿಲ್ಲ ಅಂತಂದ್ರೆ ಈ ಒಂದು ಧ್ಯಾನ ಮಾಡೋದಕ್ಕೆ ಅಥವಾ ಸಮಾಧಿ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ ನನಗೆ ಈ ಒಂದು ಯೋಗ ಪದ್ಧತಿ ಅಂದ್ರೆ ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಅವನಿಗೆ ಆ ಒಂದು ಅಭ್ಯಾಸ ಇದೆ. ಆದ್ರೆ ಅವನು ಹೇಳ್ತಾನೆ, ನನಗೆ ಇದು ಕಷ್ಟ. ಅಂದ್ರೆ ನನ್ನ ಮನಸ್ಸು ಗಾಳಿಗಿಂತ ವೇಗವಾಗಿ ಅದು ಚಂಚಲವಾದದ್ದು, ಅದನ್ನ ನಾನು ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಭ್ಯಾಸ ಮಾಡೋ ಮೂಲಕ ಒಂದು ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯವನ್ನ ತಾಳುವ ಮೂಲಕ ನೀನು ಅದನ್ನ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾನೆ. ನಂತರ ಅರ್ಜುನನ ಪ್ರಶ್ನೆ ಇರುತ್ತೆ, ಯಾರು ಇದನ್ನ ಪ್ರಾರಂಭ ಮಾಡಿದಾನೆ ನಂತರ ಅದರಲ್ಲಿ ವಿಫಲನಾಗ್ತಾನೆ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ. ಆಗ ಪರಮಾತ್ಮ ಏನಂತ ಹೇಳ್ತಾನೆ, ಯಾರಿಗಾದ್ರೂ ನೆನಪಿದ್ಯಾ ಯಾರು ವಿಫಲ ಯೋಗಿ ಇದ್ದಾನೆ ಅವನ ಗಮ್ಯಸ್ಥಾನ ಯಾವುದು ಅಂತ? ಅಂದ್ರೆ ಕೆಲವು ದಿನಗಳ ಕಾಲ ಮಾಡಿ ನಂತರ ಮಾಡದೆ ಬಿಟ್ಟವನು, ಮುಂದುವರಿಸಿದಿರಾ ಓದೋನು. ಭರತ ಮಹಾರಾಜನ ಕತೆ.
ಅಂದ್ರೆ ಅವರು ಏನಾಗ್ತಾರೆ, ಮುಂದಿನ ಜನ್ಮದಲ್ಲೂ ಕೂಡ ಆಧ್ಯಾತ್ಮಿಕ ಜೀವನ ಅನ್ನುವಂಥದ್ದು ಮುಂದುವರಿಯುತ್ತೆ ಅಂತ. ಅಂದ್ರೆ ಅದಕ್ಕೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಶುಶಿನಾಂ ಶ್ರೀಮತಾಂ ಗೇಹೆ, ಅಂದ್ರೆ ಅವರು ಒಂದು ಆ ಉನ್ನತ ಕುಟುಂಬದಲ್ಲಿ ಜನ್ಮವನ್ನು ಪಡಿತಾರೆ. ಅಂದ್ರೆ ಅನೇಕ ವರ್ಷಗಳ ಕಾಲ ಸ್ವರ್ಗ ಸುಖವನ್ನು ಅನುಭವಿಸಿ ನಂತರ ಭೂಮಿ ಮೇಲೆ ಹುಟ್ಟಿದಾಗ ಶ್ರೀಮಂತರ ಮನೆಯಲ್ಲಿ ಅಥವಾ ಅದಕ್ಕೆ ತಕ್ಕಂತಹ ಒಂದು ವಾತಾವರಣ ಇರುವಂತಹ ಬ್ರಾಹ್ಮಣರ ಮನೆಯಲ್ಲಿ ಅವರು ಜನ್ಮವನ್ನು ಪಡಿತಾರೆ. ಆದ್ರೆ ಅವರು ತುಂಬಾ ಕಾಲ ಆ ಒಂದು ಆಧ್ಯಾತ್ಮಿಕ ಜೀವನವನ್ನ ಮುಂದುವರಿಸಿ ಅದರಲ್ಲಿ ವಿಫಲರಾದ್ರು. ಕೊನೆಯಲ್ಲಿ ಅದನ್ನ ಅಂತಿಮ ಘಟ್ಟವನ್ನ ತಲುಪಲಿಲ್ಲ ಅಂತಂದಾಗ ಅವ್ರೇನಾಗ್ತಾರೆ, ಧೀಮಂತರ ಕುಟುಂಬದಲ್ಲಿ ಜನಿಸ್ತಾರೆ. ಅದು ತುಂಬಾ ದುರ್ಲಭವಾದದ್ದು ಅಂತ ನಾವು ನೋಡಿದ್ವಿ. ಅಂದ್ರೆ ವೈಷ್ಣವರ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಹುಟ್ಟಿನಿಂದಲೇ ಅವರ ಒಂದು ಪರಿವಾರದಲ್ಲಿ ಎಲ್ಲರೂ ವೈಷ್ಣವರಾಗಿರ್ತಾರೆ. ಮತ್ತೆ ಆ ಮಗುವಿಗೆ ಜನ್ಮದಿಂದಲೇ ಆ ಒಂದು ವಾತಾವರಣ, ಅಂತಹ ಒಂದು ಅವಕಾಶ ಸಿಗುತ್ತೆ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಅನ್ನೋದನ್ನ ನೋಡಿದ್ವಿ. ನಂತರ ಆ ಅಲ್ಲಿ ಭಗವಂತ ಕೊನೆಯಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಯಾರು ಭಕ್ತಿ ಮಾಡುವಂಥದ್ದು ಸುಲಭ ಅಂತ ನಾವು ನೋಡಿದ್ವಿ. ಆಧ್ಯಾತ್ಮಿಕವಾಗಿ ಅಂದ್ರೆ ಅಷ್ಟಾಂಗ ಯೋಗ ಮಾಡೋದಕ್ಕಿಂತ ಭಕ್ತಿಯ ಮೂಲಕ ಅದನ್ನ ಸಾಧಿಸುವುದು ಸುಲಭ ಅಂತ. ಮನಸ್ಸನ್ನ ನಿಯಂತ್ರಣ ಮಾಡುವಂಥದ್ದು ಪ್ರೀತಿಪೂರ್ವಕವಾಗಿ ಮಾಡುವಂಥದ್ದು ಸುಲಭ, ಆದ್ರೆ ಅದನ್ನ ಬಲವಂತವಾಗಿ ಮಾಡುವಂಥದ್ದು ಅಷ್ಟೇ ಕಷ್ಟ ಅನ್ನೋದನ್ನ ನೋಡಿದ್ವಿ. ಮತ್ತೆ ಅದು ಸತ್ಯಯುಗಕ್ಕೆ ಹೇಳಿದಂತ ಯುಗ ಧರ್ಮ, ಆದ್ರೆ ಕಲಿಯುಗದ ಜನರಿಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಯಾಕಂದ್ರೆ ನಮ್ಗೆ ಅಷ್ಟೊಂದು ಆಯುಸ್ಸು ಇಲ್ಲ. ಮತ್ತೆ ನಮ್ಮಲ್ಲಿ ಅಂತಹ ಒಂದು ಏಕಾಂತ ಸ್ಥಳಗಳು, ತೀರ್ಥ ಸ್ಥಳಗಳು ಇದೆ, ಆದ್ರೆ ಅಲ್ಲೆಲ್ಲ ಜನಜಂಗುಳಿ ಇದೆ, ಅಲ್ಲಿ ಎಲ್ಲೂ ಏಕಾಂತ ಇಲ್ಲ. ಮತ್ತೆ ಕಾಡಿಗೆ ಹೋಗಿ ನಾವು ಮಾಡ್ಬೇಕಂದ್ರೆ ನಾವು ನಿರ್ಭಯವಾಗಿ ಹೋಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲಾ ಒಂದು ವಿಷಯಗಳಿಂದಾಗಿ ನಾವು ಅದನ್ನ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಕಲಿಯುಗಕ್ಕೆ ಅದರದೇ ಆದ ಒಂದು ಯುಗ ಧರ್ಮ ಇದೆ. ಹರೇ ಕೃಷ್ಣ. ಕಲಿಯುಗದ ಯುಗ ಧರ್ಮ ಯಾವುದು? ದೇವರ ನಾಮ ಜಪಿಸ ಜಪ ಮಾಡುವುದು. ಜಪಯಜ್ಞ. ಆ ಜಪಯಜ್ಞ ಮಾಡುವ ಮೂಲಕ ಆ ಧ್ಯಾನದಿಂದ ಅಥವಾ ಯಜ್ಞ ಮಾಡೋದ್ರಿಂದ ಅಥವಾ ಭಗವಂತನ ಅರ್ಚನೆ ಮಾಡೋದ್ರಿಂದ ಏನೆಲ್ಲ ಫಲ ಸಿಗುತ್ತೆ ಅದನ್ನ ಸುಲಭವಾಗಿ ಕಲಿಯುಗದ ಜನ ಪಡಿತಾರೆ ಅನ್ನೋದನ್ನ ನಾವು ನಿನ್ನೆಯ ಅಧ್ಯಾಯದಲ್ಲಿ ನೋಡಿದ್ವಿ. ಈ ಹರೇ ಕೃಷ್ಣ ಮಹಾಮಂತ್ರ ಅನ್ನುವಂಥದ್ದು ಇಸ್ಕಾನ್ ಅವರು ಹುಟ್ಟು ಹಾಕಿದ ಮಂತ್ರ ಅಲ್ಲ, ಅದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಅನ್ನೋದಕ್ಕೆ ಭಗವದ್ಗೀತೆ ಮತ್ತೆ ಭಾಗವತ, ನಂತರ ಚೈತನ್ಯ ಚರಿತಾಮೃತ, ನಂತರ ಪುರಾಣಗಳು, ಉಪನಿಷತ್ತುಗಳಿಂದ ಎಲ್ಲ ನಾವು ನಾರಾಯಣ ಸಂಹಿತ ಇದರಲ್ಲೆಲ್ಲ ಈ ಒಂದು ಶ್ಲೋಕದ ಉಲ್ಲೇಖವನ್ನ ನಾವು ನೋಡಿದ್ವಿ. ಎಲ್ಲೆಲ್ಲ ಅದರ ಬಗ್ಗೆ ತಿಳಿಸಿದ್ದಾರಂತ. ಮತ್ತೆ ಪ್ರಾಕ್ಟಿಕಲ್ ಆಗಿ ಕೂಡ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡು ಅನೇಕ ಜನ ಅವರ ಅಭಿಪ್ರಾಯಗಳನ್ನ ತಿಳಿಸಿರುವ ಒಂದು ಸ್ಲೈಡ್ಸ್ ನ ಕೂಡ ನಾವು ನೋಡಿದ್ವಿ. ಕೊನೆಯಲ್ಲಿ ಅವರು ಹೇಳಿದ್ರು, ಎಲ್ಲರೂ ಜಪ ಮಾಡಿ ನೀವು ಕೂಡ ಆ ಒಂದು ಅನುಭವವನ್ನ ರುಚಿಯನ್ನ ನೋಡಿ ಅಂತ ಕೊನೆಯಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗ 7ನೇ ಅಧ್ಯಾಯ. ಅಂದ್ರೆ ಇಲ್ಲಿ ಭಗವದ್ಗೀತೆಯನ್ನ ಎಷ್ಟು ಅಧ್ಯಾಯಗಳಿದೆ ಭಗವದ್ಗೀತೆಯಲ್ಲಿ? ಹರೇ ಕೃಷ್ಣ, ಯಾರು ಹೇಳ್ತೀರಾ? 18. 18 ಅಧ್ಯಾಯಗಳಿದೆ. ಇದನ್ನ 3 ಭಾಗಗಳಾಗಿ ವಿಭಾಗಿಸ್ತಾರೆ. ಮೊದಲ 6 ಅಧ್ಯಾಯವನ್ನ ಕರ್ಮಯೋಗ ಅಂತ ಕರೀತಾರೆ. ಮಧ್ಯದ 6 ಅಧ್ಯಾಯ ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು 12ನೇ ಅಧ್ಯಾಯದವರೆಗೂ ಬರುವಂತದ್ದು, ಅದು ಭಕ್ತಿ ಯೋಗ ಅಂತ ಕರೀತಾರೆ. ಕೊನೆಯ 6 ಅಧ್ಯಾಯಗಳು 7ರಿಂದ 13 ಅಧ್ಯಾಯಗಳನ್ನ ಅದು ಜ್ಞಾನ ಯೋಗ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ತಿಳಿತಾ ಇರುವಂತದ್ದು ಇದನ್ನ ಭಕ್ತಿ ಯೋಗ ಅಂತ ಅಂತಾರೆ. ಅಂದ್ರೆ ಫಸ್ಟ್ ನಾವು ಈ 6 ಅಧ್ಯಾಯಗಳಲ್ಲಿ ಪ್ರಮುಖವಾದ ವಿಚಾರ ಏನಿತ್ತು ಅಂತ ಯಾರಾದ್ರೂ ಹೇಳ್ತೀರಾ? ಯಾವ ವಿಷಯದ ಬಗ್ಗೆ ನಾವು ಜಾಸ್ತಿ ಮಾತಾಡಿದ್ವಿ ಅಂತ? ಹೆಚ್ಚು ಮಾತಾಡಿದ್ವಿ? ಕರ್ಮಯೋಗದ ಬಗ್ಗೆ, ಕರ್ಮದ ಬಗ್ಗೆ. ಅಲ್ಲಿ ನಾವು ಹೆಚ್ಚಾಗಿ ಆತ್ಮನ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಆತ್ಮ ಮತ್ತೆ ಅವನ ವಿಷಯವಾಗಿಯೇ ಮಾತಾಡ್ತೀವಿ. ಜೀವಾತ್ಮನ ಬಗ್ಗೆ ಅಂದ್ರೆ ಆ ಜೀವಾತ್ಮ ಅಂದ್ರೆ ಅವನು ಏನು, ಅವನ ಒಂದು ಸ್ವಭಾವ ಏನು, ಮತ್ತೆ ಅವನ ಕರ್ಮಗಳು ಯಾವ ರೀತಿ ಮಾಡ್ತಾನೆ, ಮತ್ತೆ ಅವನು ಆ ಕರ್ಮಗಳಿಂದ ಆ ಪ್ರತಿಕ್ರಿಯೆಯಿಂದ ಏನೆಲ್ಲ ಆಗ್ತಾನೆ. ಹೆಚ್ಚು ನಾವು ಕರ್ಮ ಅಂದ್ರೆ ಜೀವಾತ್ಮನ ಕುರಿತಾಗಿ ಮಾತಾಡಿದ್ವಿ. ಈಗ ಬರುವಂತ ಮಧ್ಯದ 6 ಅಧ್ಯಾಯಗಳಲ್ಲಿ ನಾವು ಪರಮಾತ್ಮನನ್ನ ಹೆಚ್ಚಾಗಿ ಕುರಿತು ಮಾತಾಡ್ತೀವಿ. ಅಂದ್ರೆ ಇಲ್ಲಿ 3 ವಿಷಯಗಳು, ಭಗವದ್ಗೀತೆಯಲ್ಲಿ 5 ವಿಷಯಗಳು ಹೆಚ್ಚಾಗಿ ಬರುವಂತಹ ಪ್ರಮುಖ ವಿಷಯಗಳು ಅಂತಂದ್ರೆ ಜೀವಾತ್ಮ, ಪರಮಾತ್ಮ, ಕಾಲ, ಕರ್ಮ ಮತ್ತೆ ಪ್ರಕೃತಿ. ಅದರಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ಜೀವಾತ್ಮ, ಪರಮಾತ್ಮ, ಪ್ರಕೃತಿ. ಅಂದ್ರೆ ಈ 3 ವಿಷಯವನ್ನ ಹೆಚ್ಚಾಗಿ ನಾವು ತಿಳಿತೀವಿ. ಮೊದಲು ನಾವು ತಿಳಿದದ್ದು ಜೀವಾತ್ಮನ ಬಗ್ಗೆ. ಆ ಜೀವಾತ್ಮನ ಜೊತೆಲಿ ಈ ಪ್ರಕೃತಿ ಮತ್ತೆ ಪರಮಾತ್ಮನ ಒಂದು ಸಂಬಂಧವನ್ನ ತಿಳಿದಿದ್ದೀವಿ. ಈಗ ನಾವು ತಿಳಿಯಕ್ಕೆ ಹೋಗ್ತಾ ಇರುವಂತದ್ದು ನೇರವಾಗಿ ಪರಮಾತ್ಮನ ಬಗ್ಗೆ, ಅವನ ಜೊತೆಲಿ ಈ ಜೀವಾತ್ಮನ ಮತ್ತೆ ಪ್ರಕೃತಿಯ ಸಂಬಂಧದ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಈ ಅಧ್ಯಾಯಗಳಲ್ಲಿ. ಈಗ ನಾವು ತಿಳ್ಕೊಳಕಿರುವಂತಹ ಅಧ್ಯಾಯದ ಹೆಸರು ಜ್ಞಾನ ವಿಜ್ಞಾನ ಯೋಗ. ಅಂದ್ರೆ ಜ್ಞಾನವನ್ನ ಬೆಳೆಸ್ಕೊಂಡು, ಅಂದ್ರೆ ಇದನ್ನ ಪರಾತ್ಪರ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಎಲ್ಲ ಭಗವಂತನ ವಿಚಾರವನ್ನ, ಅವನ ಸೃಷ್ಟಿಯನ್ನ ತಿಳಿತೀವಿ. ಅವನ ಸೃಷ್ಟಿ ಹೇಗೆ ಆಗಿದೆ, ಈ ಸೃಷ್ಟಿ
ಅವನಿಂದ ಯಾವ ರೀತಿ ಹೊರಹೊಮ್ಮುತ್ತೆ, ಮತ್ತೆ ಅದರಲ್ಲಿ ಏನೆಲ್ಲ ಇದೆ, ನಾವು ಅದರಲ್ಲಿ ಯಾವ ರೂಪದಲ್ಲಿದ್ದೀವಿ, ಇವೆಲ್ಲವನ್ನು ವಿಚಾರವನ್ನ ನಾವು ಮುಂದೆ ತಿಳಿಲಿಕ್ಕೆ ಇದ್ದೀವಿ. ಇದರಲ್ಲಿ ಬರುವಂತಹ ಪ್ರಮುಖ ವಿಷಯಗಳು ಅಂದ್ರೆ ಕೃಷ್ಣನ ಬಗ್ಗೆ ಜ್ಞಾನದ ವೈಭವಗಳು. ಅಂದ್ರೆ ನಾವು ಭಗವಂತನ ವೈಭವಗಳನ್ನ ನೋಡ್ತೀವಿ. ಅಂದ್ರೆ ಅವನ ಒಂದು ವೈಭವಗಳು ಅಂತಂದ್ರೆ ಅವನ ಶಕ್ತಿಗಳು, ಮತ್ತೆ ಅವನ ಒಂದು ಪ್ರಕೃತಿ, ಅವನ ಒಂದು ಸೃಷ್ಟಿ ಏನಿದೆ ಅದನ್ನ ತಿಳ್ಕೊತೀವಿ. ಮತ್ತೆ ಭಗವಾನ್ ಕೃಷ್ಣನ ಶಕ್ತಿಗಳ ಜ್ಞಾನ ಅಂದ್ರೆ ಎಲ್ಲವೂ ಭಗವಂತನಿಂದಲೇ ಬಂದಿರುವಂತದ್ದು. ಆ ಸೃಷ್ಟಿಯನ್ನ ಅವನು ಹೇಗೆ ಮಾಡ್ತಾನೆ ಅನ್ನೋದನ್ನ ತಿಳಿತೀವಿ. ಮತ್ತೆ ಕೃಷ್ಣನಿಗೆ ಶರಣಾಗತಿ ಅಂದ್ರೆ ಭಗವಂತನಿಗೆ 4 ರೀತಿಯ ಸುಕೃತಿ ಅಂತ ಹೇಳ್ತಾರೆ ಅವ್ರನ್ನ, ಪುಣ್ಯಜೀವಿಗಳು ಯಾರೆಲ್ಲ ಭಗವಂತನಿಗೆ ಶರಣಾಗ್ತಾರೆ. ಮತ್ತೆ ದುಷ್ಕೃತಿಗಳು ಅಂದ್ರೆ 4 ರೀತಿಯ ಜನ ಭಗವಂತನಿಗೆ ಶರಣಾಗದೇ ಇರುವಂತವ್ರು, ಅವರ ವಿಚಾರವಾಗಿ ತಿಳಿತೀವಿ. ಮತ್ತೆ ದೇವತಾ ಆರಾಧನೆ ಮತ್ತೆ ನಿರಾಕಾರತೆ ಅಂದ್ರೆ ಭಗವಂತನನ್ನ ಆರಾಧನೆ ಮಾಡೋದನ್ನ ಬಿಟ್ಟು ದೇವತೆಗಳನ್ನ ಆರಾಧನೆ ಮಾಡುವಂತವ್ರನ್ನ ಅವಿಧಿ ಪೂರ್ವಕಂ ಅಂತ ಹೇಳ್ತಾರೆ. ಅಂದ್ರೆ ಅವರು ಅಷ್ಟು ಅಂದ್ರೆ ಹೆಚ್ಚು ಬುದ್ಧಿವಂತರಲ್ಲ ಅಂತ. ಮತ್ತೆ ನಿರಾಕಾರತೆ ಅಂದ್ರೆ ಭಗವಂತನಿಗೆ ಆಕಾರ ಇಲ್ಲ, ಅವನು ನಿರಾಕಾರ, ಅವನೊಂದು ಶಕ್ತಿ ಅಂತ ಆರಾಧನೆ ಮಾಡುವಂತವ್ರು ಇರ್ತಾರೆ. ಮತ್ತೆ ಈ ಒಂದು ಭ್ರಮೆಯಿಂದ ಭಕ್ತಿಗೆ ಬರಬೇಕು ಅಂದ್ರೆ ಈ ರೀತಿ ಒಂದು ಏನು ನಮ್ಮಲ್ಲಿ ಇರುವಂತಹ ಜ್ಞಾನ ಅದನ್ನ ಹೋಗಲಾಡಿಸ್ಕೋಬೇಕಂದ್ರೆ ಭಕ್ತಿಗೆ ಬರಬೇಕು. ಆ ಭಕ್ತಿಗೆ ಬರ್ಬೇಕು ಅಂದ್ರೆ ನಮಗೆ ಆ ಒಂದು ಸುಕೃತಿ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಪುಣ್ಯ ಮಾಡಿರ್ಬೇಕು ನಾವು ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಾವು ಪುಣ್ಯವನ್ನ ಮಾಡಿದ್ರೆ ಮಾತ್ರನೇ ಈ ಒಂದು ಜ್ಞಾನವನ್ನ ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ನಮ್ಮ ಜ್ಞಾನ ಅನ್ನುವಂಥದ್ದು ಅದು ಅಪರಿಪೂರ್ಣ ಅನ್ನೋದನ್ನ ನಾವು ನೋಡ್ತೀವಿ. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತತ್ ಶೃಣು. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪರಮಾತ್ಮನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ನಮ್ಗೆ ಅವನಲ್ಲಿ ಯೋಗಾಭ್ಯಾಸದ ಅಂದ್ರೆ ನಾವು ಹಿಂದಿನ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗಿಯ ಬಗ್ಗೆ ತಿಳ್ಕೊಂಡ್ವಿ. ಅಷ್ಟಾಂಗ ಯೋಗಿಗಳಲ್ಲೆಲ್ಲ ಅತ್ಯುತ್ತಮವಾದ ಯೋಗಿ ಯಾರು ಅಂತಂದ್ರೆ ಪರಮಾತ್ಮನನ್ನ ಸದಾಕಾಲ ನೆನೆಸುವಂತವ್ರು, ಅಂದ್ರೆ ಅವನು ನೋಡಿದಲ್ಲೆಲ್ಲ ಪರಮಾತ್ಮನನ್ನೇ ಕಾಣುವಂತವ್ರು, ಮತ್ತೆ ಅವನಲ್ಲಿ ಕೂಡ ಪರಮಾತ್ಮನನ್ನ ಕಾಣುವಂತವ್ರು. ಅಂತವನು ನನಗೆ ತುಂಬಾ ಇಷ್ಟ ಅಂತ ಕೃಷ್ಣ ಹೇಳಿದ. ಈಗ ಹೇಳ್ತಾ ಇದ್ದಾನೆ, ಅಂತಹ ಒಂದು ಮನಸ್ಸಿನಿಂದ ಭಗವಂತನನ್ನ ಯಾರು ಯೋಗಾಭ್ಯಾಸದ ಮೂಲಕ ಸದಾ ಆಸಕ್ತಿಯಿಂದ ಕಾಣ್ತಾ ಇದ್ದಾರೆ ಅಂತವನು ಭಗವಂತನನ್ನ ಸಂಪೂರ್ಣವಾಗಿ ಯಾವುದೇ ಒಂದು ಸಂಶಯ ಇಲ್ಲದೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ಕೊನೆಯಲ್ಲಿ ಹೇಳ್ತಾನೆ, ತತ್ ಶೃಣು ಅಂತ. ಅಂದ್ರೆ ಕೇಳುವ ಮೂಲಕ ನಾವು ಪರಮಾತ್ಮನನ್ನ ತಿಳಿಬೇಕು ಅಂತ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ನಾವು ಭಗವಂತನನ್ನ ತಿಳಿಬೇಕು ಅಂತಂದ್ರೆ ಅನೇಕ ಜನ ಹೇಳ್ತಾರೆ, ಭಗವಂತನಿದ್ರೆ ನನ್ನ ಕಣ್ಣ ಮುಂದೆ ತಂದು ನಿಲ್ಲಿಸಿ ಅಂತ. ಅಂದ್ರೆ ಭಗವಂತನಿಗೆ ನಾವು ಯಕಶ್ಚಿತ್ ಅಂದ್ರೆ ನಾವೇನು ನಮ್ಮದ ಏನು ಅಂತಹ ಒಂದು ಮಹತ್ವ ಇಲ್ಲ. ನಾವು ಕರೆದು ಒಂದು ಆಜ್ಞೆ ಕೊಟ್ಟು ಪರಮಾತ್ಮ ನೀ ಬಂದ ನನ್ನ ಮುಂದೆ ನಿಲ್ಲು ಅನ್ನೋದಕ್ಕೆ ಅವನು ನಮ್ಮ ಒಂದು ಆಜ್ಞೆಗೆ ಅವನು ಬರ್ಬೇಕಾಗೇನೂ ಇಲ್ಲ. ಆದ್ರೆ ಭಗವಂತನನ್ನ ನಾವು ಕಾಣೋದಕ್ಕೆ ಸಾಧ್ಯ. ಹೇಗೆ ಕಾಣೋದಕ್ಕೆ ಸಾಧ್ಯ ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಕಿವಿಗಳ ಮೂಲಕ ನಾವು ಕಾಣ್ತೀವಿ ಅಂತ. ಕಿವಿಗಳ ಮೂಲಕ ಹೇಗೆ ಕಾಣೋದು ಅಂದ್ರೆ ಶಾಸ್ತ್ರಗಳ ಮೂಲಕ ಅದನ್ನ ಕೇಳುವ ಮೂಲಕ ನಾವು ಅದನ್ನ ತಿಳಿಯುವಂಥದ್ದು. ಇಲ್ಲಿ 3 ರೀತಿಯ ಪ್ರಮಾಣಗಳ ಬಗ್ಗೆ ಹೇಳ್ತಾರೆ. ಯಾವ್ದೆಲ್ಲ 3 ರೀತಿಯ ಪ್ರಮಾಣಗಳು ಅಂದ್ರೆ ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಅನುಮಾನ, ಮತ್ತೊಂದು ಶಬ್ದ ಪ್ರಮಾಣ ಅಂತ. ಈ 3ರಲ್ಲಿ ಶಬ್ದ ಪ್ರಮಾಣ ಅದು ಪ್ರಮುಖವಾದದ್ದು. ಈ ಪ್ರತ್ಯಕ್ಷ ಪ್ರಮಾಣ ಅನ್ನುವಂಥದ್ದು ಅದು ನಮಗೆ ಅಂತಹ ಒಂದು ಇಂದ್ರಿಯಗಳು ಇಲ್ಲ. ನಮಗೆ ಪರಮಾತ್ಮ ಅವನ ಎದುರುಗಡೆ ಈಗ್ಲೂ ಇದ್ದಾನೆ, ಅವನನ್ನ ನೋಡುವಂತಹ ಒಂದು ಇಂದ್ರಿಯಗಳು ನಮ್ಮಲ್ಲಿ ಇಲ್ಲ. ನಮ್ಮ ಒಂದು ಏನಂತ ಹೇಳ್ತಾರೆ, ಮನುಷ್ಯರಲ್ಲಿ 4 ರೀತಿಯ ನ್ಯೂನ್ಯತೆಗಳು ಇರುತ್ತೆ ಅಂತ ಹೇಳ್ತಾರೆ. ಯಾರಿಗಾದ್ರೂ ಹೇಳಕ್ ಬರುತ್ತಾ? ಹರೇ ಕೃಷ್ಣ. ಯಾವ್ದೆಲ್ಲ 4 ರೀತಿಯ ನ್ಯೂನ್ಯತೆಗಳು ಮನುಷ್ಯರಲ್ಲಿ ಇರುವಂತದ್ದು? ತಪ್ಪು ಮಾಡೋದು, ಹಾ ಮಾತಾಜಿ. ಮೋಸ ಮಾಡೋದು, ಹಾ ಮಾತಾಜಿ. ಭ್ರಮೆನಲ್ಲಿರೋದು, ಹಾ, ಇಂದ್ರಿಯಗಳ ತೃಪ್ತಿ. ಇಂದ್ರಿಯಗಳು ಅಪರಿಪೂರ್ಣ. ಇಂದ್ರಿಯಗಳು ನಾವು ಯಾವುದನ್ನು ಕೂಡ ಪರಿಪೂರ್ಣವಾಗಿ ನೋಡೋದಕ್ಕೆ ಅದು
ಸಾಧ್ಯ ಇಲ್ಲ. ಆದ ಕಾರಣ ಸ್ವತಃ ಭಗವಂತ ಕಣ್ಣೆದುರಿದ್ರು ಕೂಡ ನಾವು ಅವನನ್ನ ಗುರುತಿಸೋದು ಇಲ್ಲ. ಆದ ಕಾರಣ ಇಲ್ಲಿ ಆ ಒಂದು ಪ್ರತ್ಯಕ್ಷ ಪ್ರಮಾಣ ಅನ್ನುವಂಥದ್ದು ಅದು ವಿಫಲವಾಗುತ್ತೆ. ಅನುಮಾನ ಅಂತಂದ್ರೆ ಯಾರಿಂದಲೂ ತಿಳಿಯುವಂಥದ್ದು, ಅಂದ್ರೆ ಊಹೆ ಮಾಡುವಂಥದ್ದು, ಈ ರೀತಿ ಇರ್ಬೋದಾ ಆ ರೀತಿ ಇರ್ಬೋದಾ ಅಂತ. ಅದು ಕೂಡ ಪರಿಪೂರ್ಣವಾದದ್ದು ಆಗೋದಿಲ್ಲ. ಆದ್ರೆ ಶಬ್ದ ಪ್ರಮಾಣ ಅಂತಂದ್ರೆ ಅದು ಶಾಸ್ತ್ರಗಳ ಮೂಲಕ ಅದನ್ನ ಕೇಳಿ ತಿಳಿಯುವಂಥದ್ದು. ಇಲ್ಲಿ ಭಗವಂತನು ಕೂಡ ಅದನ್ನೇ ಇಲ್ಲಿ ಅರ್ಜುನನಿಗೆ ತಿಳಿಸ್ತಾ ಇರುವಂಥದ್ದು. ನೀನು ಕೇಳುವ ಮೂಲಕ ನನ್ನ ವಿಷಯಗಳನ್ನ ತಿಳ್ಕೋ ಅಂತ. ನನ್ನನ್ನ ನೋಡ್ಬೇಕು ಅಂದ್ರೆ ಕಿವಿಗಳ ಮೂಲಕ ನೋಡುವಂತ ಪ್ರಭುಪಾದರು ಹೇಳ್ತಾರೆ. ಹಾಗೆ ಜ್ಞಾನಂ ತೇ ಅಹಂ ಸ ವಿಜ್ಞಾನಂ ಇದಂ ವಶ್ಯಾಮಿ ಅಶೇಷತಃ ಯಜ್ಞ ಯಜ್ಞಾತ್ವಾನೇಹ ಭೂಯೋ ಅನ್ಯಜ್ ಜ್ಞಾತ್ವಾಂ ಅವಿಶಿಷ್ಯತೆ. ಹರೇ ಕೃಷ್ಣ. ಈಗ ನಾನು ನಿನಗೆ ಇಂದ್ರಿಯ ಗೋಚಾರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಆದ್ರೆ ನಾವು ಈಗ ಶಾಲಾ ಕಾಲೇಜಿನಲ್ಲಿ ಏನು ಜ್ಞಾನವನ್ನ ತಿಳ್ಕೊಂತೀವಿ, ಅಲ್ಲಿ ನಮ್ಗೆ ಆತ್ಮದ ಜ್ಞಾನವನ್ನ ಯಾರಾದ್ರೂ ತಿಳಿಸ್ಕೊಡ್ತಾರ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅಲ್ಲಿ ನಮ್ಗೆ ಆತ್ಮದ ಜ್ಞಾನ ಅನ್ನೋಂಥದ್ದು ಎಲ್ಲೂ ತಿಳಿಸ್ಕೊಡೋದಿಲ್ಲ. ಅಂದ್ರೆ ಇಂದಿನ ಗುರುಕುಲದಲ್ಲಿ ಬ್ರಹ್ಮಚಾರಿಗಳಿಗೆ, ಅವರ ಒಂದು ಗುರುಕುಲದಲ್ಲಿ ಬ್ರಹ್ಮಚಾರಿ ಆಶ್ರಮದಲ್ಲಿ ಅವರು ಆ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ತಿಳಿತಿದ್ರು. ಅಂದ್ರೆ ಆತ್ಮ ಅಂದ್ರೇನು, ದೇಹ ಅಂದ್ರೇನು, ಬದುಕು ಅಂದ್ರೆ ಏನು, ಈ ಒಂದು ಮನುಷ್ಯ ಜನ್ಮ ಅಂದ್ರೆ ಏನು, ಅದೆಲ್ಲ ತಿಳಿತಿದ್ರು. ಆದ ಕಾರಣ ಅವರು ಗೃಹಸ್ಥರಾಗಿ ಮತ್ತೆ ಅವರು ವಾನಪ್ರಸ್ಥ ಸನ್ಯಾಸ ಅದನ್ನ ತಗೊಳ್ಳೋದಕ್ಕೆ ಅವರಿಂದ ಆಗ್ತಿತ್ತು. ಆದ್ರೆ ಈಗಿನ ಒಂದು ಜ್ಞಾನ ಅದು ಎಂತದಂತಂದ್ರೆ ನಮಗೆ ಬರೀ ಭೌತಿಕ ಜ್ಞಾನವನ್ನೇ ಕೊಡ್ತಾರೆ. ಅಂದ್ರೆ ಹೇಗೆ ಹಣ ಮಾಡುವಂಥದ್ದು, ಹೇಗೆ ಓದೋದು ಅಂತಂದ್ರೆ ಅದರ ವಿಚಾರನೆ ಅಷ್ಟು. ಓದಿ ಮುಗಿಸಿ ನಂತರ ಏನು ಅಂದ್ರೆ ಕೆಲಸಕ್ಕೆ ಹೋಗ್ಬೇಕು, ಹಣ ಮಾಡಬೇಕು, ಅಷ್ಟನ್ನೇ ಮಾತ್ರನೇ ತಿಳಿಸ್ಕೊಡ್ತಾರೆ. ಆದ ಕಾರಣ ನಮ್ಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನದ ವಿಚಾರ ಗೊತ್ತಾಗೋದಿಲ್ಲ. ಆಮೇಲೆ ಏನಾಗುತ್ತೆ, ಅವರು ಗೃಹಸ್ಥರಾಗ್ತಾರೆ. ಗೃಹಸ್ಥರಾದ್ಮೇಲೆ ವಯಸ್ಸಾಗುತ್ತೆ. ವಯಸ್ಸಾದ್ಮೇಲೆ ಅವರು ಎಲ್ಲರೂ ಸಾಯ್ತಾರೆ. ಸಾಯಕ್ಕೆ ಮುಂಚೆ ಆ ಒಂದು ಕೊನೆಯ ಪಕ್ಷ ಆ ಸಮಯದಲ್ಲಾದ್ರೂ ಈ ಆಧ್ಯಾತ್ಮಿಕ ಜ್ಞಾನದ ಅವ್ರಿಗೆ ಅರಿವು ಬರಬೇಕು. ಆದ್ರೆ ಅವರಿಗೆ ಆ ಒಂದು ಜ್ಞಾನ ಎಲ್ಲೂ ಸಿಗೋದಿಲ್ಲ. ಅದು ಏನಂತ ಹೇಳ್ತಾನೆ ಅಂದ್ರೆ ಪ್ರಹ್ಲಾದ ಅವನು ಹೇಳ್ತಾನೆ, ಈ ಒಂದು ಜ್ಞಾನ ಅನ್ನುವಂಥದ್ದು ಕೌಮಾರದಲ್ಲಿ, ಅಂದ್ರೆ ಶಿಕ್ಷಣ ಎಲ್ಲ ಸ್ಕೂಲ್ಗೆ ಮಕ್ಕಳು ವಯಸ್ಸಾದ್ಮೇಲೆ ಹೋಗ್ತಾರ? ಹರೇ ಕೃಷ್ಣ. ಇಲ್ಲ. ಸ್ಕೂಲ್ಗೆ ನಾವು ಮಕ್ಕಳು ಚಿಕ್ಕವರಿಗೆ ಇರುವಾಗ್ಲೇ ಕಳಿಸ್ತೀವಿ. ಹಾಗೆ ಈ ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ಕೂಡ ಚಿಕ್ಕವಾಗಿಂದನೇ ಅದು ಕಲಿಬೇಕು. ಅದನ್ನ ನಾವು ವಯಸ್ಸಾದವರಿಗೆ ಅಂತ ಹೇಳುವಂಥದ್ದು ಅದು ತಪ್ಪು ಅನ್ನೋದನ್ನ. ಹಾಗೆ ಆ ಜ್ಞಾನದಲ್ಲಿ ನಮ್ಗೆ ಯಾವುದೇ ಒಂದು ಪರಿಪೂರ್ಣವಾದ ವಿಷಯ ಅರ್ಥ ಆಗೋದಿಲ್ಲ. ಆದ್ರೆ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಅಂತಂದ್ರೆ ಅದರಲ್ಲಿ ಪರಿಪೂರ್ಣ ಜ್ಞಾನವನ್ನ ಹೊಂದಿರುತ್ತೆ. ಅದನ್ನ ನಾವು ಶ್ರವಣ ಮಾಡುವ ಮೂಲಕ, ಶಾಸ್ತ್ರಗಳಿಂದ ಶ್ರವಣ ಮಾಡುವ ಮೂಲಕ ತಿಳಿಬಹುದು. ಈಗ ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ. ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಅಂದ್ರೆ ನಾವು ಏನನ್ನ ಕಣ್ಣಾರೆ ಕಾಣ್ತಾ ಇದೀವಿ ಈ ಭೌತಿಕ ಜಗತ್ತು, ಆ ಒಂದು ಜ್ಞಾನವನ್ನು ಅದನ್ನು ಕೂಡ ಅವರು ಪರಿಪೂರ್ಣವಾಗಿ ನಮ್ಗೆ ತಿಳಿಸೋದಿಲ್ಲ. ಅಂದ್ರೆ ಈ ಸೈಂಟಿಸ್ಟ್ಗಳು ಏನ್ ತಿಳಿಸ್ತಾ ಇದ್ದಾರೆ ಅದರಲ್ಲಿ ನಾವು ಭಗವದ್ಗೀತೆ ಅಥವಾ ಭಾಗವತದಲ್ಲಿ ತಿಳಿಯುವಷ್ಟು ವಿಸ್ತಾರವಾಗಿ ಅಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲಿ ಅದನ್ನ ನಾವು ತಿಳಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆಧ್ಯಾತ್ಮಿಕ ಜ್ಞಾನವನ್ನ ಮತ್ತೆ ನಾವು ಆ ಆತ್ಮದ ಜ್ಞಾನವನ್ನ, ಪರಮಾತ್ಮನ ಜ್ಞಾನವನ್ನ, ಇದನ್ನು ಕೂಡ ಇಲ್ಲಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ತಿಳಿದುಕೊಂಡ ಮೇಲೆ ನೀನ್ ತಿಳ್ಕೊಳ್ಳೋದಕ್ಕೆ ಏನು ಬಾಕಿ ಉಳಿಯೋದಿಲ್ಲ ಅಂತ ಹೇಳಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಏಕೆ ಅನೇಕ ಜನರು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ? ಆದ್ರೆ ಈಗ ಮೊದಲನೇ ದಿನ ಎಷ್ಟು ಜನ ಇದ್ರು? 48 ಜನ ಇದ್ರು ಅನ್ಸುತ್ತೆ. ಈಗ 18 ಜನ ಇದಾರೆ ಅಂದ್ರೆ 30 ಜನ ಹೋಗಿದ್ದಾರೆ ಅಂತ. ಸರಿ, ಸುಮಾರು 20 ಜನ ಹೋಗಿದ್ದಾರೆ ಅಂತ. ಅಂದ್ರೆ ಯಾಕೆ ಎಲ್ಲರೂ ಇದನ್ನ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ? ಯಾಕೆ ಅವರಿಗೆಲ್ಲ ಇದನ್ನ ಕೇಳೋದಕ್ಕೆ ಆಗೋದಿಲ್ಲ ನಿರಂತರವಾಗಿ? ಮನಸ್ಸಿನ ಕಾರಣ. ಮನಸ್ಸಿನ ಕಾರಣ ಅಂದ್ರೆ ಅವರು ಗುಣಗಳಲ್ಲಿ ಎಲ್ಲರೂ ಇರ್ತೀವಿ ಅಂತ ಹೇಳ್ತಾರೆ. ಸತ್ವಗುಣ, ರಜಗುಣ, ತಮೋಗುಣ ಅಂತ. ಯಾರು ರಜಗುಣ ತಮೋಗುಣದಲ್ಲಿ ಹೆಚ್ಚೇ ಇರ್ತಾರೆ ಅವರು ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ, ಅದನ್ನ ಗಂಭೀರವಾಗಿ ತಗೊಂಡು ನಿರಂತರವಾಗಿ ಅದರಲ್ಲಿ ಕೂತು ಕೇಳೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾರು ಸತ್ವಗುಣದಲ್ಲಿದ್ದಾರೆ ಅವರಿಂದ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದನ್ನ ಕಂಟಿನ್ಯೂಸ್ ಆಗಿ ಗಂಭೀರವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅದಕ್ಕೆ ಒಂದು ಕಾರಣನೂ ಇದೆ. ಅಂದ್ರೆ ಇಂದಿನ ಜನ್ಮದಲ್ಲಿ ನಾವು ಆಧ್ಯಾತ್ಮಿಕ ಒಂದು
ಪ್ರಗತಿಯಲ್ಲಿ ಏನಾದ್ರೂ ಸ್ವಲ್ಪನಾದ್ರೂ ಮುನ್ನಡೆದಿದ್ರೆ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗಿಲ್ಲ ಅಂತಂದ್ರೆ ಈಗ ಅವರು ಸ್ವಲ್ಪ ಅಂದ್ರೆ ಎಷ್ಟು ದಿನ ಬಂದು ಹೋದ್ರು ಅಲ್ಲಿಂದ ಮತ್ತೆ ಇನ್ಯಾವಾಗಾದ್ರೂ ಅವರು ಮುಂದುವರಿಸ್ತಾರೆ. ಆದ್ರೆ ಅದು ಅಲ್ಲಿಗೆ ನಿಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅದನ್ನ ಮುಂದುವರಿಸ್ಬೇಕು ಅಂತಂದ್ರೆ ನಮ್ಗೆ ಆ ಒಂದು ಮನಸ್ಥಿತಿ ಬರಬೇಕು ಅಂದ್ರೆ ನಮ್ಮಲ್ಲಿ ಆ ಒಂದು ಸತ್ವಗುಣವನ್ನು ಅನ್ನುವಂಥದ್ದು, ಕನಿಷ್ಠ ಪಕ್ಷ ಸತ್ವಗುಣವನ್ನ ಆದ್ರೂ ನಾವು ಬೆಳೆಸ್ಕೊಂಡಿದ್ರೆ ಮಾತ್ರ ಸಾಧ್ಯ. ಇದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾತ್ಮ ಅಭಿಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅಂದ್ರೆ ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಒಂದು ಚಿತ್ರದಲ್ಲಿ ನೋಡ್ತಾ ಇದೀವಿ ಮ್ಯಾರಥಾನ್ ತರ. ಅಂದ್ರೆ ತುಂಬಾ ಜನ ಆಧ್ಯಾತ್ಮಿಕ ಒಂದು ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಅವರಲ್ಲಿ ಎಲ್ಲರೂ ಕೂಡ ಪರಿಪೂರ್ಣತೆ ಅಂದ್ರೆ ಎಲ್ಲರೂ ಕೂಡ ಕೃಷ್ಣನನ್ನ ಅರ್ಥ ಮಾಡ್ಕೋತಾರೆ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ಕೊನೆಯಲ್ಲಿ ಯಾರು ಅಲ್ಲಿವರೆಗೂ ನಿರಂತರವಾಗಿ ಆ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅವರು ಅದರಲ್ಲಿ ಸಫಲರಾಗೋದಕ್ಕೆ ಸಾಧ್ಯ. ಆದ್ರೆ ಆ ಒಂದು ಪ್ರಯತ್ನವನ್ನ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಅಂತಂದ್ರೆ ಅವರು ಆ ಅಲ್ಲಿ ಅವರು ಆ ಒಂದು ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಅನೇಕ ಜನ್ಮಗಳನ್ನ ಹೊಂದುತ್ತಾರೆ ಅನ್ನೋದನ್ನ ನಾವು ಮುಂದೆ ನೋಡ್ತೇವೆ. 8 ಭೌತಿಕ ಶಕ್ತಿಗಳನ್ನ ಹೆಸರಿಸಿ. ಅಂದ್ರೆ ಭಗವಂತನ ಈ ಪ್ರಕೃತಿ ಎನ್ನುವಂಥದ್ದು 8 ಶಕ್ತಿಗಳಿಂದ ಆಗಿದೆ. ಅದು ಭಗವಂತನಿಗೆ 3 ರೀತಿಯ ಶಕ್ತಿಗಳು ಇದೆ ಅಂತ ಹೇಳ್ತಾರೆ. ಒಂದು ಬಹಿರಂಗ ಶಕ್ತಿ, ಇನ್ನೊಂದು ಅಂತರಂಗ ಶಕ್ತಿ, ಇನ್ನೊಂದು ತಟಸ್ಥ ಶಕ್ತಿ ಅಂತ ಹೇಳ್ತಾರೆ. ಅವನ ಒಂದು ಬಹಿರಂಗ ಶಕ್ತಿ ಅನ್ನುವಂಥದ್ದು ಈ ಭೌತಿಕ ಪ್ರಕೃತಿ, ಅವನ ಅಂತರಂಗ ಶಕ್ತಿ ಅನ್ನುವಂಥದ್ದು ಅವನ ಆಧ್ಯಾತ್ಮಿಕ ಜಗತ್ತು, ಆಧ್ಯಾತ್ಮಿಕ ಶಕ್ತಿ, ಮತ್ತೆ ಅವನ ಒಂದು ತಟಸ್ಥ ಶಕ್ತಿ ಅಂದ್ರೆ ನಾವೆಲ್ಲರೂ ಜೀವಾತ್ಮರು. ಅಂದ್ರೆ ನಾವು ತಟಸ್ಥ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ತಟ ಅಂದ್ರೆ ನದಿಯ ತೀರ ಇದ್ದ ಹಾಗೆ. ಅಂದ್ರೆ ನಾವು ಆ ಕಡೆ ಭೌತಿಕ ಜಗತ್ತಿಗೆ ಹೋಗುವ ಒಂದು ಅವಕಾಶನೂ ಇರುತ್ತೆ, ಈ ಕಡೆ ಆಧ್ಯಾತ್ಮಿಕ ಜಗತ್ತಿಗೆ ಬರುವ ಅವಕಾಶನೂ ಇರುತ್ತೆ. ಆದ್ರೆ ನಾವು ಅವೆರಡರ ಮಧ್ಯದಲ್ಲಿ ಇರ್ತೀವಿ. ಆ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡಾಗ ಬಹಿರಂಗ ಶಕ್ತಿಯ ಅಧೀನಕ್ಕೆ ಹೊಟ್ಟೋಗ್ತೀವಿ. ಬಂಧನದಿಂದ ಮುಕ್ತಿಯನ್ನು ಹೊಂದಿದಾಗ ಆಧ್ಯಾತ್ಮಿಕ ಶಕ್ತಿಯ ಒಂದು ಆಧಿಪತ್ಯಕ್ಕೆ ನಿಯಂತ್ರಣಕ್ಕೆ ನಾವು ಒಳಪಡ್ತೀವಿ. ಅದನ್ನೇ ಇಲ್ಲಿ ಮೊದಲಿಗೆ ಅವನ ಬಹಿರಂಗ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಅವನ ಬಹಿರಂಗ ಶಕ್ತಿಯ 8 ಭೌತಿಕ ಶಕ್ತಿಗಳನ್ನ ಹೆಸರಿಸಿ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಭೂಮಿರಾಪದ ವಾಯು ಬುದ್ಧಿ ಧನ್ಯವಾದಗಳು ಮಾತಾಜಿ. ಅಂದ್ರೆ ನಮ್ಮ ದೇಹ ಏನೇದ್ರಿಂದ ಆಗಿದೆ ಅದೆಲ್ಲ ಕೂಡ ಭೌತಿಕ ಶಕ್ತಿಯಿಂದ, ಅಂದ್ರೆ ಭೌತಿಕ ಪ್ರಕೃತಿಯಿಂದ. ಯಾವ್ದೆಲ್ಲ ಅಂತ ಅಂದ್ರೆ ಅದು ಭೂಮಿರ್ ಅಪೋನ್ ಅನಲೋ ವಾಯು ಕಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿ ಅಷ್ಟದ. ಅಂದ್ರೆ ನಮ್ಮ ದೇಹ ಅನ್ನುವಂಥದ್ದು ಈ ಒಂದು ವಸ್ತುಗಳಿಂದ ಆಗಿದೆ. ನಮ್ಮ ಒಂದು ಭೌತಿಕ ದೇಹ ಏನಿದೆ ಅದು ನಾವು ನೋಡುವಂಥದ್ದು 2 ರೀತಿಯ ಒಂದು ದೇಹ ಇದೆ ನಮಗೆ. ಒಂದು ಸ್ಥೂಲ ಶರೀರ ಅನ್ನೋದು ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಈ ಸ್ಥೂಲ ಶರೀರ ಅನ್ನುವಂಥದ್ದು ಪಂಚಭೂತಗಳಿಂದ ಆಗಿದೆ. ಸೂಕ್ಷ್ಮ ಶರೀರ ಅನ್ನುವಂಥದ್ದು ಅದು ಕಣ್ಣಿಗೆ ಕಾಣೋದಿಲ್ಲ, ಅದು ಮನಸ್ಸು ಬುದ್ಧಿ ಅಹಂಕಾರ ಅಂತ ಹೇಳ್ತಾರೆ. ಹಾಗೆ ಈ ಸ್ಥೂಲ ಶರೀರ ಏನಿದೆ ಅದು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶದಿಂದ ಆಗಿದೆ. ಅಂದ್ರೆ ನಮ್ಮ ಈ ಒಂದು ಮಾಂಸ ದೇಹ ಏನಿದೆ ಅದು ಮಣ್ಣಿನ ಒಂದು ಕೊಡುಗೆ. ಮತ್ತೆ ನೀರು ಅಂತಂದ್ರೆ ರಕ್ತ, ಮತ್ತೆ ನಮ್ಮ ದೇಹದಲ್ಲಿ ಇರುವಂತಹ ನೀರು ಅವೆಲ್ಲವೂ ಕೂಡ ನೀರಿನ ಅಂಶ ಆಗುತ್ತೆ. ಅಗ್ನಿ ಅಂತಂದ್ರೆ ನಮ್ಮ ಜಠರದಲ್ಲಿ ಇರುವಂತಹ ಜಠರಾಗ್ನಿ, ಅಂದ್ರೆ ನಾವು ತಿಂದದ್ದನ್ನ ಅರಗಿಸ್ಕೊಳ್ಳುವಂಥದ್ದು. ಮತ್ತೆ ವಾಯು ಅಂದ್ರೆ ನಮ್ಮ ಉಸಿರಾಟದಲ್ಲಿ ಸಹಾಯ ಮಾಡುವಂಥದ್ದು. ಆಕಾಶ ಅಂದ್ರೆ ನಮ್ಮ ದೇಹಕ್ಕೆ ಒಂದು ಏನಂತ ಹೇಳ್ತಾರೆ, ಅದಕ್ಕೆ ಒಂದು ಸರಿಯಾದ ಸ್ಟ್ರಕ್ಚರ್ ಕೊಡುವಂಥದ್ದು, ಅಂದ್ರೆ ರೂಪ ಕೊಡುವಂಥದ್ದು. ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ ಇವು ಸೂಕ್ಷ್ಮ ಶರೀರ. ಇದೆಲ್ಲವೂ ಕೂಡ ಭಗವಂತನ ಭೌತಿಕ ಶಕ್ತಿಗಳು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನ ಬಹಿರಂಗ ಶಕ್ತಿ. ಇದು ಹೇಗೆ ಸೃಷ್ಟಿ ಆಗುತ್ತೆ ಅಂತಂದ್ರೆ, ಕಾರಣೋದಕಶಾಹಿ ವಿಷ್ಣು ಅವನು ಕಾರಣ ಉದಕದಲ್ಲಿ ಪವಡಿಸಿರ್ತಾನೆ. ಅವನ ಒಂದು ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಅದು ಯಾವ ರೀತಿ ಸೃಷ್ಟಿ ಆಗುತ್ತೆ ಅಂದ್ರೆ ಬೀಜ ರೂಪದಲ್ಲಿ ಬರುತ್ತೆ. ನಂತರ ಆ ಭೂಮಿ ಅಂದ್ರೆ ಬ್ರಹ್ಮಾಂಡ ಏನಿದೆ ಆ ಬ್ರಹ್ಮಾಂಡ ಅದು ಬೆಳೀತಾ ಹೋಗುತ್ತೆ. ಬೆಳೀತಾ ಹೋದ ಹಾಗೆ ಅದರಲ್ಲಿ ಈ ಎಲ್ಲ ಒಂದು ದ್ರವ್ಯಗಳು, ಅಂದ್ರೆ ಈಗ ನಮ್ಮನ್ನ ಸೃಷ್ಟಿ ಮಾಡಿದವನು ಯಾರು? ಹರೇ ಕೃಷ್ಣ. ಮನುಷ್ಯರನ್ನ ಅಂದ್ರೆ ಜೀವಿಗಳನ್ನ ಸೃಷ್ಟಿ ಮಾಡುವವನು ಯಾರು? ಭಗವಂತ. ಭಗವಂತ ನಮ್ಮ ಅಂದ್ರೆ ನಾವೆಲ್ಲರೂ ಭಗವಂತನ ವಿಭಿನ್ನ ಅಂಶ. ಆದ್ರೆ ನಮಗೆ ಈ ರೂಪಗಳನ್ನ ಕೊಡ್ತಾ ಇರುವಂತವ್ರು ಯಾರು? ಬ್ರಹ್ಮ.
ಬ್ರಹ್ಮ ನಮ್ಗೆ ರೂಪ ಕೊಡ್ತಾ ಇದ್ದಾನೆ. ಅವನಿಗೆ ಈಗ ನಾವು ಏನಾದ್ರೂ ಒಂದು ಅಡಿಗೆ ಮಾಡ್ಬೇಕಂದ್ರೆ ಅದಕ್ಕೆ ಎಲ್ಲಾ ಸಾಮಗ್ರಿಗಳು ಬೇಕು. ಕೇಸರಿ ಬಾತ್ ಬೇಕು ಅಂದ್ರೆ ಮಾಡ್ಬೇಕು ಅಂದ್ರೆ ರವೆ ಬೇಕು, ಸಕ್ಕರೆ ಬೇಕು, ತುಪ್ಪ ಬೇಕು, ಗುಣಮೆ ಬೇಕು, ಇದೆಲ್ಲ ನಮ್ಗೆ ಬೇಕು. ಅದನ್ನೆಲ್ಲ ಬಳಸಿ ನಾವು ಆ ಒಂದು ಅಡಿಗೆನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಮ್ಮನ್ನ ಒಂದು ರೂಪವನ್ನ ಕೊಡಬೇಕು ಅಂದ್ರೆ ಈ ಒಂದು ಆ ಭೌತಿಕ ಶಕ್ತಿಗಳು ಅವನಿಗೆ ಬೇಕು. ಬ್ರಹ್ಮ ಏನ್ ಮಾಡ್ತಾನೆ, ಈ ಒಂದು ಪಂಚಭೂತಗಳು, ಈ ಒಂದು ಮನಸ್ಸು ಬುದ್ಧಿ ಅಹಂಕಾರ ಅನ್ನುವಂತಹ ಸೂಕ್ಷ್ಮ ಆ ರೂಪಗಳು, ಇವುಗಳನ್ನೆಲ್ಲ ಅವನು ಬಳಸಿಕೊಂಡು ನಮ್ಮನ್ನ ಒಂದು ರೂಪವನ್ನ ರಚನೆ ಮಾಡ್ತಾನೆ. ಅದನ್ನ ಎರಡನೆಯ ಒಂದು ಆ ಏನಂತಾರೆ ಸೃಷ್ಟಿ ಅಂತ ಹೇಳ್ತಾರೆ. ಮೊದಲ ಸೃಷ್ಟಿ ಮಾಡುವಂತದ್ದು ಕಾರಣೋದಕ ಶಾಯಿ ವಿಷ್ಣು, ಅವನ ರೋಮಕೂಪಗಳಿಂದ ಬಂದಂತ ಬ್ರಹ್ಮಾಂಡಗಳು. ಅವುಗಳಲ್ಲಿ ಮೊದಲಿಗೆ ಈ ಎಲ್ಲ ಒಂದು ವಸ್ತುಗಳು ಅವ್ಯಕ್ತ ಸ್ಥಿತಿಯಲ್ಲಿ ಇರುತ್ತೆ. ಅವ್ಯಕ್ತ ಸ್ಥಿತಿ ಅಂತಂದ್ರೆ ಅದಕ್ಕೆ ರೂಪ ಇರಲ್ಲ. ಅಂದ್ರೆ ಅವೆಲ್ಲವೂ ಕೂಡ ಆ ಈಗ ನಾ ಹೇಳಿದ್ವಿ ಸಾಮಗ್ರಿಗಳು ಅವುಗಳಲ್ಲಿ ನಾವು ನೋಡಿದಾಗ ವ್ಯಕ್ತ ರೂಪ ಅಂತಂದ್ರೆ ಅದು ಅಡಿಗೆ ಆದ್ಮೇಲೆ ಅದು ವ್ಯಕ್ತ ರೂಪ. ಅಡಿಗೆ ಹಾಕೋದಕ್ಕೆ ಮುಂಚೆ ಅದು ರವೆ ನೋಡಿದಾಗ ಅದ್ರಲ್ಲಿ ಕೇಸರಿ ಬಾತ್ ಕಾಣಲ್ಲ ಅಲ್ವಾ, ಹಾಗೆ ಅದು ಅವ್ಯಕ್ತ ರೂಪ. ಈ ಒಂದು ಪಂಚಭೂತಗಳು ಇವೆಲ್ಲವೂ ಕೂಡ ಅವ್ಯಕ್ತ ರೂಪದಲ್ಲಿ ಇರುತ್ತೆ. ಅದನ್ನ ಆ ಏನಂತ ಹೇಳ್ತಾರೆ ಅಂದ್ರೆ ಪ್ರಧಾನ ಅಂತ ಹೇಳ್ತಾರೆ. ನಂತರ ಆ ಪ್ರಧಾನದ ಮೇಲೆ ಭಗವಂತನ ದೃಷ್ಟಿಪಾತ ಆದಾಗ ಈ ಸೃಷ್ಟಿ ಅಂದ್ರೆ ಪ್ರಕೃತಿ ಗರ್ಭಧಾರಣೆ ಮಾಡ್ತಾಳೆ ಅಂತ ಹೇಳ್ತಾರೆ. ಅಂದ್ರೆ ಅವಳು ಮಹತ್ತತ್ವ ಅಂತ ಕರೀತಾರೆ. ಆ ಮಹತ್ತತ್ವದಲ್ಲಿ ಇದೆಲ್ಲವೂ ಇರುತ್ತೆ. ಅವೆಲ್ಲವನ್ನು ಬಳಸಿಕೊಂಡು ಬ್ರಹ್ಮ ಎರಡನೇ ಸೃಷ್ಟಿ ಕಾರ್ಯವನ್ನ ಮುಂದುವರಿಸ್ತಾನೆ. ಆಗ ಅವನು ಆಯಾ ಒಂದು ಜೀವಾತ್ಮಗಳಿಗೆ ಅವರ ಒಂದು ಕರ್ಮಾನುಸಾರ ಇಚ್ಛಾನುಸಾರ ಅವರಿಗೆ ಒಂದೊಂದು ರೂಪವನ್ನ ಕೊಡ್ತಾನೆ. ಆ ರೂಪವನ್ನ ಕೊಡೋದಕ್ಕೆ ಅವನು ಈ ಸಾಮಗ್ರಿಗಳನ್ನ ಬಳಸ್ತಾನೆ. ಇವೆಲ್ಲವೂ ಕೂಡ ಭಗವಂತನ ಪ್ರತ್ಯೇಕ ಭೌತಿಕ ಶಕ್ತಿಗಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮೊದಲು ಈ ಸೃಷ್ಟಿ ಆದಾಗ ಯಾವ ರೀತಿ ಆಗುತ್ತೆ ಅಂತಂದ್ರೆ ಆಕಾಶ ಸೃಷ್ಟಿ ಆದಾಗ ಅದರಲ್ಲಿ ಶಬ್ದ ಅನ್ನುವಂಥದ್ದು ಬರುತ್ತೆ. ನಂತರ ಆಕಾಶ ಆದ್ಮೇಲೆ ಬರುವಂತದ್ದು ಗಾಳಿಯಲ್ಲಿ ಸ್ಪರ್ಶ ಅನ್ನುವಂಥದ್ದು ಇರುತ್ತೆ, ಶಬ್ದ ಅನ್ನುವಂಥದ್ದು ಇರುತ್ತೆ. ನಂತರ ಬರುವಂತದ್ದು ಬೆಂಕಿ ಬಂದಾಗ ಅದರಲ್ಲಿ ರೂಪ ಅನ್ನುವಂಥದ್ದು ಇರುತ್ತೆ, ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಅದರಲ್ಲಿ ಸ್ಪರ್ಶನೂ ಇರುತ್ತೆ, ಶಬ್ದನೂ ಇರುತ್ತೆ. ನಂತರ ನೀರಿನಲ್ಲಿ ನಮಗೆ ಏನಿರುತ್ತೆ, ನೀರಿನಲ್ಲಿ ಸ್ಪರ್ಶ ಇರುತ್ತೆ. ನೀರನ್ನು ನಾವು ಸ್ಪರ್ಶಿಸಬಹುದು, ಬೆಂಕಿಯನ್ನು ನಾವು ಸ್ಪರ್ಶಿಸೋಕೆ ಹೋಗೋದಿಲ್ಲ. ಅಂದ್ರೆ ಅದರಲ್ಲಿ ನೀರಿನಲ್ಲಿ ಸ್ಪರ್ಶನೂ ಇರುತ್ತೆ, ಒಂದು ಶಬ್ದನೂ ಇರುತ್ತೆ, ಅದರಲ್ಲಿ ಒಂದು ರೂಪ, ಅದಕ್ಕೊಂದು ರೂಪನೂ ಇರುತ್ತೆ. ಅದರಲ್ಲಿ ಒಂದು ಈ 4 ಏನಂತಾರೆ ಇಂದ್ರಿಯ ವಸ್ತುಗಳನ್ನ ಅದು ಹೊಂದಿರುತ್ತೆ. ಮತ್ತೆ ಭೂಮಿ ಅಂತಂದ್ರೆ ಅದರಲ್ಲಿ ಗಂಧ ಇರುತ್ತೆ. ಭೂಮಿಗೆ ಗಂಧನೂ ಇರುತ್ತೆ, ಶಬ್ದನೂ ಇರುತ್ತೆ, ಅದಕ್ಕೆ ರೂಪನೂ ಇರುತ್ತೆ, ಅದಕ್ಕೆ ಸ್ಪರ್ಶನೂ ಇರುತ್ತೆ. ಹೀಗೆ ಒಂದೊಂದು ಪಂಚಭೂತಗಳಿಂದ ಒಂದೊಂದು ಇಂದ್ರಿಯ ವಸ್ತುಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಭೌತಿಕ ದೇಹ ಅನ್ನುವಂಥದ್ದು ಈ ಇಂದ್ರಿಯಗಳು ಅವುಗಳ ಸಂಪರ್ಕಕ್ಕೆ ಅದು ಬಂದಾಗ ಈ ಒಂದು ಪ್ರಕೃತಿಯ ಜೊತೆಲಿ ನಾವು ಏನಂತ ಹೇಳ್ತಾರೆ ಒಂದು ಸಂಪರ್ಕವನ್ನ ಏರ್ಪಡಿಸ್ಕೊಂಡು ಇವೆಲ್ಲವನ್ನು ಕೂಡ ನಾವು ಆ ಒಂದು ಜೀವಾತ್ಮ ಆ ಒಂದು ದೇಹವನ್ನ ಪ್ರವೇಶಿಸಿದಾಗ ಆ ಇಂದ್ರಿಯಗಳ ಮೂಲಕ ಅವನು ಪ್ರಕೃತಿಯನ್ನು ಅವನು ಕಾಣ್ಲಿಕ್ಕೆ, ಅದರ ಜೊತೆಯಲ್ಲಿ ಅವನು ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮಾತಾಜಿ, ನೀರು ರೂಪ ಅಂತ ಹೇಳಿದ್ರಲ್ಲ, ಅಂದ್ರೆ ಅದು ಯಾವ ಪಾತ್ರೆ ಹಾಕ್ತಿವಿ ಅಥವಾ ಯಾವ ಸ್ಥಳದಲ್ಲಿರುತ್ತೆ, ಯಾವ ಆಕಾರದಲ್ಲಿರುತ್ತೆ, ಅದನ್ನ ರೂಪ ಅಂತ ತಗೊಳ್ಳೋದ? ಅಂದ್ರೆ ಮಾತಾಜಿ ಮೊದಲು ಆಕಾಶಕ್ಕೆ ಶಬ್ದ ಹೇಳಿದೆ, ಆಮೇಲೆ ಗಾಳಿಗೆ ಸ್ಪರ್ಶ ಹೇಳಿದೆ, ಮತ್ತೆ ಬೆಂಕಿಗೆ ರೂಪ ಹೇಳಿದೆ, ನೀರಿಗೆ ರುಚಿ ಮಾತಾಜಿ, ಸಾರಿ, ನೀರಿಗೆ ರುಚಿ. ನೀರಿನಲ್ಲಿ ರುಚಿ ಇದೆ. ನಾವು ಬೆಂಕಿ ರುಚಿ ನೋಡಕ್ಕಾಗಲ್ಲ, ಗಾಳಿ ರುಚಿ ನೋಡಕ್ಕಾಗಲ್ಲ, ಆಕಾಶ ರುಚಿ ನೋಡಕ್ಕಾಗಲ್ಲ, ಆದ್ರೆ ನೀರು ರುಚಿ ನೋಡಕ್ಕಾಗತ್ತೆ. ಮತ್ತೆ ಭೂಮಿಗೆ ಬಂದು ಗಂಧ, ಅಂದ್ರೆ ಗಂಧ ಅನ್ನುವಂಥದ್ದು ನೀರಿನಲ್ಲಿ ಇದ್ರೆ ಅದು ಒಳ್ಳೆಯ ನೀರಲ್ಲ, ಆದ್ರೆ ಭೂಮಿಯಿಂದನೇ ಗಂಧ ಅನ್ನುವಂಥದ್ದು ಬರೋದು. ಭೂಮಿಯಿಂದ ನಾವೇನೆಲ್ಲ ಬೆಳಿತೀವಿ ಅದರಲ್ಲಿ ನಾವು ಆ ಒಂದು ಗಂಧ, ಅಂದ್ರೆ ಆ ಹೂವಿನಲ್ಲಿ, ಆ ಒಂದು ಹಣ್ಣಿನಲ್ಲಿ, ಆ ಒಂದು ತರಕಾರಿಯಲ್ಲಿ ಆ ಪರಿಮಳ ಅನ್ನುವಂಥದ್ದು ಬರೋದು ಆ ಭೂಮಿಯಿಂದ. ಧನ್ಯವಾದಗಳು ಮಾತಾಜಿ, ನೆನಪಿಸಿದ್ರೆ ನಾನು ತಪ್ಪು ಮಾಡ್ದೆ ಅನ್ಸುತ್ತೆ. ಅಂದ್ರೆ ನೀರಿನಿಂದ ರುಚಿ ಬರುತ್ತೆ, ಕ್ಷಮಿಸಿ. ಅಪರೇಯಂ ಇತಸ್ತ್ವಿ ಅನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಾಂ ದಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ನಾವು ಕೂಡ
ಭಗವಂತನ ಶಕ್ತಿಯೇ. ಮೊದಲು ಬಂದದ್ದು ಪ್ರಕೃತಿ, ಅದು ಭಗವಂತನ ಬಹಿರಂಗ ಶಕ್ತಿ. ನಾವು ಅವನ ಅದಕ್ಕಿಂತ ಉನ್ನತವಾದ ಶಕ್ತಿ, ಶ್ರೇಷ್ಠವಾದ ಶಕ್ತಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಪಂಚಭೂತಗಳಿಂದ ಆದಂತಹ ಪ್ರಕೃತಿ ಏನಿದೆ ಅದು ಜಡವಸ್ತು. ಅದನ್ನ ನಾವು ಬಳಸ್ಕೊಂಡು ನಾವು ಆ ಆಗಿರುವಂತಹ ಜೀವಿಗಳು. ನಾವು ಅವನ ಅದಕ್ಕಿಂತ ಶ್ರೇಷ್ಠವಾದ ಶಕ್ತಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ತಟಸ್ಥ ಶಕ್ತಿ. ಏತದ್ಯೋನಿನಿ ಭೂತಾನಿ ಸರ್ವಾಣಿತಿ ಉಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವೂ ನಾನೇ ಎಂದು ತಿಳಿದುಕೋ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಏನೆಲ್ಲ ಈ ಸೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ವಿ, ಯಾವ್ದೆಲ್ಲ ಜೀವಿಗಳನ್ನ ನೋಡ್ತಾ ಇದ್ವಿ, ಯಾವ್ದೆಲ್ಲ ಸಸ್ಯಗಳನ್ನ ಏನೇ ಒಂದು ನೋಡಿದ್ರು ಕೂಡ ಅವೆಲ್ಲವೂ ಕೂಡ ಈ ಪ್ರಕೃತಿ ಮತ್ತೆ ಆ ಒಂದು ಭಗವಂತನ ಶ್ರೇಷ್ಠ ಶಕ್ತಿ, ಅವನ ವಿಭಿನ್ನಾಂಶ ಆದ ಈ ಒಂದು ಆತ್ಮನ ಒಂದು ಸಂಯೋಜನೆ, ಅದನ್ನೇ ನಾವು ಕಾಣುವಂಥದ್ದು. ಆದ್ರೆ ಈ ಒಂದು ಭೌತಿಕವಾದದ್ದೇ ಆಗಿರ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತೇ ಆಗಿರ್ಲಿ, ಅದೆಲ್ಲದರ ಮೂಲ ಸೃಷ್ಟಿಕರ್ತ ಅವನು ಭಗವಂತ ಕೃಷ್ಣ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಮತ್ತಾಪರತರಂ ಜ್ಞಾನತ್ ಕಿಂಚಿದ್ ಅಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಡ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಭಗವಂತ ಹೇಳ್ತಾ ಇದ್ದಾನೆ, ಈ ಒಂದು ಜಗತ್ತು ಸೃಷ್ಟಿ ಅನ್ನುವಂಥದ್ದು ಎಷ್ಟು ಅದ್ಭುತ ಅಂತಂದ್ರೆ ನಾವು ಈ ಒಂದು ಭೌತಿಕ ವಿಜ್ಞಾನದಿಂದ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಈ ಒಂದು ಗ್ರಹ ಮಂಡಲಗಳಿರ್ಬೋದು, ನಕ್ಷತ್ರಗಳಿರ್ಬೋದು, ಒಂದು ಸೂರ್ಯನಿರ್ಬೋದು, ಚಂದ್ರ ಇರ್ಬೋದು, ಇವರೆಲ್ಲರೂ ಕೂಡ ಅವರ ಪಥದಲ್ಲಿ ಸರಿಯಾಗಿ ಚಲನೆ ಮಾಡ್ತಾ ಇದ್ದಾರೆ. ಮತ್ತೆ ಆ ಪಥದಲ್ಲಿ ಅವರನ್ನ ನಡೆಸ್ತಾ ಇರುವಂತದ್ದು ಯಾರು? ಮತ್ತೆ ಅವ್ರು ಯಾಕೆ ಆ ಒಂದು ಪಥವನ್ನ ಬದಲಾಯಿಸೋದಿಲ್ಲ? ಎಷ್ಟೋ ಕಾಲದಿಂದ ಇದು ನಡ್ಕೊಂಡು ಬರ್ತಾ ಇದೆ. ಅವರು ಸ್ವಲ್ಪ ಪಥ ಬದಲಾಯಿಸಿದ್ರು ಕೂಡ ಈ ಭೂಮಿ ಮೇಲೆ ಜೀವಿಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಒಂದು ಸ್ವಲ್ಪ ಮಾತ್ರನೇ ಸೂರ್ಯನಿಗೆ ಹತ್ರ ಆದ್ರೂ ಕೂಡ ಇಷ್ಟು ತುಂಬಾ ಹತ್ರ ಆಗ್ಬೇಕಂತೇನಿಲ್ಲ. ನಾವು ಇವಾಗ ಯಾವ ಒಂದು ಅಂತರದಲ್ಲಿ ಇದ್ದೀವಿ ಅದರಿಂದ ಒಂಚೂರು ಹತ್ರ ಆದ್ರೂ ಕೂಡ ನಾವೆಲ್ಲ ಸುಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಆ ಶಾಖ ನಮ್ಮಿಂದ ಸಹಿಸಕ್ಕಾಗಲ್ಲ. ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಒಂದು ಧಗೆ ಹೆಚ್ಚಾದಾಗ್ಲೇ ನಮ್ಗೆ ಅದು ಕಷ್ಟ ಆಗುತ್ತೆ. ಅದಕ್ಕಿಂತ ಇನ್ನೊಂದ್ ಚೂರು ಹತ್ರ ಆದ್ರೂ ಕೂಡ ನಾವ್ಯಾರು ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಸ್ವಲ್ಪ ದೂರ ಹೋದ್ರೂ ಕೂಡ ಈ ಭೂಮಿ ಮಂಜುಗಟ್ಟಿ ಎಲ್ಲರೂ ಸಾಯ್ತೀವಿ. ಆದ್ರೆ ಈ ಒಂದು ಕರೆಕ್ಟ್ ಆದ ಒಂದು ಅಂತರದಲ್ಲಿ ಸೂರ್ಯನಿಂದ ಈ ಭೂಮಿಯನ್ನ ಇಟ್ಟಿರುವಂತವ್ರು ಯಾರು? ಮತ್ತೆ ಅದೇ ಪಥದಲ್ಲಿ ಇದು ಹೇಗೆ ನಡೀತಾ ಇದೆ? ನಾವು ನೋಡ್ತೀವಿ, ಯಾವ್ದಾದ್ರು ಒಂದು ಕಲ್ಲನ್ನ ಬಿಸಾಡಿದ್ರೆ ಅದು ಕೆಳಕ್ಕೆ ಬೀಳುತ್ತೆ. ಆದ್ರೆ ಇಷ್ಟು ದೊಡ್ಡ ದೊಡ್ಡ ಗಾತ್ರದ ಒಂದು ಗ್ರಹ ವ್ಯೂಹಗಳು ಅವು ಗಾಳಿಯಲ್ಲಿ ತೇಲ್ತಾ ಇದೆ. ಹೇಗೆ ಅದನ್ನ ತೇಲಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ? ಇದೆಲ್ಲ ಹೇಗೆ ನಡೀತಿದೆ ಅನ್ನುವಂಥದ್ದು ಯಾರು ಅಜ್ಞಾನಿಯಾಗಿದ್ದಾನೆ ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈ ಎಲ್ಲದರ ಹಿಂದೆ ನನ್ನ ಶಕ್ತಿ ಇದೆ ಅಂತ ಹೇಳ್ತಾನೆ. ಭಗವಂತನ ಶಕ್ತಿ ಇಲ್ಲದೆ ಇದು ಯಾವುದು ಅದರ ಪಥದಲ್ಲಿ, ಅಂದ್ರೆ ಅದರ ಜಾಗದಲ್ಲಿ ಅದು ಸರಿಯಾಗಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದಾನೆ. ಅಂದ್ರೆ ಒಂದು ಹೂವಿನ ಮಾಲೆ ಮಾಡಿದ್ರೆ, ಹೂವಿನ ಹಾರ ಮಾಡಿದ್ರೆ ಅದರ ಒಳಗಡೆ ಒಂದು ದಾರ ಇರುತ್ತೆ. ಆ ದಾರದಿಂದ ಆ ಹೂವನ್ನ ಪೊಡಿಸಿರ್ತೀವಿ. ಹಾರವನ್ನ ನೋಡಿದಾಗ ನಮ್ಗೆ ದಾರ ಕಾಣುತ್ತಾ? ಯಾವ್ದಾದ್ರು ಇಲ್ಲ ಹೂವಿನ ಮಾತಾಜಿ. ಕಾಣೋದಿಲ್ಲ. ಅದೇ ರೀತಿ ಭಗವಂತ ಪ್ರತಿಯೊಂದರಲ್ಲೂ ಕೂಡ ಅವನ ಶಕ್ತಿ ಅನ್ನುವಂಥದ್ದು ಅದು ಇದೆ. ಆದ್ರೆ ನಮ್ಗೆ ಆ ವಸ್ತು ಕಾಣ್ತಿದೆಯೇ ಹೊರತು ಆ ವಸ್ತು ಆ ರೀತಿ ಹೇಗೆ ಅದು ಆಗಿದೆ, ಯಾವ ರೀತಿ ಅದು ನಡೀತಿದೆ ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಆ ವಸ್ತುವಿನ ಹಿಂದೆ ದಾರದ ರೂಪದಲ್ಲಿ ಅಲ್ಲಿ ಭಗವಂತನ ಶಕ್ತಿ ಕೆಲಸ ಮಾಡ್ತಾ ಇದೆ. ಅವನ ಒಂದು ಕೈ ಇದೆ, ಅದನ್ನ ನಾವು ಕಾಣ್ತಾ ಇಲ್ಲ, ನಮ್ಗೆ ಕಾಣ್ತಿಲ್ಲ ಅದು. ಅದೇ ರೀತಿಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲವೂ ಕೂಡ ಅವನಿಂದಲೇ ಸೃಷ್ಟಿ ಆಗುತ್ತೆ, ಅವನಿಂದಲೇ ಅಂತ್ಯನೂ ಆಗುತ್ತೆ. ಮತ್ತೆ ಅದನ್ನ ಪೋಷಣೆ ಮಾಡುವವನು ಅವನೇ ಆಗಿರ್ತಾನೆ. ರಸೋ ಅಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವ ವೇದೇಶು ಶಬ್ದಂ ಕೇ ಪೌರುಷಂ ದೃಶು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಅಂದ್ರೆ ಇವೆಲ್ಲವೂ ಕೂಡ ಭಗವಂತನ ವೈಭವಗಳು ಅಂತ ಹೇಳ್ತಾರೆ. ಭಗವಂತನನ್ನ ಅವನು ಯಾವ್ದೆಲ್ಲ ವಸ್ತುಗಳಲ್ಲಿ ಯಾವ ರೂಪದಲ್ಲಿ ಅವನು ಇದ್ದಾನೆ ಅಂತ. ಅಂದ್ರೆ ಯಾರು ಭಕ್ತರಿರ್ತಾರೆ ಈ ಒಂದು ವಸ್ತುಗಳನ್ನ ಕಂಡಾಗ ಅವನವನ್ನ ಅವ್ರು ಸ್ಮರಣೆ ಮಾಡ್ಕೋತಾರೆ. ಅಂದ್ರೆ ಸೂರ್ಯ ಚಂದ್ರರನ್ನ ಬೆಳಕು ಕಂಡಾಗ ಅದು ಬರ್ತಾ ಇರುವಂತದ್ದು. ಚಂದ್ರನಿಗೆ ಬೆಳಕು ಸೂರ್ಯನಿಂದ ಬರ್ತಿದೆ. ಆದ್ರೆ ಸೂರ್ಯನಿಗೆ ಬೆಳಕು ಎಲ್ಲಿಂದ ಬರ್ತಿದೆ?
ಸೂರ್ಯನಿಗೆ ಬೆಳಕು ಅಂದ್ರೆ ಭಗವಂತನ ಆ ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ. ಬ್ರಹ್ಮಜ್ಯೋತಿ ಅಂತಂದ್ರೆ ಅವನ ಭಗವಂತನ ಒಂದು ದೇಹದಿಂದ ಹೊರಹೊಮ್ಮುತ್ತಿರುವಂತಹ ಕಾಂತಿ. ಆ ಕಾಂತಿಯಿಂದ ಸೂರ್ಯನಿಗೆ ಆ ಬೆಳಕು ಬರ್ತಿದೆ. ಮತ್ತೆ ಆ ಬೆಳಕಿನಿಂದ ಚಂದ್ರನಲ್ಲೂ ಬೆಳಕು ಬರ್ತಿದೆ. ಈ ಬೆಳಕನ್ನ ಕಂಡಾಗ ಭಗವಂತನ ಒಂದು ಕಾಂತಿ ಅನ್ನೋದನ್ನ ಭಕ್ತರು ಮನಗಾಣುತ್ತಾರೆ, ಅವನನ್ನ ನೆನೆಸ್ಕೋತಾರೆ. ಮತ್ತೆ ನೀರಿನಲ್ಲಿ ರುಚಿ, ನೀರನ್ನ ಕುಡಿದಾಗ ಅದರಲ್ಲಿ ಒಂದು ರುಚಿ ಅನ್ನೋದು ಇರುತ್ತೆ. ಆ ರುಚಿ ಬರ್ತಾ ಇರುವಂತದ್ದು, ಆ ರುಚಿ ಏನಿದೆ ಅದು ಪರಮಾತ್ಮ ಅಂತ ತಿಳಿತಾರೆ. ಮತ್ತೆ ವೇದ ಮಂತ್ರಗಳಲ್ಲಿ ಓಂಕಾರ, ಅಂದ್ರೆ ವೇದ ಮಂತ್ರಗಳ ಪಠನೆ ಮಾಡುವಾಗ ಮೊದಲಿಗೆ ಹೇಳುವಂತದ್ದು ಓಂಕಾರ. ಆ ಓಂಕಾರ ಭಗವಂತನ ನಿರಾಕಾರ ಹೆಸರು ಅಂತ ಹೇಳ್ತಾರೆ. ಆ ನಿರಾಕಾರ ಹೆಸರು ಯಾವಾಗ್ಲೂ ಮಂತ್ರ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಭಗವಂತನ ಸ್ಮರಣೆ ಮಾಡುವ ರೂಪದಲ್ಲಿ ಓಂಕಾರವನ್ನ ಹೇಳ್ತಾರೆ. ಮತ್ತೆ ಆಕಾಶದಲ್ಲಿ ಶಬ್ದ, ಅಂದ್ರೆ ನಾ ಆಗ್ಲೇ ಹೇಳ್ತೆ, ಆಕಾಶದಲ್ಲಿ ಬರುವಂತದ್ದು, ಮೊದಲಿಗೆ ಬರುವಂತದ್ದು ಶಬ್ದ ಅಂತ. ಆ ಶಬ್ದ ಅನ್ನುವಂಥದ್ದು ಅದು ಪರಮಾತ್ಮ. ಮತ್ತೆ ಪುರುಷರಲ್ಲಿ ಪೌರುಷ, ಅಂದ್ರೆ ಪುರುಷ ಅಂತಂದ್ರೆ ಒಂದು ಎಲ್ಲವನ್ನು ಕೂಡ ಆ ಭೋಗಿಸುವ ಶಕ್ತಿ ಅಥವಾ ನಿಯಂತ್ರಣ ಮಾಡುವ ಶಕ್ತಿ ಅದೇನಿದೆ ಅದು ಭಗವಂತನೇ ಆಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾನೆ. ಕೃಷ್ಣ ನೀರಿನ ರುಚಿಯ ಬಗ್ಗೆ ಏಕೆ ಮಾತನಾಡುತ್ತಾನೆ? ಈಗ ಯಾಕೆ ಕೃಷ್ಣ ಹೇಳ್ದ ನೀರಿನಲ್ಲಿ ಇರುವಂತ ರುಚಿ ಅಂತ? ಯಾಕಂದ್ರೆ ಇಲ್ಲಿ ಭಗವಂತ ಅವನ ವೈಭವಗಳನ್ನ ತಿಳಿಸ್ತಾ ಇದ್ದಾನೆ. ಅಂದ್ರೆ ಅವನು ಯಾವ್ದ್ಯಾವ್ದ್ರಲ್ಲಿ ಯಾವ ಯಾವ ರೂಪದಲ್ಲಿ ಅವನು ಇದ್ದಾನೆ ಅಂತ. ಅಂದ್ರೆ ಅವನ ಒಂದು ಅವನಿಲ್ಲದೆ ಇದು ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ರುಚಿಯನ್ನ ಕೊಟ್ಟವನು, ನೀರಿಗೆ ರುಚಿಯನ್ನ ಕೊಟ್ಟವನು ಸ್ವತಃ ಪರಮಾತ್ಮ. ಆದ ಕಾರಣ ನಾವು ಆ ನೀರು ಕುಡಿಯುವಾಗ್ಲೂ ಕೂಡ, ಆ ರುಚಿ ಕಂಡಾಗ್ಲೂ ಕೂಡ ಭಗವಂತನನ್ನ ಸ್ಮರಣೆ ಮಾಡಬೇಕು ಅಂತ. ಇಲ್ಲಿ ಯಾವುದೆಲ್ಲ ಅವನ ವೈಭವಗಳು, ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಮುಂದೆ 10ನೇ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳಿಸ್ತಾನೆ. ಅಂದ್ರೆ ಪರಮಾತ್ಮನನ್ನ ಯಾವ ರೂಪಗಳಲ್ಲೆಲ್ಲ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಅಂತ. ಅಂದ್ರೆ ನೀರಿನಲ್ಲಿ ಅವನು ರುಚಿಯಾಗಿ ಇದ್ದಾನೆ, ಸೂರ್ಯ ಚಂದ್ರರಲ್ಲಿ ಬೆಳಕಾಗಿದ್ದಾನೆ, ವೈದಿಕ ಮಂತ್ರಗಳಲ್ಲಿ ಓಂಕಾರ ಆಗಿದ್ದಾನೆ, ಆಕಾಶದಲ್ಲಿ ಧ್ವನಿ ಆಗಿದ್ದಾನೆ, ಮನುಷ್ಯನ ಸಾಮರ್ಥ್ಯ ಅಂದ್ರೆ ಪುರುಷನ ಪೌರುಷ ಅಂತ ನೋಡಿದ್ವಲ್ಲ ಅದು, ಮತ್ತೆ ಭೂಮಿಯಲ್ಲಿ ಪರಿಮಳ, ಬೆಂಕಿಯಲ್ಲಿ ಶಾಖ, ಅದೆಲ್ಲವನ್ನು ಜೀವಿಸುತ್ತದೆ. ಅಂದ್ರೆ ಯಾವ್ದೆಲ್ಲ ಬದುಕ್ತಾ ಇದೆ ಅದರ ಜೀವನ, ಯಾವ್ದೆಲ್ಲ ಬದುಕ್ತಿದೆ ಅದು ಜೀವ ಅವನ ಒಂದು ವಿಭಿನ್ನ ಅಂಶ, ಆತ್ಮ. ಅದಿಲ್ಲ ಅಂತಂದ್ರೆ ಯಾವ್ದು ಜೀವಿಸೋಕೆ ಸಾಧ್ಯ ಇಲ್ಲ. ಮತ್ತೆ ಅದು ಜಡವಾಗುತ್ತೆ. ತಪಸ್ವಿಗಳ ತಪಸ್ಸು ಕೂಡ ಪರಮಾತ್ಮ. ಮತ್ತೆ ಎಲ್ಲ ಅಸ್ತಿತ್ವಗಳ ಮೂಲ ಬೀಜ ಅವನು. ಬುದ್ಧಿವಂತರ ಬುದ್ಧಿಶಕ್ತಿ ಅವನು. ಎಲ್ಲ ಪರಾಕ್ರಮಶಾಲಿಗಳು ಯಾರಿದ್ದಾರೆ, ಪುರುಷರು ಶಕ್ತಿಶಾಲಿಗಳಿದ್ದಾರೆ, ಅವರ ಒಂದು ಪರಾಕ್ರಮ ಕೂಡ ಅವನಿಂದಲೇ ಅದು ಇರುವಂತದ್ದು. ಮತ್ತೆ ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ, ಮತ್ತೆ ಧರ್ಮತತ್ವಗಳಿಗೆ ವಿರುದ್ಧವಲ್ಲದ ಲೈಂಗಿಕ ಜೀವನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಧರ್ಮತತ್ವಗಳಿಗೆ ವಿರುದ್ಧವಲ್ಲದ ಲೈಂಗಿಕ ಜೀವನ ಅಂತಂದ್ರೆ ಇಲ್ಲಿ ಯಾವ ರೀತಿ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾರೆ ಅಂತಂದ್ರೆ, ಮಕ್ಕಳು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಲೈಂಗಿಕ ಜೀವನ ಕೂಡ ನಾನು ಆಗ್ತೀನಿ ಅಂತ. ಅಂದ್ರೆ ಮಕ್ಕಳನ್ನ ಹುಟ್ಟಿಸುವ ಶಕ್ತಿ ಅದು ವೈಷ್ಣವರನ್ನ ಹುಟ್ಟಿಸುವಂಥದ್ದು. ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯನ್ನ ಹೊಂದಿರುವಂತಹ ಮಕ್ಕಳನ್ನ ಹುಟ್ಟಿಸುವುದಕ್ಕಾಗಿ ಈ ಒಂದು ಲೈಂಗಿಕ ಜೀವನ ಮಾಡುವಂಥದ್ದು, ಅದು ಶಾಸ್ತ್ರಗಳಲ್ಲಿ ಅದಕ್ಕೆ ಅನುಮತಿ ಇದೆ. ಅದಲ್ಲದೆ ಯಾರಾದ್ರೂ ಭೋಗಕ್ಕಾಗಿ ಲೈಂಗಿಕ ಜೀವನ ಮಾಡಿದ್ರೆ ಅದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಶ್ರೀಕೃಷ್ಣನ ಬಗ್ಗೆಗೆ ಕೆಲವರಿಗೆ ಏಕೆ ಗೊತ್ತಿಲ್ಲ, ಭಗವಂತನ ಬಗ್ಗೆ ಯಾರಿಗೂ ಯಾಕೆ ಗೊತ್ತಿಲ್ಲ ಅಂತ? ಎಲ್ಲರಿಗೂ ಕೃಷ್ಣನ ಬಗ್ಗೆ ಗೊತ್ತಿಲ್ಲ. ಕೃಷ್ಣ ಅಂತಂದ್ರೆ ಎಲ್ಲರೂ ದೇವೋತ್ತಮ ಪರಮಪುರುಷ ಅಂತೂ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅವನನ್ನ ಯಾವ ರೀತಿ ಒಂದು ಮನಸ್ಥಿತಿ, ಅಂದ್ರೆ ಯಾವ ರೀತಿ ಒಂದು ಭಾವನೆಯನ್ನ ಇಟ್ಕೊಂಡಿದ್ದಾರೆ ಅಂದ್ರೆ, ಅವನೊಬ್ಬ ಪುರಾಣ ಪುರುಷ, ಇತಿಹಾಸ ಪುರುಷ ಅಷ್ಟೇ ತಿಳಿತಾರೆ ಹೊರತು ದೇವೋತ್ತಮ ಪರಮಪುರುಷ ಅಂತ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಯಾಕೆ? ಅವರು ಲೌಕಿಕ ಜೀವನಕ್ಕೆ ಹೊಂದಿಕೊಳ್ಳುತ್ತಾರೆ. ಅಂದ್ರೆ ಕೃಷ್ಣನನ್ನ ತಿಳ್ಕೊಳ್ಳುವಂಥದ್ದು ಅದು ಅಷ್ಟು ಸುಲಭ ಇಲ್ಲ. ಎಲ್ಲರಿಂದಲೂ ಕೂಡ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡೋಣ ಮುಂದೆ ಕೃಷ್ಣನ ಮುಂದೆ ಏನ್ ಹೇಳ್ತಾರೆ ಅಂತ. ಯಚೈವ ಸಾತ್ವಿಕ ಭಾವ ರಾಜಸಸ್ತಾಮಶ್ಚ ಈ ಮತ್ತ ಈ ವೇತ್ತಿ ತಾನ್ ವಿದ್ಧಿ ನಾತ್ವಾಹಂ ತೇಷು ತೇ ಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು.
ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ಅಂದ್ರೆ ಈ ಭೌತಿಕ ಜಗತ್ತು ಏನಿದೆ, ಪಂಚಭೂತಗಳಿಂದ ಆದಂತಹ ಒಂದು ಆ ಜಗತ್ತು, ಅವುಗಳಿಗೆ ಒಂದು ಗುಣಗಳಿದೆ, 3 ರೀತಿಯ ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅದನ್ನ ನಿಯಂತ್ರಣ ಮಾಡ್ತಿರುವಂತದ್ದು ಒಂದು ಶಕ್ತಿ ಇದೆ. ಆ ಶಕ್ತಿ ಅದನ್ನ ಮಾಯಾ ಶಕ್ತಿ ಅಂತ ಹೇಳ್ತಾರೆ. ಮಾಯಾ ನಿಯಂತ್ರಣದಲ್ಲಿ ಈ 3 ಗುಣಗಳು ಕೆಲಸ ಮಾಡ್ತವೆ. ಈ 3 ಗುಣಗಳು ಯಾರು ಆ ಒಂದು ಪಂಚಭೂತಗಳಿಂದ ಆದಂತಹ ದೇಹಗಳನ್ನ ಹೊಂದಿದ್ದಾರೆ, ಅವರ ಮೇಲೆ ಒಂದು ನಿಯಂತ್ರಣವನ್ನ ಸಾಧಿಸ್ತವೆ. ಆದ್ರೆ ಅವು ಭಗವಂತನ ಮೇಲೆ ಆ ರೀತಿ ನಿಯಂತ್ರಣವನ್ನ ಸಾಧಿಸಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನು ಈ 3 ಗುಣಗಳಲ್ಲಿ ಬರುವುದಿಲ್ಲ, ಯಾಕಂದ್ರೆ ಅವನ ದೇಹ ಪಂಚಭೂತಗಳಿಂದ ಆಗಿಲ್ಲ. ಆದ ಕಾರಣ ಆದ್ರೆ ಅವನು ಸ್ವತಂತ್ರನು, ಮತ್ತೆ ಅವನು ಈ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ. ಆದ್ರೆ ಅದರ ಬದಲಾಗಿ ಅವನೇನ್ ಮಾಡ್ತಾನೆ, ಆ ಗುಣಗಳನ್ನ, ಆ ಒಂದು ಮಾಯಾಶಕ್ತಿಯನ್ನ ಅವನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಆ ಮಾಯಾಶಕ್ತಿಯನ್ನೇ ಇಲ್ಲಿ ನಾವು ಬಹಿರಂಗ ಶಕ್ತಿ ಅಂತ ಕರೆದದ್ದು. ಅಂದ್ರೆ ಈ ಭೌತಿಕ ಜಗತ್ತಿನ ಆಧಿಪತ್ಯವನ್ನ, ಅಂದ್ರೆ ಈ ನಿರ್ವಹಣೆಯನ್ನ ಸದಾಶಿವ ಮತ್ತೆ ಪಾರ್ವತಿ, ದುರ್ಗಾದೇವಿಗೆ ಅದನ್ನ ಒಪ್ಪಿಸಿದ್ದಾರೆ. ಆ ದುರ್ಗಾದೇವಿ ಭಗವಂತನ ಮಾಯಾಶಕ್ತಿ, ಅವನ ಬಹಿರಂಗ ಶಕ್ತಿ. ಆ ದುರ್ಗಾದೇವಿ ಭಗವಂತನ ಅಧೀನದಲ್ಲಿ ಇದ್ದಾಳೆ. ಅಂದ್ರೆ ಭಗವಂತನ ಒಂದು ಆದೇಶಾನುಸಾರ ಈ ಒಂದು ಪ್ರಕೃತಿಯ ನಿರ್ವಹಣೆಯನ್ನು ಅವಳು ನಡೆಸ್ತಾ ಇದ್ದಾಳೆ. ಆದ ಕಾರಣ ಅವಳು ಈ ನಿಯಂತ್ರಣವನ್ನ ಸಾಧಿಸೋದಕ್ಕೆ ಈ ಗುಣಗಳ ಮೂಲಕ ಅವಳು ಮಾಡ್ತಾ ಇದ್ದಾಳೆ. ಮತ್ತೆ ಈ ಗುಣಗಳ ಮೂಲಕ ಅವಳು ಮಾಡ್ತಾ ಇರೋದ್ರಿಂದ ಭಗವಂತ ಅವಳಿಗೆ ಪ್ರಭು. ಆದ ಕಾರಣ ಅವಳು ಭಗವಂತನನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ತ್ರಿಭಿರ್ಗುಣ ಮೈರ್ಭಾವೈರ್ ಏಭಿ ಸರ್ವಂ ಇದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಂ ಏಭ್ಯ ಪರಂ ಅವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸ ಎನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಅಂದ್ರೆ ಈ ಒಂದು ಇಡೀ ಜಗತ್ತು ಈ 3 ಗುಣಗಳಲ್ಲಿ, ಆ 3ಗಳ ಪ್ರಭಾವದಲ್ಲಿ ಅದು ಸದಾ ಇರುತ್ತೆ. ಮತ್ತೆ ಸಮಸ್ತ ಜಗತ್ತು ಭಗವಂತನನ್ನ ಅರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ಅವರು ಈ ಗುಣಗಳಲ್ಲಿ ಇರುವುದು. ಇವಾಗ ಒಂದು ಪ್ರಶ್ನೆ ಬಂದಿತ್ತು, ಕೃಷ್ಣನನ್ನ ಯಾರು ತಿಳಿಯಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತ. ಅವನು ಆಧ್ಯಾತ್ಮಿಕ ಪುರುಷ, ಅಂದ್ರೆ ಅವನು ಪರಮ ಪುರುಷ. ಅವನು ಆಧ್ಯಾತ್ಮಿಕ ಒಂದು ರೂಪ, ಅವನ ರೂಪ ಆಧ್ಯಾತ್ಮಿಕವಾದದ್ದು, ಅವನ ಗುಣಗಳು ಆಧ್ಯಾತ್ಮಿಕವಾದದ್ದು. ಅವನನ್ನ ನಾವು ತಿಳಿಲಿಕ್ಕೆ ನಮಗೆ ಸಾಧ್ಯ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಾವು ಈ ಭೌತಿಕ ಗುಣಗಳಲ್ಲಿ ಇದ್ದೀವಿ. ಅಂದ್ರೆ ನಾವು ಸಾತ್ವಿಕ, ರಾಜಸ, ತಾಮಸ ಅನ್ನುವಂತಹ ಈ ಒಂದು ಭೌತಿಕ ಗುಣಗಳ ಪ್ರಭಾವದಿಂದ ಮೋಹಿತರಾಗಿರುವ ಕಾರಣ ನಾವು ಅವನನ್ನ ತಿಳಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಾವು ಈ ಗುಣಗಳನ್ನ ಮೀರಿದವನು ಮತ್ತು ಅವ್ಯಯನೂ ಆದಂತಹ ಒಂದು ಪರಮಾತ್ಮ, ಅವನು ಈ 3 ಗುಣಗಳ ಅಧೀನದಲ್ಲಿ ಇಲ್ಲ. ಆದ್ರೆ ನಾವು ಈ 3 ಗುಣಗಳ ಅಧೀನದಲ್ಲಿ ಇದ್ದೀವಿ. ಆದ ಕಾರಣ ನಾವು ಅವನನ್ನ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಆಗ್ತಿಲ್ಲ. ಆದ್ರೆ ಅವನು ನಮ್ಮ ಮೇಲೆ ಕರುಣೆ ಇಟ್ಟು ಭಗವದ್ಗೀತೆಯ ಒಂದು ಶಾಸ್ತ್ರ, ಈ ಶಾಸ್ತ್ರದ ಮೂಲಕ ತನ್ನನ್ನು ತಾನು ತೋರ್ಪಡಿಸ್ಕೊಳ್ತಾ ಇದ್ದಾನೆ. ಅವನಾಗಿ ತನ್ನನ್ನ ತಾನು ನಮಗೆ ತೋರ್ಪಡಿಸ್ಕೊಂಡಿಲ್ಲ ಅಂದ್ರೆ ಅವನನ್ನ ತಿಳ್ಕೊಳ್ಳುವಂಥದ್ದು ನಮಗೆ ಅಸಾಧ್ಯನೇ ಆಗ್ತಾ ಇತ್ತು. ಒಬ್ಬ ವ್ಯಕ್ತಿಯು ಮಾಯೆಯ ಹಿಡಿತವನ್ನು ಹೇಗೆ ಜಯಿಸಬಹುದು? ಈಗ ನಾವು ನೋಡಿದ್ವಿ, ದುರ್ಗಾದೇವಿ ತನ್ನ ಒಂದು ಈ 3 ಗುಣಗಳ ಮೂಲಕ ಎಲ್ಲ ಜೀವಿಗಳನ್ನ ಅವಳು ನಿಯಂತ್ರಣದಲ್ಲಿ ಹಿಡಿದಿಟ್ಕೊಂಡಿದ್ದಾಳೆ ಅಂತ. ಈಗ ಆ ಮಾಯೆಯ ಹಿಡಿತದಿಂದ ನಾವು ಹೇಗೆ ಹೊರಗಡೆ ಬರೋದಕ್ಕೆ ಸಾಧ್ಯ? ಹೇಗೆ ಬಿಡುಗಡೆ ಪಡೆಯೋದಕ್ಕೆ ಸಾಧ್ಯ? ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ಜ್ಞಾನದಿಂದ ಮಾಯೆಯ ಹಿಡಿತದಿಂದ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಭಗವಂತ, ನಾವೀಗಾಗ್ಲೇ ನಾವು ನೋಡಿದ್ವಿ, ಅಂದ್ರೆ ಮಾಯೆಗೆ ಬಾಸ್ ಇದ್ದಾರೆ. ಮಾಯೆಗೆ ಬಾಸ್ ಯಾರು? ಮಾಯೆಯ ಪ್ರಭು ಯಾರು? ಯಾರು ಕೃಷ್ಣ. ಕೃಷ್ಣನಿಗೆ ಯಾರು ಶರಣಾಗ್ತಾರೆ ಅವರ ಮೇಲೆ ಮಾಯೆ ತನ್ನ ಪ್ರಭಾವವನ್ನ ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಕೃಷ್ಣನಿಗೆ ಶರಣಾಗ್ತೀವಿ, ಆ ಕೃಷ್ಣನ ಒಂದು ಅವನ ಒಂದು ಆಶ್ರಯದಲ್ಲಿ ನಾವು ಬರ್ತೀವಿ, ಆಗ ಮಾಯೆ ನಮ್ಮನ್ನ ಏನು ಮಾಡೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ದೈವಿ ಹೇಷ ಗುಣಮಯಿ ಮಮ ಮಾಯಾದು ರತ್ಯಯ ಮಾಂ ಏವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ, ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಅಂದ್ರೆ ಮಾಯಾಶಕ್ತಿ ಅನ್ನುವಂಥದ್ದು ಅದು ತುಂಬಾ
ತುಂಬಾ ಶಕ್ತಿಶಾಲಿ. ಅವಳು ಅಷ್ಟು ಸುಲಭವಾಗಿ ನಾವು ಅವಳನ್ನ ಜಯಿಸೋದಕ್ಕೆ, ಅವಳಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಆ ಒಂದು ಏನಂತಾರೆ ಸೂಕ್ಷ್ಮವಾದ ವಿಷಯವನ್ನ ಇಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಅವಳ ಒಂದು ಅಷ್ಟು ದುರತ್ಯಯ ಅಂದ್ರೆ ಬಹಳ ಕಷ್ಟ ಅವಳಿಂದ ತಪ್ಪಿಸ್ಕೊಳ್ಳುವಂಥದ್ದು. ಆದ್ರೆ ಅವಳಿಂದ ಅಷ್ಟು ಕಷ್ಟಕರವಾದ ಒಂದು ಬಂಧನದಿಂದ ಬಿಡುಗಡೆ ನಾವು ಹೊಂದಬೇಕು ಅಂತಂದ್ರೆ ನಾವು ಭಗವಂತನಿಗೆ ಶರಣಾದ್ರೆ ಸಾಕು. ಪರಮಾತ್ಮ ನಮ್ಮನ್ನ ಆ ಒಂದು ಮಾಯೆಯ ಒಂದು ತ್ರಿಗುಣಗಳ ಒಂದು ಬಂಧನದಿಂದ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ. ನಾವು ಮಾಯೆಯನ್ನ ಒಂದು ಬಂಧನದಲ್ಲಿ ಹೇಗೆ ಸಿಕ್ಕಾಕೊಂಡಿದೀವಿ ಅಂತ. ಈ ಭವಸಾಗರ ಅಂತ ಕರೀತಾರೆ ನಮ್ಮ ಒಂದು ಭೌತಿಕ ಜಗತ್ತನ್ನ. ಈ ಭವಸಾಗರದಲ್ಲಿ ನಾವು ಯಾವ ರೀತಿ ಸಿಕ್ಕಾಕೊಂಡಿದೀವಿ ಅಂತಂದ್ರೆ, ಸಾಗರ ಅಂತಂದ್ರೆ ಅದಕ್ಕೆ ಎಲ್ಲೆ ಅನ್ನೋದೇ ಇರೋದಿಲ್ಲ. ಅಂದ್ರೆ ಯಾರು ಈಜಿ ಹೋಗಿ ನಾವು ದಡ ಸೇರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದು ಅಷ್ಟೇ ಆಳವಾದ್ದು ಆಗಿರುತ್ತೆ, ಅಷ್ಟೇ ಅಪಾಯಕಾರಿನೂ ಆಗಿರುತ್ತೆ. ಅದನ್ನೇ ನಾವು ಈ ಜೀವಾತ್ಮಗಳು ಮತ್ತೆ 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 ಈ ಒಂದು ಭವಸಾಗರದಲ್ಲಿ ಅವನು ಮುಳುಗಿ ಎದುಳ್ತಾ ಇರ್ತಾನೆ. ಅಂದ್ರೆ ಹುಟ್ಟಿ ಸಾಯ್ತಾ ಇರ್ತಾನೆ. ಆದ್ರೆ ಅವನಿಗೆ ಯಾವಾಗ ಗುರುವಿನ ಸಂಪರ್ಕದಿಂದ ಭಗವಂತನ ಒಂದು ಜ್ಞಾನ ಸಿಕ್ಕಿ ಭಗವಂತನಿಗೆ ಶರಣಾಗತನಾದ ಅಂತಂದ್ರೆ, ಯಾವಾಗ ಅವನು ಹರೇ ಕೃಷ್ಣ ಮಹಾಮಂತ್ರವನ್ನ ಶುದ್ಧನಾಮ ಅಂತ ಹೇಳ್ತಾರೆ, ಅಂದ್ರೆ ಭಗವಂತನ ಸಹಾಯ ಕೋರುವಂಥದ್ದು, ಅದನ್ನ ಅವನು ಮನಸಾರೆ ಹೋಗಿ ಕರೆದ ಅಂತಂದ್ರೆ ಪರಮಾತ್ಮ ಅವನು ಆ ಒಂದು ಭವಸಾಗರದಿಂದ ನಮ್ಮನ್ನ ಪಾರು ಮಾಡ್ತಾನೆ. ಅಂದ್ರೆ ಆ ಮಾಯೆಯ ಒಂದು ಹಿಡಿತದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾನೆ ಅಂತ ನೋಡ್ತಾ ಇದ್ದೀವಿ. ನಾಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಃ ಮಾಯಾ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಈಗ ಯಾರೆಲ್ಲ ಭಗವಂತನಿಗೆ ಶರಣಾಗಿದ್ರೆ ಮಾಯೆಯಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಅಂತ ಪರಮಾತ್ಮ ಹೇಳಿದ. ಆದ್ರೆ ಇಲ್ಲಿ 4 ಜನ ಯಾವತ್ತೂ ಅವನಿಗೆ ಶರಣಾಗೋದೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರೆಲ್ಲ 4 ರೀತಿಯ ಜನ ಅಂತಂದ್ರೆ, ಮೂರ್ಖರು ಮತ್ತೆ ನರಾಧಮರು, ಮತ್ತೆ ಜ್ಞಾನ ನಷ್ಟ ಆದವರು ಅಂದ್ರೆ ಮಾಯೆಯಿಂದ ಜ್ಞಾನವನ್ನ ಕಳ್ಕೊಂಡಂತವ್ರು, ಮತ್ತೆ ಆಸುರಿ ಸ್ವಭಾವದವರು, ರಾಕ್ಷಸಿ ಸ್ವಭಾವದವರು, ಅವರು ಯಾವತ್ತೂ ಭಗವಂತನಿಗೆ ಶರಣಾಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಅದನ್ನ ಪ್ರತಿಯೊಂದು ದುಷ್ಕೃತ್ಯಕ್ಕೂ ಉದಾಹರಣೆಗಳನ್ನ ನೀಡಿ. ಅಂದ್ರೆ ಈಗ ನಾ ಹೇಳಿದೆ, ಮೂಢರು ಅಂದ್ರೆ ಯಾರು ಅಂತ, ನರಾಧಮರು ಅಂದ್ರೆ ಯಾರು ಅಂತ, ಮತ್ತೆ ಮಾಯೆಯ ಅಪಹೃತ ಅಂದ್ರೆ ಮಾಯೆಯಿಂದ ಜ್ಞಾನ ನಷ್ಟ ಆದವರು ಯಾರು, ಮತ್ತೆ ರಾಕ್ಷಸರು ಅಂದ್ರೆ ಯಾರು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಒಂದೊಂದು ಉದಾಹರಣೆ. ಮೂರ್ಖರು ಅಂದ್ರೆ ಯಾರು ಅಂತ. ಎಲ್ಲಾ ಜ್ಞಾನ ತಿಳ್ಕೊಂಡಿರ್ತಾರೆ, ಆದ್ರೆ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ಗೊತ್ತಿದ್ದು ತಪ್ಪು ಮಾಡೋರ್ಗೆ ಮೂರ್ಖರು ಅಂತಾನೆ ಅನ್ನೋದು ಅನ್ಸುತ್ತೆ. ಅಂದ್ರೆ ಮತ್ತೆ ಈಗ ನಾವು ಭಗವದ್ಗೀತೆ ಕ್ಲಾಸ್ಗೆ ಬನ್ನಿ 1 ಗಂಟೆ 2 ಗಂಟೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಮೂರ್ಖರು ಹೇಳಿ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಸಮಯನೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಭೌತಿಕ ಒಂದು ವಿಷಯಗಳಿಗೆ ಬೇಕಾದಷ್ಟು ಸಮಯ ಇದೆ. ಆದ್ರೆ 24 ಗಂಟೆಯಲ್ಲಿ 2 ಗಂಟೆ ಕೂಡ ಅವ್ರಿಗೆ ಭಗವಂತನ ವಿಚಾರದಲ್ಲಿ ಕಳೀಲಿಕ್ಕೆ ಅವ್ರ ಹತ್ರ ಸಮಯ ಇಲ್ಲ ಅಂತ ಹೇಳ್ತಾರೆ. ಅವರನ್ನ ಇಲ್ಲಿ ಮೂರ್ಖರು ಅಂತ ಕರೀತಾ ಇದ್ದಾರೆ. ನರಾಧಮರು ಅಂದ್ರೆ ಯಾರು? ನರ ಅಂದ್ರೆ ಮನುಷ್ಯ, ಅಧಮ ಅಂತಂದ್ರೆ ಮನುಷ್ಯರಲ್ಲೇ ಅಧಮನಾದವನು. ಹೀನ ಕೃತ್ಯಗಳನ್ನ ಮಾಡ್ಕೊಂಡು ಅಳಿಸ್ಕೊಂಡು ಅಥವಾ ಇನ್ನೊಬ್ರ ಬಗ್ಗೆನೇ ಮಾತಾಡ್ತಾ ಇರೋನು, ನರ ಆದ್ರೆ ಅವನು ತಿಳ್ಕೊಳ್ದಿರೋ ಬಗ್ಗೆನೆ ಇದ್ ಮಾಡ್ತಿರ್ತಾನೆ ಅವನ ಅಂತ ಅನ್ಕೊಂಡಿದೀನಿ ಮಾತಾಜಿ. ನರಾಧಮರು ಅಂದ್ರೆ ಈ 4 ನಿಯಂತ್ರಕ ತತ್ವಗಳನ್ನ ಪ್ರಭುಪಾದರು ನಮ್ಗೆ ಹೇಳಿದ್ದಾರೆ. ಮಾಂಸ ಭಕ್ಷಣೆ ಮಾಡಬೇಡಿ, ಅನೈತಿಕ ಸಂಬಂಧ ಹೊಂದಬೇಡಿ, ಒಂದು ಮಾದಕ ದ್ರವ್ಯಗಳನ್ನ ಸೇವಿಸಬೇಡಿ, ಜೂಜು ಆಡಬೇಡಿ ಅಂತ. ಈ 4 ಮಾಡುವಂತವ್ರನ್ನ ನರಾಧಮ ಅಂತ ಕರೀತಾರೆ. ಮತ್ತೆ ಮಾಯೆಯಿಂದ ಜ್ಞಾನ ನಷ್ಟ ಆದವರು, ಯಾರ ಜ್ಞಾನವನ್ನ ಮಾಯೆ ಅಪಹರಿಸಿ ಬಿಡ್ತಾಳೆ. ಅಂದ್ರೆ ಈಗ ಯಾರು ತುಂಬಾ ಓದಿದ್ದಾರೆ ಅಂತ ಹೇಳ್ತಾರೆ, ಡಿಗ್ರಿ ಮಾಡಿದ್ದಾರೆ, ಅವರು IAS IPS ಆಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅಂತವ್ರು ಅವರ ಜ್ಞಾನವನ್ನ ಮಾಯೆ ಅಪಹರಿಸಿ ಬಿಡ್ತಾಳೆ ಅಂತ. ಅವ್ರಿಗೆ ಭೌತಿಕ ಜ್ಞಾನ ಇದೆ, ಆ ಒಂದು ಅಹಮ್ಮಿನಿಂದ ಅವ್ರು ಏನ್ ಮಾಡ್ತಾರೆ, ಅವ್ರು ಯಾವತ್ತೂ ದೇವಸ್ಥಾನಗಳಿಗೆ ಹೋಗೋದಿಲ್ಲ, ಭಗವಂತನಿಗೆ ದೀರ್ಘದಂಡ ನಮಸ್ಕಾರ ಮಾಡೋದಿಲ್ಲ. ಅಂದ್ರೆ ಅವರ ಒಂದು ಅಹಂಕಾರ ಅನ್ನುವಂಥದ್ದು, ಮಿಥ್ಯಾಹಂಕಾರ ಅನ್ನುವಂಥದ್ದು ಅದ್ರ ತಲೆ ಬಾಗೋದಿಲ್ಲ. ಅಂತವ್ರು ಭಗವಂತನಿಗೆ ಯಾವತ್ತೂ ಶರಣಾಗೋದಕ್ಕೆ ಹೋಗೋದಿಲ್ಲ. ಅವರಿಗೆ ಅನ್ಕೋತಾರೆ, ಅವರಿಗೆ ಅವರೇ ಒಂದು ಹೆಮ್ಮೆ ಪಡ್ಕೋತಾರೆ, ನನಗೆ ಎಲ್ಲಾ ತಿಳಿದಿದೆ ಅಂತ. ಅಂದ್ರೆ ಅವ್ರಿಗೆ ಎಂತಹ ಮೂರ್ಖರು ಅಂತಂದ್ರೆ, ಯಾವ್ದನ್ನ ಅವ್ರು ತಿಳಿಬೇಕಾಗಿತ್ತು ಅದನ್ನ ಬಿಟ್ಟು ಅವರು ಬೇಡದನ್ನ ತಿಳಿದುಕೊಂಡು ಒಂದು
ಆ ಅವರದೇ ಒಂದು ತಪ್ಪು ಕಲ್ಪನೆಗಳಲ್ಲಿ ಅವರು ಇರ್ತಾರೆ, ನಾನು ಎಲ್ಲ ತಿಳಿದವನು ಅಂತ. ಆಸುರಿ ಸ್ವಭಾವದವರು. ಮತ್ತೆ ಆಸುರಿ ಸ್ವಭಾವದವರು ಅಂತಂದ್ರೆ ಯಾರು ರಾಕ್ಷಸಿ ಗುಣಗಳನ್ನ ಹೊಂದಿದ್ದಾರೆ, ಅಂದ್ರೆ ಭಗವಂತನನ್ನ ಕಂಡ್ರೆ ಆಗೋದಿಲ್ಲ ಅವ್ರಿಗೆ, ಅಂತವ್ರು ಭಗವಂತನಿಗೆ ಶರಣಾಗೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಒಂದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಅಂದ್ರೆ ಕತ್ತೆ ರೀತಿ ಕೆಲಸ ಮಾಡೋರು. ಅಂದ್ರೆ ಅವನಿಗೆ ಪ್ರಭುಪಾದ್ರೆ ಹೇಳ್ತಾರೆ, ಎಲ್ಲರೂ ಎಷ್ಟು ಊಟ ತಿನ್ನಕ್ಕೆ ಸಾಧ್ಯ, ಒಂದ್ ಟೈಮ್ಗೆ ಅವ್ರು ಚಪಾತಿನ ಹೇಳ್ತಾರೆ, 2 ಚಪಾತಿ 3 ಚಪಾತಿ ನೀನು ಒಂದ್ ಟೈಮ್ಗೆ ತಿನ್ನಕ್ ಆಗುವಂಥದ್ದು, ಅಷ್ಟಕ್ಕೆ ನೀನು ದುಡಿದ್ರೆ ಸಾಕು. ಆದ್ರೆ ಯಾರು ರಜಗುಣದಲ್ಲಿ ಇರ್ತಾರೆ ಅವರು ದಿನದಲ್ಲಿ 8 ಗಂಟೆ ದುಡಿಯುವಂಥದ್ದು ಸಾಮಾನ್ಯ. ಆದ್ರೆ 16 ಗಂಟೆ ಕೂಡ ದುಡಿತಾರೆ, ಅದಕ್ಕೆ ಅವ್ರಿಗೆ ಸಮಯ ಇರುತ್ತೆ. ಆದ್ರೆ ಭಗವಂತನ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೆ, ಜ್ಞಾನವನ್ನ ಪಡೆಯೋದಕ್ಕೆ ಅವ್ರ ಹತ್ರ ಸಮಯ ಅನ್ನೋದೇ ಇರೋದಿಲ್ಲ. ಅಂತಹ ಮೂರ್ಖರು ಅದಕ್ಕೆ ಕತ್ತೆಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ತುಂಬಾ ಓದಿದಂತಹ ವ್ಯಕ್ತಿಗಳು, ತುಂಬಾ ಭೌತಿಕವಾಗಿ ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು, ಅವರು ಭಗವಂತನಿಗೆ ಶರಣಾಗೋದಿಲ್ಲ. ಅಂದ್ರೆ ಅವರಿಗೆ ಒಂದು ಅಹಂ ಇರುತ್ತೆ, ಆ ಕಾರಣದಿಂದ ಅವರು ತಲೆನ ಬಾಗೋದಿಲ್ಲ. ಅಂದ್ರೆ ಅವರು ಭಗವಂತನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಮನಸ್ಥಿತಿ. ಈಗಿನ ಕಾಲದ ಭೌತಿಕ ಶಿಕ್ಷಣ ಅದಿರೋದೇ ಹಾಗೆ. ಅಂದ್ರೆ ಅಲ್ಲಿ ನಮ್ಗೆ ನಾವು ಹಣ ಗಳಿಸ್ಬೇಕು ಮತ್ತೆ ಭೋಗ ಜೀವನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಹೊರತು ಅಲ್ಲಿ ಎಲ್ಲೂ ಕೂಡ ನಮ್ಗೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಅರಿವೇ ಮೂಡಿಸೋದಿಲ್ಲ. ಆದ ಕಾರಣ ಅವರು ಓದಿ ಡಿಗ್ರಿ ಮುಗಿಸಿ ಬರ್ತಾರೆ ಅಂತಂದ್ರೆ ಪ್ರಭುಪಾದ್ರೆ ಹೇಳ್ತಾರೆ ಅವರೆಲ್ಲರನ್ನು ಕೂಡ ಪ್ರಾಣಿ ಮಾಡಿ ಕಳಿಸ್ತಾರೆ ಅಂತ. ಅಂದ್ರೆ ಅವ್ರಿಗೆ ಮನುಷ್ಯನ ಒಂದು ಮಹತ್ವ, ಮನುಷ್ಯ ಜನ್ಮದ ಒಂದು ವಿಷಯದ ಬಗ್ಗೆ ಯಾವುದೇ ಅರಿವಿಲ್ಲದ ಹಾಗೆ ಪ್ರಾಣಿಗಳು ಏನ್ ಮಾಡ್ತವೆ, ಆಹಾರ ನಿದ್ರೆ ಭಯಮೈಥುನ ಅಂತ ಹೇಳ್ತಾರೆ. ಇವರು ಕೂಡ ಅದಕ್ಕಿಂತ ಸ್ವಲ್ಪ ಹಣ ಉಪಯೋಗಿಸಿ ಅದನ್ನೇ ಮಾಡೋದು. ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಮಲಗ್ಬೇಕು, ಚೆನ್ನಾಗಿ ಮಕ್ಕಳನ್ನ ಹುಟ್ಟಿಸ್ಬೇಕು, ಮತ್ತೆ ಚೆನ್ನಾಗಿ ಕೂಡಿರ್ಬೇಕು, ಮತ್ತೆ ಕೂಡಿಟ್ಟು ಬೇರೆ ಯಾರಾದ್ರೂ ಅದನ್ನ ತಗೊಂಡ್ಬಿಡ್ತಾರೆ ಅಂತ ಹೆದರ್ಕೋಬೇಕು. ಇಷ್ಟನ್ನೇ ಅವ್ರು ಮಾಡುವಂತದ್ದು. ಅಂತವ್ರು ಅವರಿಗೆ ಭಗವಂತನ ಒಂದು ಸ್ಮರಣೆ ಆಗ್ಲಿ, ಅವನಿಗೆ ಶರಣಾಗತಿ ಆಗ್ಲಿ ಅವರಲ್ಲಿ ಬರೋದಿಲ್ಲ. ಇಲ್ಲಿ ನಾವು ನೋಡ್ತಾ ಇದೀವಿ, ಚೈತನ್ಯ ಮಹಾಪ್ರಭುಗಳ ಇದ್ದಂತ ಸಮಯದಲ್ಲಿ ಇಬ್ಬರು ನರಾಧಮರು, ಅಂದ್ರೆ ಇವರು ಬ್ರಾಹ್ಮಣರಾಗಿರ್ತಾರೆ, ಆದ್ರೆ ಕೆಟ್ಟ ಸಂಘದಿಂದ ಅವ್ರೇನಾಗ್ತಾರೆ, ಅವರು ಎಲ್ಲ ಬೇಡದ ಕಾರ್ಯಗಳನ್ನ ಮಾಡ್ತಾರೆ. ಪಾನಮತ್ತರಾಗಿ ಹಾದಿ ಬೀದಿಯಲ್ಲಿ ಹೋಗೋಬರೋರ್ನೆಲ್ಲ ಬೈಯುವಂಥದ್ದು, ಹೊಡಿಯುವಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ನಿತ್ಯಾನಂದ ಪ್ರಭುಗಳು ಒಮ್ಮೆ ಅವರಿಗೆ ಈ ಒಂದು ಹರಿನಾಮ ಸಂಕೀರ್ತನೆ ಮಾಡೋದಕ್ಕೆ ಹೇಳ್ತಾರೆ. ಆಗ ಅವರು ಒಂದು ಏನಂತಾರೆ, ಮದ್ಯಪಾನದ ಮಡಿಕೆಯನ್ನ ಎತ್ತಿ ನಿತ್ಯಾನಂದ ಪ್ರಭುಗಳ ತಲೆಗೆ ಹೊಡಿತಾರೆ. ಆಗ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದು ಅವರು ಸ್ವತಃ ಕೃಷ್ಣ ಸುದರ್ಶನ ಚಕ್ರವನ್ನ ಹಿಡಿದು ಅವರನ್ನ ಕೊಲ್ಲಿಕ್ಕೆ ಬಂದಾಗ ನಿತ್ಯಾನಂದ ಪ್ರಭುಗಳು ಅವರನ್ನ ತಡೀತಾರೆ. ಆ ಒಂದು ದರ್ಶನವನ್ನು ಪಡೆದಂತಹ ಈ ಜಗಾಯಿ ಮಾದಾಯಿ ಅಂತ ಅವ್ರ ಹೆಸರು, ಅವರಿಬ್ರು ಕೂಡ ಅಲ್ಲಿಂದ ಅವರಿಗೆ ಮನಪರಿವರ್ತನೆ ಆಗಿ ಅವರು ಭಗವಂತನ ಭಕ್ತರಾಗ್ತಾರೆ. ಮತ್ತೆ ಅವರು ಅವರ ಒಂದು ಜೀವನದಲ್ಲಿ ಭಕ್ತಿಯನ್ನ ಮುಂದುವರಿಸ್ತಾರೆ. ಈ ರೀತಿ ನರಾಧಮರು ಭಗವಂತನಿಗೆ ಶರಣಾಗೋದಿಲ್ಲ. ಮತ್ತೆ ಇಲ್ಲಿ ಅಸುರರು ಅಂತಂದ್ರೆ ರಾಕ್ಷಸಿ ಸ್ವಭಾವದ, ಈ ರಾವಣ ಇರ್ಬೋದು, ಹಿರಣ್ಯಕಶಿಪು ಇರ್ಬೋದು, ಅಂತಹ ಒಂದು ಮನಸ್ಥಿತಿ ಇರುವಂತವ್ರು, ಅಂದ್ರೆ ಭಗವಂತನ ಮೇಲೆ ಅಸೂಯೆ ಇರುವಂತವ್ರು, ಅಂತವರೆಲ್ಲ ಭಗವಂತನಿಗೆ ಯಾವತ್ತು ಶರಣಾಗುವುದಿಲ್ಲ. ಈಗ ಯಾರೆಲ್ಲ ಭಗವಂತನಿಗೆ ಶರಣಾಗುತ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ, ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. 4 ರೀತಿಯ ಸುಕೃತಿಗಳು, ಪುಣ್ಯವಂತರು ಭಗವಂತನಿಗೆ ಶರಣ ಆಗ್ತಾರೆ. ಅವ್ರು ಯಾರು ಅಂತಂದ್ರೆ, ಪುಣ್ಯವಂತರು ಅಂದ್ರೆ ಅವರು ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು. ಇವರೇ ಈ 4 ಬಗೆಯ ಜನರು. ಅಂದ್ರೆ ಯಾರೆಲ್ಲ ದುಃಖಿಗಳು ಅಂದ್ರೆ ಕಷ್ಟದಲ್ಲಿ ಇರುವಂತವ್ರು, ಸಂಕಟ ಬಂದಾಗ ವೆಂಕಟ ರಮಣ ಅಂತ ನೆನಪಿಸ್ಕೊಳ್ಳುವಂತವ್ರು. ಮತ್ತೆ ಜಿಜ್ಞಾಸುಗಳು ಅಂದ್ರೆ ಅವ್ರಿಗೆ ಕುತೂಹಲ, ಯಾಕೆ ಈ ಭಗವದ್ಗೀತೆ ಕ್ಲಾಸ್ ಮಾಡ್ತಾ ಇದಾರೆ, ಅಂತದ್ ಏನಿದೆ ಇದ್ರಲ್ಲಿ, ಒಂದ್ಸತಿ ನಾವು ಹೋಗಿ ನೋಡೋಣ, ನಾವು ಹೋಗಿ ಕೇಳೋಣ. ಅಥವಾ ಯಾಕೆ ಇವರೆಲ್ಲರೂ ಕೂಡ ಸನ್ಯಾಸಿಗಳು ಅಂತ ಹೇಳ್ತಾರೆ, ಅವ್ರು ಎಲ್ಲವನ್ನು ಕೂಡ ಇದ್ದು ಕೂಡ ಈ ಗೋಸ್ವಾಮಿಗಳು ಅದನ್ನೆಲ್ಲ ಯಾಕೆ ಬಿಟ್ರು, ಅಂತದೇನು ಅವ್ರಿಗೆ ಅದ್ರಲ್ಲಿ ಸಿಕ್ತು, ಏನು ಆನಂದ ಅಂತ ಹೇಳ್ತಾರೆ, ಅಂತದೇನ್ ನಾವು ಅನುಭವಿಸ್ಲಿಕ್ಕೆ ಆಗದೆ ಇರುವಂತ ಆನಂದ ಅವರು ಪಡ್ಕೊಂಡಿದ್ದಾರೆ. ಈ ಒಂದು ಕುತೂಹಲದಿಂದ ಬರುವಂತವ್ರು. ಐಶ್ವರ್ಯವನ್ನ ಬಯಸುವವರು ಅಂದ್ರೆ ಅವರಿಗೆ ಹಣದ ಅಭಾವ ಇರುತ್ತೆ, ಹಣದಿಂದ ಅವರ ಒಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ, ಅಂತವ್ರು ಕೂಡ ಭಗವಂತನ ಹತ್ರ ಬಂದು ಬೇಡ್ತಾರೆ, ಅಂದ್ರೆ ಅವನಿಗೆ ಶರಣ ಆಗ್ತಾರೆ. ಮತ್ತೆ ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು, ಅಂದ್ರೆ ಇವರಿಗೆ ಜ್ಞಾನ ಇದೆ, ಭಗವಂತನ ಒಂದು ಜ್ಞಾನ ಶಾಸ್ತ್ರದ ಮೂಲಕ ತಿಳಿದಿದ್ದಾರೆ, ಈಗ ತಿಳಿದು ಅವನಿಗೆ ಶರಣಾಗ್ತಾ ಇದ್ದಾರೆ. ಅಂದ್ರೆ ಅವನನ್ನ ಪರಮಾತ್ಮನ ಒಂದು ಎಲ್ಲ ಪರಾತ್ಪರ ವಿಷಯ ತಿಳ್ಕೊಂಡು
ಮತ್ತೆ ಅವನ ಹತ್ರ ಬಂದು ಅವನಿಗೆ ಶರಣಾಗುವಂತವ್ರು. ಈ ರೀತಿ 4 ಜನ ಆ ಭಗವಂತನಿಗೆ ಶರಣಾಗುವಂತ ಪುಣ್ಯವಂತರು. ಈಗ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆನ ಕೊಡಿ ಅಂತ ಇದ್ದಾರೆ. ಅದೇ ರೀತಿ ಯಾರೆಲ್ಲ ದುಃಖಿಗಳು, ಇತಿಹಾಸದಲ್ಲಿ ಯಾರು ದುಃಖಿಗಳು ಭಗವಂತನಿಗೆ ಶರಣಾದ್ರು ಅಂತ. ಧ್ರುವ ಮಹಾರಾಜ್. ಧ್ರುವ ಮಹಾರಾಜ ಅವನು ದುಃಖಿ ಅನ್ನೋದಕ್ಕಿಂತ ಅವನು ದುಡ್ಡಿನ ಸಲುವಾಗಿ ದುಡ್ಡಿನ ಸಲುವಾಗಿ ಅಂದ್ರೆ ಅವನಿಗೆ ಅವನ ಚಿಕ್ಕಮ್ಮ ಸುನೀತಿ ಅಲ್ಲ ನೋಡಿ ಸುಲುಚಿ ಏನಂತ ಹೇಳ್ತಾಳಂದ್ರೆ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ್ರೆ ಮಾತ್ರನೇ ನಿನ್ನ ತಂದೆಯ ಒಂದು ಏನು ಸಂಪತ್ತಿದೆ ಅಥವಾ ಅವನ ಒಂದು ಐಶ್ವರ್ಯ ಏನಿದೆ ಅದರ ಮೇಲೆ ನಿನಗೆ ಅಧಿಕಾರ. ನೀನು ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣ ನಿನಗೆ ಇಲ್ಲಿ ಯಾವುದೇ ಒಂದು ಅಧಿಕಾರ ಇಲ್ಲ ಅಂತ ಹೇಳಿ ಮಗುವನ್ನ ದೂಡಿ ಬಿಡ್ತಾಳೆ. ಆಗ ಅವನಿಗೆ ಕೋಪ ಬರುತ್ತೆ. ತಾಯಿ ಹತ್ರ ಹೋಗಿ ನ್ಯಾಯ ಕೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ಅದು ಸತ್ಯಯುಗ ಆದ ಕಾರಣ ಅವಳು ಹೇಳ್ತಾಳೆ, ಭಗವಂತನ ಹತ್ರ ನೀನು ಕೇಳು, ನನಗೆ ಗೊತ್ತಿಲ್ಲ ಇದಕ್ಕೆ ಉತ್ತರ ಅಂತ. ಅಂದಾಗ ಭಗವಂತ ಎಲ್ಲಿ ಸಿಗ್ತಾನೆ ಅಂತಂದ್ರೆ ಅವನು ಕಾಡಿನಲ್ಲಿ ಇದ್ದಾನೆ ಅಂತ ಹೇಳ್ತಾಳೆ. ಕಾಡಿನಲ್ಲಿ ಅವನನ್ನ ಹೇಗೆ ಕಾಣೋದು? ಕಾಡಿನಲ್ಲಿ ಹುಡುಕ್ತಾ ಹೋಗ್ತಾನೆ. ನಾರದರು ಅವ್ರಿಗೆ ಸಿಗ್ತಾರೆ. ಮತ್ತೆ ಅವರು ಯಾಕೆ ಬಂದಿದ್ಯಾ ಅಂತಂದ್ರೆ, ನಾನು ತಪಸ್ ಮಾಡಕ್ಕೆ ಬಂದಿದ್ದೀನಿ, ನಾನು ಭಗವಂತನನ್ನ ನೋಡ್ಬೇಕು ಅಂತ ಹೇಳ್ತಾನೆ. ಮತ್ತೆ ಭಗವಂತ ಬಂದಾಗ ಕೇಳ್ತಾನೆ ಭಗವಂತನನ್ನ, ಅಂದ್ರೆ ಭಗವಂತನನ್ನ ಯಾವ ರೀತಿ ತಪಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನಾರದರು ತಿಳಿಸ್ಕೊಡ್ತಾರೆ. ನಂತರ ಭಗವಂತ ಬಂದಾಗ್ಲೂ ಕೂಡ ಭಗವಂತನನ್ನ ನೋಡಿ ಅವನಿಂದ ಏನ್ ಕೇಳ್ಬೇಕು, ಅವನ ಜೊತೆ ಹೇಗೆ ವ್ಯವಹರಿಸ್ಬೇಕು ಅನ್ನೋದು ಕೂಡ ಅವ್ನಿಗೆ ಗೊತ್ತಿರೋದಿಲ್ಲ. ಭಗವಂತನೇ ಅವನಿಗೆ ಆ ಜ್ಞಾನವನ್ನು ಕೊಡ್ತಾನೆ. ಕೊಟ್ಟ ಕೂಡಲೇ ಅವನಿಗೆ ಅನ್ಸುತ್ತೆ, ಎಂತ ಒಂದು ಕ್ಷುಲ್ಲಕವಾದ ವಿಷಯಕ್ಕಾಗಿ ನಾನು ಪರಮಾತ್ಮನ ಹತ್ರ ಬಂದೆ. ಭಗವಂತನನ್ನ ಕಾಣೋದಕ್ಕೆ ಎಷ್ಟೋ ಜನ ಎಷ್ಟೆಷ್ಟೋ ಪ್ರಯತ್ನ ಪಡ್ತಾರೆ, ಅವನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಭಗವಂತ ಕಣ್ಣಾರೆ ನಾ ಕಾಣ್ತಾ ಇದ್ದೀನಿ, ಇದಕ್ಕಿಂತ ಹೆಚ್ಚಿನದು ನನಗೆ ಏನು ಬೇಕು? ಐಶ್ವರ್ಯವನ್ನು ಅವನು ಮೊದಲಿಗೆ ಬಯಸಿ ಹೋಗುವಂಥದ್ದು. ಇಲ್ಲಿ ದುಃಖಿಗಳು ಅಂದ್ರೆ ದ್ರೌಪದಿ, ಮತ್ತೆ ಇನ್ನೊಬ್ರು ಯಾರು, ಗಜೇಂದ್ರ, ಮತ್ತೆ ಜಿಜ್ಞಾಸು ಅಂತಂದ್ರೆ ಕುತೂಹಲದಿಂದ ಬಂದಂತವ್ರು. ಅಂದ್ರೆ ಈ ಭಾಗವತದಲ್ಲಿ ಬರುವಂತದ್ದು ಅಂದ್ರೆ ಸುತ ಗೋಸ್ವಾಮಿ ಮತ್ತೆ ಶೌನಕಾದಿ ಮುನಿಗಳು ಅವರೆಲ್ಲರೂ ಕೂಡ ನೈಮಿಷಾರಣ್ಯದಲ್ಲಿ ಭಗವಂತನ ವಿಚಾರವಾಗಿ ತಿಳ್ಕೊಳ್ಬೇಕು ಅಂತ ಕುಳಿತು ಆ ಒಂದು ಭಾಗವತವನ್ನ ಕೇಳ್ತಾರೆ. ನಂತರ ಜ್ಞಾನವನ್ನ ಪಡೆದು ಬರುವಂತದ್ದು ಅಂದ್ರೆ ಶುಕ ಮುನಿಗಳು, ಅಂದ್ರೆ ವ್ಯಾಸರ ಮಗ. ಅಂದ್ರೆ ಅವರ ತಾಯಿ ಗರ್ಭದಲ್ಲಿ 16 ವರ್ಷ ಆದ್ರೂ ಅವರು ಜನ್ಮವನ್ನ ಪಡೆಯೋದಿಲ್ಲ. ಆಗ ಏನಾಗತ್ತೆ ಅಂತಂದ್ರೆ ಅವರು ಜ್ಞಾನಿಗಳಾಗಿರ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಈ ಭೌತಿಕ ಜಗತ್ತಿನಲ್ಲಿ ನಾನು ಕಾಲಿಟ್ಟಿದ ಕೂಡಲೇ ಈ ಮಾಯ ನಿಯಂತ್ರಣದಲ್ಲಿ ಈ 3 ಗುಣಗಳ ನಿಯಂತ್ರಣಕ್ಕೆ ಬಂದ್ಬಿಡ್ತೇನೆ ಅಂತ ಹೇಳಿ ನಾವು ಹುಟ್ಟೋದೇ ಇಲ್ಲ ಅಂತ ಹಠ ಮಾಡಿ ಕೂತಿರ್ತಾರೆ. ಆಗ ವ್ಯಾಸರು ಕೃಷ್ಣನನ್ನ ಕರ್ಕೊಂಡು ಹೋಗ್ತಾರೆ. ಕೃಷ್ಣ ಅವ್ರಿಗೆ ಆಶ್ವಾಸನೆಯನ್ನ ನೀಡ್ತಾನೆ, ಇಲ್ಲ ನೀನು ಭೂಮಿ ಮೇಲೆ ಹುಟ್ಟಿದ್ರು ಕೂಡ ನಿನ್ನನ್ನ ಈ ಗುಣಗಳು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಅವರು ಹುಟ್ಟಿನಿಂದಲೇ ಜ್ಞಾನಿಗಳಾಗಿರ್ತಾರೆ. ಇನ್ನು ಅನೇಕ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಗಜೇಂದ್ರ ಅವನು ಕಷ್ಟದಲ್ಲಿದ್ದಾಗ ಪರಮಾತ್ಮನನ್ನ ಕರೆಯುವಂಥದ್ದು. ದ್ರೌಪದಿ ಕೂಡ. ನಂತರ ಇಲ್ಲಿ ಶುಕಮುನಿಗಳು ಜನ್ಮ ಪಡೆಯೋದಕ್ಕೆ ಒಪ್ಪದೇ ಇರುವಂಥದ್ದು. ಮತ್ತೆ ಇಲ್ಲಿ ಅದೇ ಶುಕಮುನಿಗಳು ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಭಾಗವತ ಪ್ರವಚನ ಕೊಡುವಂಥದ್ದು. ಇಲ್ಲಿ ಕೂತಿರುವ ಮುನಿಗಳು, ಋಷಿ ಮುನಿಗಳು ಇವರೆಲ್ಲರೂ ಕೂಡ ಜಿಜ್ಞಾಸುಗಳು. ಮತ್ತೆ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಧ್ರುವ ಮಹಾರಾಜ, ಅವನು ಐಶ್ವರ್ಯಕ್ಕಾಗಿ ಬರುವಂಥದ್ದು. ಇಲ್ಲಿ ರಾಮನ ಹತ್ರ ಸುಗ್ರೀವ ಅವನು ಕೂಡ ಬರುವಂತದ್ದು ಐಶ್ವರ್ಯಕ್ಕಾಗಿ. ಅಂದ್ರೆ ಈ ವಾಲಿ ಅವನ ಒಂದು ರಾಜ್ಯವನ್ನ ಕಸಿದ್ಕೊಂಡು ಅವನನ್ನ ಗಡಿಪಾರು ಮಾಡಿರ್ತಾನೆ. ಮತ್ತೆ ಅದನ್ನ ಮತ್ತೆ ಪಡೆಯೋದಕ್ಕೋಸ್ಕರ ಅವನು ರಾಮನ ಸಹಾಯವನ್ನ ಪಡಿತಾನೆ. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ನೈಮಿಷಾರಣ್ಯದ ಋಷಿಗಳು, ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗಳಿಂದ ಮತ್ತೆ ಅದೇ ಭಾಗವತವನ್ನ ಅವರು ಪ್ರವಚನ ಮಾಡ್ತಾರೆ. ಅದನ್ನ ಕೇಳಲಿಕ್ಕೆ ಅಂತ ಬಂದಂತಹ ಜಿಜ್ಞಾಸುಗಳು. ಮಾತಾಜಿ, ಒಂದ್ ಪ್ರಶ್ನೆ. ಜಿಜ್ಞಾಸು ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಜಿಜ್ಞಾಸು ಅಂದ್ರೆ ಮಾತಾಜಿ ಅವ್ರಿಗೆ ಕುತೂಹಲ, ಅವ್ರಿಗೆ ತಿಳ್ಕೊಬೇಕು ಅಂತ ಕುತೂಹಲ. ಭಗವಂತ ಅಂದ್ರೆ ಏನು ಅಂತ ಕೇಳ್ಬೇಕು, ಅಂದ್ರೆ ಏನು ಅಂತ ತಿಳಿಬೇಕು ಅನ್ನೋ ಕುತೂಹಲದಿಂದ ಬರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಭಗವಂತ ಅಂದ್ರೆ ಯಾರಂತ. ಆದ್ರೆ ಎಲ್ಲಾರು ಏನ್ ಶಾಸ್ತ್ರದಲ್ಲಿ ಇದೆ ಅಂತ ಹೇಳ್ತಾರೆ, ಭಗವಂತ ಅಂತ ಹೇಳ್ತಾರೆ. ಹಾಗಂದ್ರೆ ಏನು, ಆ ವ್ಯಕ್ತಿ ಯಾರು, ಅವನ ಜೊತೆ ನನ್ನಾಗೆ ಏನು ಸಂಬಂಧ, ಮತ್ತೆ ನಾನ್ ಯಾರು, ಈ ಎಲ್ಲಾ ಒಂದು ಜಿಜ್ಞಾಸೆ ಅಂದ್ರೆ ಕುತೂಹಲ, ತಿಳ್ಕೋಬೇಕು ಅನ್ನೋದು ಆಸಕ್ತಿ, ಅದಕ್ಕಾಗಿ ಬರೋರು ಅಂತವ್ರು ಭಗವಂತನ ಹತ್ರ ಹೋಗ್ತಾರೆ. ಥ್ಯಾಂಕ್ ಯು. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಾ ಚ ಮಮ ಪ್ರಿಯಃ
ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಅಂದ್ರೆ ಇಲ್ಲಿ 4 ಜನ ಸುಕೃತಿಗಳು ಪುಣ್ಯವಂತರು ಭಗವಂತನ ಹತ್ರ ಹೋಗ್ತಾರೆ ಅಂತ ನಾವು ನೋಡಿದ್ವಿ. ಆ 4 ಜನರಲ್ಲಿ ಭಗವಂತನಿಗೆ ತುಂಬಾ ಇಷ್ಟ ಆಗಿದ್ದು ಜ್ಞಾನಿ ಅಂತ ಹೇಳ್ತಾನೆ. ಯಾಕೆ ಜ್ಞಾನಿ ಇಷ್ಟ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಯಾರು ದುಃಖದಲ್ಲಿ ಹೋದ್ರು, ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣನ ಹತ್ರ ಹೋದವರು, ಅಥವಾ ಐಶ್ವರ್ಯವನ್ನ ಬೇಡಿ ಹೋದವರು, ಅಥವಾ ಕುತೂಹಲದಿಂದ ಹೋದವರು. ಅಂದ್ರೆ ಕುತೂಹಲದಿಂದ ಹೋದ್ರು, ತಿಳ್ಕೊಂಡ್ಮೇಲೆ ಅವ್ರಿಗೆ ಕುತೂಹಲ ಹೊರಟೋಗ್ಬೋದು. ಅಥವಾ ಯಾರೋ ಒಂದು ದುಃಖದಲ್ಲಿ ಹೋದ್ರು, ಅವರ ದುಃಖ ನಿವಾರಣೆ ಆದ್ಮೇಲೆ ಅವನನ್ನ ಮರ್ತು ಬಿಡ್ಬೋದು. ಅಥವಾ ಏನೋ ಒಂದು ಐಶ್ವರ್ಯ ಬಯಸಿ ಹೋದ್ರು, ಅದು ಸಿಕ್ಕಿದ ಕೂಡಲೇ ಅವನ ಕಡೆ ಹಿಂದಿರುಗಿ ನೋಡದೇ ಇರುವಂತವ್ರು. ಆದ್ರೆ ಈ ಜ್ಞಾನಿ ಯಾರಿದ್ದಾನೆ, ಪರಮಾತ್ಮನನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ಅವನ ಹತ್ರ ಹೋಗ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಅವನು ತುಂಬಾ ಪ್ರಿಯನಾದವನು. ತಿಳ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ಮೇಲೆ ಅವನು ಮತ್ತೆ ಹಿಂದಿರುಗೋದಿಲ್ಲ. ಅವನು ಯಾವತ್ತೂ ಭಗವಂತನಿಂದ ವಿಮುಖನಾಗೋದಿಲ್ಲ. ಆ ಕಾರಣದಿಂದ ಭಗವಂತನಿಗೆ ತುಂಬಾ ಪ್ರಿಯನಾದವನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಈ ಜ್ಞಾನಿ ಅವನ ಪರಿಸ್ಥಿತಿನೂ ಇಲ್ಲಿ ಹೇಳ್ತಾ ಇದ್ದಾನೆ. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿ ಇರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿ ಇರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗತನಾಗುತ್ತಾನೆ. ಅಂತಹ ಮಹಾತ್ಮ ತುಂಬಾ ದುರ್ಲಭ. ಅಂದ್ರೆ ಈ ಜ್ಞಾನಿ ನಾವು ನೋಡಿದ್ವಿ ನಿನ್ನೆ ಇದ್ರಲ್ಲಿ ನೋಡಿದ್ವಿ, ಸ್ಲೈಡ್ ಅಲ್ಲಿ. ಆದ್ರೆ ಭಕ್ತಿಗೆ ಬರದೆ ನಾವು ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಎಲ್ಲವೂ ಹಂತ ಹಂತವಾಗಿ ಹೋಗುವಂತದ್ದು. ಅದರಲ್ಲಿ ಜ್ಞಾನಿ ಅವನು 2ನೇ ಹಂತದಲ್ಲಿ ಬರ್ತಾನೆ. ಆದ್ರೆ ಆ ಹಂತದಲ್ಲಿ ಜ್ಞಾನಿ ಅವನು ಏನ್ ಮಾಡ್ತಾನೆ, ಭಗವಂತನ ಬಗ್ಗೆ ಶಾಸ್ತ್ರದ ಮೂಲಕ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ತಿಳ್ಕೊಂಡು ನಂತರ ಅದನ್ನ ಆಚರಣೆಗೆ ತಂದು, ನಂತರ ಅವನು ಭಕ್ತನ ಒಂದು ಸಂಘದಲ್ಲಿ ಬಂದು ಭಕ್ತಿಯನ್ನ ಮಾಡೋದಕ್ಕೆ ಅವನು ಎಷ್ಟೋ ಜನ್ಮಗಳನ್ನ ಹುಟ್ಟಿ ಸತ್ತಿರ್ತಾನೆ. ಎಷ್ಟೋ ಜನ್ಮಗಳನ್ನ ಅವನು ಕಳೆದಿರ್ತಾನೆ ಅಂತ. ಅಂದ್ರೆ ಅವನು ನೇರವಾಗಿ ಭಕ್ತಿಗೆ ಬಂದ್ರೆ ಒಂದೇ ಜನ್ಮದಲ್ಲಿ ಅವನು ಭಗವಂತನನ್ನ ಪಡಿಬಹುದು. ಆದ್ರೆ ಅವನು ಜ್ಞಾನಿಯಾಗಿ ಬಂದ ಕಾರಣ ಅವನು ಅನೇಕ ಜನ್ಮಗಳು ತಗೊಳ್ತಾನೆ. ಆ ರೀತಿ ಅಷ್ಟು ಸರಿ ಹುಟ್ಟಿ ಸತ್ತು ಕೊನೆಗೆ ಅವನು ಭಕ್ತರ ಸಂಘದಲ್ಲಿ, ಗುರುವಿನ ಆಶ್ರಯದಲ್ಲಿ ಅವನು ಭಗವಂತನಿಗೆ ಶರಣಾಗಿ ಭಕ್ತಿಯನ್ನ ಮಾಡಿ ಆ ಒಂದು ಪರಿಪೂರ್ಣತೆಯನ್ನು ಪಡೆಯುವಂಥದ್ದು ಅದು ತುಂಬಾ ತುಂಬಾ ದುರ್ಲಭ. ಅಷ್ಟು ಸುಲಭ ಅಲ್ಲ ಅಂತಲ್ಲಿ ಸ್ವತಃ ಕೃಷ್ಣನೇ ಹೇಳ್ತಾ ಇದ್ದಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತೋ ಮಾಂ ಅವ್ಯಯಂ ಅನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಅಂದ್ರೆ ಯಾರು ಕಡಿಮೆ ಬುದ್ಧಿ ಇರುವಂತವ್ರು ಅಂತ ಇದಕ್ಕೆ ಇಲ್ಲಿ ಒಂದು ಚಿತ್ರಣದಲ್ಲಿ ಕೊಡ್ತಾ ಇದ್ದಾರೆ, ಕಪ್ಪೆ ಅಂತ. ಈ ಒಂದು ಸಾದೃಶ್ಯ ಅಥವಾ ಉದಾಹರಣೆ ಹೇಗೆ ಅಂದ್ರೆ, ಬಾವಿಯಲ್ಲಿ ಇರುವಂತಹ ಕಪ್ಪೆನ ಭೇಟಿ ಮಾಡೋದಕ್ಕೆ ಒಮ್ಮೆ ಸಾಗರದಿಂದ ಬಂದಂತಹ ಒಂದು ಕಪ್ಪೆ ಬರುತ್ತೆ. ಆಗ ಅದು ತಾನಿರುವಂತಹ ಒಂದು ಸಾಗರ ಎಷ್ಟು ದೊಡ್ಡದ್ದು ಅಂತ ಅದಕ್ಕೆ ತಿಳಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಈ ಬಾವಿ ಕಪ್ಪೆ ಅದನ್ನ ಮಾತಾಡೋದಕ್ಕೆ ಬಿಡೋದಿಲ್ಲ. ಅದೇನನ್ನತ್ತೆ ಅಂದ್ರೆ, ಆ ಒಂದು ಬಾವಿ ಕಪ್ಪೆ ಇರುವಂತಹ ಬಾವಿ 20 ಫೀಟ್ ಇರುತ್ತೆ. ಅದು ಹುಟ್ಟಿದಾಗಿನಿಂದ ಅದಷ್ಟನ್ನೇ ನೋಡಿರುವಂಥದ್ದು. ಇದು ಸಾಗರದ ವಿವರಣೆ ಕೊಡೋದಕ್ಕೆ ಹೋದಾಗ ಅದೇನಂತ ಹೇಳುತ್ತಂದ್ರೆ, ನಿನ್ನ ಸಾಗರ ಅನ್ನುವಂಥದ್ದು ಒಂದು 5 ಫೀಟ್ ಇರ್ಬೋದಾ, ಇಲ್ಲ 10 ಫೀಟ್ ಇರ್ಬೋದಾ, ನನ್ನ ಬಾವಿ ಎಷ್ಟಂತೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಅಂದ್ರೆ ನಮ್ಮ ಒಂದು ಜ್ಞಾನ ಅದರ ಒಂದು ಏನಂತಾರೆ, ಅದರ ಒಂದು ಲಿಮಿಟೇಷನ್ಸ್ ಎಷ್ಟಿದೆ ಅಂತಂದ್ರೆ, ನಾವು ಒಂದು ಅಪರಿಮಿತವಾದದ್ದನ್ನ ನಾವು ಅಳಿಲಿಕ್ಕಾಗ್ಲಿ ಅದನ್ನ ತಿಳಿಲಿಕ್ಕಾಗ್ಲಿ ಕಷ್ಟ ಆಗುತ್ತೆ ಅಂತ. ಹಾಗೆ ಅಲ್ಪ ಜ್ಞಾನ ಯಾರು ಹೊಂದಿರ್ತಾರೆ ಅಂತವರು ಅಪರಿಮಿತವಾದ ಪರಮೋಚ್ಚನಾದಂತಹ ಭಗವಂತನನ್ನ ಅವರು ಸಾಧಾರಣ ವ್ಯಕ್ತಿ ಅಂತ ತಿಳಿತಾರೆ. ಅಂದ್ರೆ ದೇವರು ಅಂದ್ರೂ ಕೂಡ ಅವರ ಪ್ರಕಾರ ದೇವರಿಗೆ ರೂಪ ಇಲ್ಲ, ಅವನೊಂದು ಶಕ್ತಿ. ಮತ್ತೆ ಅವನು ಕೃಷ್ಣನಾಗಿ ಬಂದಾಗ ಅವನು ಒಂದು ರೂಪವನ್ನ ಪಡ್ಕೊಂಡಿದ್ದಾನೆ ಅಂತ ಅನ್ಕೋತಾರೆ. ಅಂದ್ರೆ ಅವನು ಭೂಮಿಗೆ ಬಂದಾಗ ಮನುಷ್ಯ ರೂಪವನ್ನ ಪಡ್ಕೊಂಡು ಬರ್ತಾ ಇದ್ದಾನೆ, ಮನುಷ್ಯನ ಹಾಗೆ ಬರ್ತಾ ಇದ್ದಾನೆ. ಆದ್ರೆ ಅವನದಕ್ಕೆ ಮೊದಲು ನಿರಾಕಾರ ಅಂದ್ರೆ ಅವನಿಗೆ ಯಾವುದೇ ಒಂದು ರೂಪ ಇರ್ಲಿಲ್ಲ ಅಂತ ಅವರು
ತಿಳಿತಾರೆ. ಇದನ್ನ ಇಲ್ಲಿ ಅಲ್ಪ ಬುದ್ಧಿ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಬುದ್ಧಿ ಇಲ್ಲದೆ ಇರುವಂತವ್ರು ಅಬುದ್ಧಯ ಅಂತ. ಆದ್ರೆ ಇದು ಅವರ ಒಂದು ಜ್ಞಾನದ ಒಂದು ಆ ಏನಂತಾರೆ ಲಿಮಿಟೇಷನ್ಸ್ ಇಂದ ಅವ್ರಿಗೆ ಆ ಒಂದು ರೀತಿ ಒಂದು ಆ ಯೋಚನೆ ಮಾಡ್ತಾರೆ ಅವರು ಅಂತ. ಆದ್ರೆ ಭಗವಂತ ಅವರು ತಿಳ್ಕೊಂಡ ಹಾಗೆ ಅಲ್ಲ, ಅವನು ಅದಕ್ಕಿಂತ ಪರಮೋಚ್ಚನಾದವನು ಅವನು. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋ ಅಯಂ ನ ಅಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ, ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿ ಇರುತ್ತೇನೆ, ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಅಂದ್ರೆ ಭಗವಂತ ತನ್ನನ್ನ ತಾನು ಭಕ್ತರಿಗೆ ತೋರ್ಪಡಿಸ್ಕೊಳ್ತಾನೆ. ಯಾರು ಅಭಕ್ತರಿರ್ತಾರೆ ಅವರಿಗೆ ಯಾವತ್ತೂ ತನ್ನನ್ನ ತಾನು ತೋರ್ಪಡಿಸ್ಕೊಳ್ಳೋದಿಲ್ಲ. ಆದ ಕಾರಣ ಅವರಿಗೆ ಯಾವ ರೀತಿ ಅವನು ತೋರ್ಪಡಿಸ್ಕೊಳ್ಳೋದಿಲ್ಲ ಅಂದ್ರೆ, ಅವ್ರು ಏನನ್ನ ಅನ್ಕೋತಾ ಇದ್ದಾರೆ, ಭಗವಂತ ನಿರಾಕಾರ ಅನ್ಕೊಳ್ತಾ ಇದ್ದಾರೆ, ಅವನೊಂದು ಶಕ್ತಿ ಅಥವಾ ಒಂದು ಬೆಳಕು ಅನ್ಕೋತಾ ಇದ್ದಾರೆ, ಅವನು ಅಷ್ಟನ್ನ ಮಾತ್ರನೇ ಅವ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗ ಪ್ರಕಾಶಮಾನವಾದ ಒಂದು ಬೆಳಕಿದ್ರೆ ಆ ಬೆಳಕಿನ ಕೆಳಗಡೆ ಯಾರಾದ್ರೂ ಒಂದು ವ್ಯಕ್ತಿ ಇದ್ರೆ ಆ ವ್ಯಕ್ತಿ ನಮ್ಗೆ ಸ್ಪಷ್ಟವಾಗಿ ಕಾಣ್ತಾರ? ಹರೇ ಕೃಷ್ಣ. ತುಂಬಾ ಪ್ರಕಾಶಮಾನವಾದ ಬೆಳಕಿದೆ, ಅದ್ರ ಕೆಳಗಡೆ ಒಂದು ವ್ಯಕ್ತಿ ನಿಂತಿದ್ರೆ ನಮ್ಗೆ ಯಾರಾದ್ರೂ ಕಾಣಿಸ್ತಾರ? ಇಲ್ಲ ಮಾತಾಜಿ, ಅದು ಏನೋ ಒಂದ್ ರೀತಿ ಬೆಳಕೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಈ ಒಂದು ಮೂಢರು ಯಾರಿದ್ದಾರೆ, ಬುದ್ಧಿಹೀನರು ಯಾರಿದ್ದಾರೆ, ಅವರು ಭಗವಂತನ ನಿರಾಕಾರ ರೂಪವನ್ನೇ ಆ ಭಗವಂತ ಅದು ತಿಳಿದ ಕಾರಣ ಭಗವಂತ ಅವರಿಗೆ ಅವನ ಮಾಯಾಶಕ್ತಿಯಿಂದ ಆವೃತನಾಗಿರ್ತಾನೆ. ಅಂದ್ರೆ ಅವನ ಒಂದು ಏನಂತಾರೆ ಬೆಳಕು, ಅದು ಒಂದು ಪರದೆಯ ರೀತಿಯಲ್ಲಿ ಅವನು ಅವರಿಗೆ ಕಾಣದ ಹಾಗೆ ಇರ್ತಾನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮ ಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರು ಇಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಭಗವಂತ ಏನಂತ ಹೇಳ್ತಾರೆ, ಈಶ್ವರ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವಕಾರಣ ಕಾರಣವಂತ ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂಥದ್ದು. ಅಂದ್ರೆ ಅವನು ಎಲ್ಲದಕ್ಕೂ ಕಾರಣ, ಮೂಲ ಕಾರಣ ಆಗಿದ್ದಾನೆ. ಎಲ್ಲದಕ್ಕಿಂತ ಮೊದಲು ಇದ್ದವನು ಅವನು, ಅವನಿಗಿಂತ ಮೊದಲೇ ಬೇರೆ ಯಾರು ಇರ್ಲಿಲ್ಲ. ಆದ ಕಾರಣ ನಂತರ ಬಂದವರಿಗೆ ಅವನ ಬಗ್ಗೆ ಏನು ಗೊತ್ತಿಲ್ಲ. ಅಂದ್ರೆ ನಮ್ಗೆ ಹೇಗೆ ನಮ್ಮ ತಾತ ಅಜ್ಜಿ ಅವರ ಒಂದು ಹುಟ್ಟು ಮತ್ತೆ ಅವರ ಒಂದು ಜೀವನದ ಬಗ್ಗೆ ಹೆಚ್ಚು ತಿಳಿದಿಲ್ವೋ, ಹಾಗೆ ಭಗವಂತನ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವನಿಗೆ ನಮ್ಮೆಲ್ಲರ ಬಗ್ಗೆ ಗೊತ್ತಿದೆ. ಅಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಬಗ್ಗೆ ಪರಿಪೂರ್ಣವಾಗಿ ತಿಳಿದಿದ್ದಾರೆ. ನಾವು ಚಿಕ್ಕವಾಗಿಂದ ಬೆಳೆದಾಗಿಂದ ಹೀಗವರೆಗೂ ಏನೆಲ್ಲ ಮಾಡಿದೀವಿ ಅದೆಲ್ಲ ಅವ್ರಿಗೆ ಗೊತ್ತಿದೆ. ಆದ್ರೆ ನಮ್ಮ ತಂದೆ ತಾಯಿ ಚಿಕ್ಕವರ ಇದ್ದಾಗ ಏನ್ ಮಾಡಿದ್ರು ಅದೆಲ್ಲ ನಾವು ಯಾರಿಂದನಾದ್ರೂ ಕೇಳಿ ತಿಳಿಬಹುದೇ ಹೊರತು ಅದನ್ನ ನಾವು ಅನುಭವಿಸಿಲ್ಲ, ಮತ್ತೆ ನಾವು ಅದನ್ನ ನೋಡಿಲ್ಲ. ಅದೇ ರೀತಿಯಲ್ಲಿ ಭಗವಂತನನ್ನು ಕೂಡ, ಭಗವಂತ ಎಲ್ಲರನ್ನೂ ತಿಳಿದಿದ್ದಾನೆ, ಆದ್ರೆ ಭಗವಂತನನ್ನ ತಿಳಿದವರು, ಪರಿಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ದೇವತೆಗಳಿಗೂ ಋಷಿ ಮುನಿಗಳಿಗೂ ಕೂಡ ಅವನು ತಿಳಿದಿಲ್ಲ ಅಂತ ಹೇಳಿ ಹೇಳ್ತಾನೆ. ಯಾಕಂದ್ರೆ ಎಲ್ಲರೂ ಅವನಿಂದಲೇ ಬಂದದ್ದು. ಭ್ರಮೆಯ ದ್ವಂದ್ವಗಳಿಂದ ಹೇಗೆ ಮುಕ್ತನಾಗಬೇಕು ಅಂದ್ರೆ, ನಮ್ಗೆ ಭಗವಂತನನ್ನ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಿರಾಕಾರತೆಯನ್ನ ಹೇಳ್ತಾರೆ, ಬೆಳಕು ಅಂತ ಹೇಳ್ತಾರೆ, ಅಥವಾ ಇನ್ನೇನು ಅವನ ಬಗ್ಗೆ ತಿಳಿಯಕ್ಕೆ ಅವನು ಮೂಲ ಪುರುಷ ಆಗಿದ್ದಾನೆ. ಮತ್ತೆ ಈ ಎಲ್ಲಾ ದ್ವಂದ್ವಗಳಿಂದ ನಾವು ಮುಕ್ತಿಯನ್ನ ಪಡೆದು ಅವನನ್ನ ತಿಳಿಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ಏನಾಗಿದ್ರೆ ನಮ್ಗೆ ಅವನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲಿ ಹೇಳ್ತಾ ಇದಾರೆ ಅದಕ್ಕೆ. ಅಂದ್ರೆ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಏಷಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣ ತೇ ದ್ವಂದ್ವ ಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತ. ಯಾರು ನನ್ನ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಅಂದ್ರೆ ನಮ್ಮ ಒಂದು ಪಾಪಗಳು ನಿರ್ಮೂಲ ಆಗಿದ್ರೆ ಮಾತ್ರ, ಸಂಪೂರ್ಣವಾಗಿ ನಮ್ಮ ಪಾಪಗಳಿಂದ ನಾವು ನಿಶೇಷವಾಗಿ ನಮ್ಮ ಕರ್ಮದ ಒಂದು ಪಾಪದ ಒಂದು ಅಕೌಂಟ್ ಅದು ಖಾಲಿಯಾಗಿದ್ರೆ ಮಾತ್ರನೇ ನಾವು ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ ನಾವು ಈ ಭ್ರಮೆಯಿಂದ ಅಥವಾ ಭ್ರಾಂತಿಯಿಂದ ದ್ವಂದ್ವಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯ. ಅಂದ್ರೆ ಭಗವಂತನನ್ನ ತಿಳಿಬೇಕು ಅಂದ್ರೆ ನಮ್ಗೆ ಈ ಒಂದು ಅರ್ಹತೆ ಇರ್ಬೇಕು. ಅಂದ್ರೆ ನಮ್ಮ ಒಂದು ಕರ್ಮಗಳನ್ನ ನಾವು ಕಳ್ಕೊಂಡಿರ್ಬೇಕು. ಆಗ ಮಾತ್ರ ನಾವು ಪರಮಾತ್ಮನನ್ನ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಆ ತಿಳಿದ ನಂತರ ನಾವೇನ್ ಮಾಡ್ತೀವಿ,
ತಿಳಿದ ನಂತರ ನಾವು ದೃಢ ಮನಸ್ಸಿನಿಂದ ಅವನ ಸೇವೆಯಲ್ಲಿ ನಿರತರಾಗ್ತೀವಿ. ಅಂದ್ರೆ ಪರಮಾತ್ಮ ಯಾರು ಅಂತ ಗೊತ್ತಾದ್ಮೇಲೆ, ನಾವು ಅವನ ಜೊತೆ ಏನ್ ಸಂಬಂಧವನ್ನ ಹೊಂದಿದೀವಿ ಅಂತ ಗೊತ್ತಾದ್ಮೇಲೆ, ಮತ್ತೆ ನಾವು ಯಾಕೆ ಈ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಗೊಂದಲದಲ್ಲಿ ಅಂತ ಅರ್ಥ ಆದ್ಮೇಲೆ, ಅಲ್ಲಿಂದ ನಾವು ಬಿಡುಗಡೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಂತವ್ರು ಅವರು ದೃಢ ಮನಸ್ಸಿನಿಂದ ಸಂಕಲ್ಪ ಮಾಡ್ತಾರೆ. ನಾನು ಮತ್ತೆ ಈ ಒಂದು ತಪ್ಪನ್ನ ಮಾಡೋದಿಲ್ಲ, ನಾನು ಮತ್ತೆ ನನ್ನ ಒಂದು ನಿಜ ಧಾಮಕ್ಕೆ ಹೋಗ್ತೀನಿ, ಭಗವಂತನ ಹತ್ರಕ್ಕೆ ಹೋಗ್ತೀನಿ ಅಂತ ಅವರು ಅವನ ಸೇವೆಯಲ್ಲಿ ನಿರತರಾಗ್ತಾರೆ ಅಂತ ಇಲ್ಲಿ ಅದಕ್ಕೆ ಒಂದು ಉದಾಹರಣೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಗುಬ್ಬಚ್ಚಿ ಅಂದ್ರೆ ದೃಢ ಮನಸ್ಸು ಅಂತಂದ್ರೆ ಏನು ಅಂತ, ಯಾವ ರೀತಿ ದೃಢ ಮನಸ್ಸಿನಿಂದ ಸೇವೆಯನ್ನ ಮಾಡುವುದು ಅಂತ. ದೃಢ ಮನಸ್ಸು ಅಂತ ಅಂದ್ರೆ ಯಾವ ರೀತಿ ಮಾಡ್ತಾರೆ ಅಂತ, ಒಂದು ಗುಬ್ಬಚ್ಚಿ ಏನ್ ಮಾಡುತ್ತೆ, ಒಮ್ಮೆ ಅದು ಸಾಗರದ ತೀರದಲ್ಲಿ ಮೊಟ್ಟೆಗಳನ್ನ ಇಟ್ಟಿರುತ್ತೆ. ಸಾಗರದ ಅಲೆಗಳಿಂದ ಆ ಮೊಟ್ಟೆಗಳು ನೀರಿನಲ್ಲಿ ಹೊರಟೋಗುತ್ತೆ. ಮತ್ತೆ ಆ ಗುಬ್ಬಚ್ಚಿ ಬಂದು ಹುಡುಕುತ್ತೆ, ಮೊಟ್ಟೆಗಳು ಸಿಗೋದಿಲ್ಲ. ಅದಕ್ಕೆ ಗೊತ್ತಾಗುತ್ತೆ ಒಂದು ಮೊಟ್ಟೆಗಳು ಅಲೆಗಳಿಂದ ಅದು ಒಳಗಡೆ ಹೊರಟೋಗಿದೆ ಅಂತ. ಆಗ ಆ ಒಂದು ಗುಬ್ಬಚ್ಚಿ ಅಲ್ಲಿ ನಿಂತು ಸಾಗರಕ್ಕೆ ಒಂದು ಏನ್ ಹೇಳುತ್ತೆ ಅಂತಂದ್ರೆ, ನನ್ನ ಮೊಟ್ಟೆಗಳನ್ನ ಹಿಂದಿರುಗಿಸು, ಇಲ್ಲ ಅಂತಂದ್ರೆ ನಿನ್ನ ಜೊತೆ ನಾನು ಯುದ್ಧ ಸಾರ್ತೀನಿ ಅನ್ನತ್ತೆ. ಅಂದ್ರೆ ಗುಬ್ಬಚ್ಚಿ ಸಾಗರದ ಮೇಲೆ ಯುದ್ಧ ಸಾರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಆ ಎಲ್ಲರೂ ನಗಾಡ್ತಾ ಇರ್ತಾರೆ. ಆದ್ರೆ ಆ ಗುಬ್ಬಚ್ಚಿ ಏನ್ ಮಾಡುತ್ತೆ, ನಾನ್ ನಿನ್ನನ್ನ ಇಲ್ಲವಾಗಿಸ್ಬಿಡ್ತೀನಿ ಅಂತ ಹೇಳುತ್ತೆ. ಹೇಗೆ ಇಲ್ಲವಾಗಿಸ್ಬಿಡ್ತೀನಿ ಅಂತಂದ್ರೆ, ಕೊಕ್ಕಿನಿಂದ ನೀರನ್ನ ಎತ್ಕೊಂಡೋಗಿ ಇನ್ನೊಂದು ಕಡೆಗೆ ಅದು ಹಾಕ್ತಾ ಇರುತ್ತೆ. ಹೀಗೆ ಎತ್ತಾಗಿ ನಿನ್ ಸಾಗರದಲ್ಲಿ ನೀರೇ ಇಲ್ಲದ ಹಾಗೆ ಮಾಡ್ತೀನಿ ಅಂತ. ಆಗ ಅದು ಮಾಡ್ತಾ ಇರುತ್ತೆ, ಅದು ಪ್ರಯತ್ನ ಪಡ್ತಾ ಇರುತ್ತೆ. ಅದನ್ನೇ ಇಲ್ಲಿ ದೃಢ ಮನಸ್ಸಿನ ಸೇವೆ ಅಂತಾರೆ. ದೃಢ ಮನಸ್ಸು ಅಂತಂದ್ರೆ ಬಿಡದೆ ಮಾಡುವಂಥದ್ದು. ಹಾಗೆ ಅದು ಮಾಡ್ತಿರೋದನ್ನ ಗರುಡ ನೋಡ್ತಾನೆ, ಪರಮಾತ್ಮನ ವಾಹನ. ಅವ್ನು ನೋಡ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ಅವನು, ಪಕ್ಷಿಗಳ ರಾಜ ಬಂದು ಕೇಳ್ತಾನೆ, ನೀನ್ ಏನ್ ಮಾಡ್ತಾ ಇದೀಯ ಅಂತ. ಹೀಗೆ ಸಾಗರ ನನ್ನ ಮೊಟ್ಟೆಗಳನ್ನ ತಗೊಂಡಿದ್ದಾನೆ, ವಾಪಸ್ ಹಿಂದಿರುಗಿಸು, ಇಲ್ಲಾಂದ್ರೆ ನಾನು ನಿನ್ನ ನೀರನ್ನೆಲ್ಲ ಖಾಲಿ ಮಾಡಿ ನನ್ನ ಮೊಟ್ಟೆಗಳನ್ನ ನಾನೇ ತಗೊಳ್ತೀನಿ ಅಂತ ಹೇಳಿದ್ದೀನಿ, ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ. ಅದರ ಪ್ರಯತ್ನವನ್ನ ನೋಡಿ ಗರುಡನಿಗೆ ಅದರ ಮೇಲೆ ಕರುಣೆ ಬರುತ್ತೆ. ಮತ್ತೆ ಗರುಡನು ಕೂಡ ಆ ಒಂದು ಗುಬ್ಬಿಯ ಜೊತೆ ಸೇರ್ಕೋತಾನೆ. ಆಗ ಅವನು ಆ ಸಾಗರಕ್ಕೆ ಹೇಳ್ತಾನೆ, ಈಗ ನೀನು ಗುಬ್ಬಿ ಮಾತ್ರ ಮಾಡ್ತಾ ಇದೆ ಅಂತ ಅನ್ಕೋಬೇಡ, ನಾನು ಬಂದಿದ್ದೀನಿ, ನಾನು ಭಗವಂತನ ವಾಹನ, ಮತ್ತೆ ನಾನು ಭಗವಂತನ ಭಕ್ತ, ನಾನು ಅವನ ಕೈ ಸೇರಿ ಮಾಡ್ತೀನಿ ಅಂತ ಅಂದಾಗ ಸಾಗರ ಪುರುಷ ಅವನೇನ್ ಮಾಡ್ತಾನೆ, ಸೋತಿ ಬಂದು ಮತ್ತೆ ಆ ಗುಬ್ಬಿಗೆ ಅದರ ಮೊಟ್ಟೆಗಳನ್ನ ಹಿಂದಿರುಗಿಸ್ತಾನೆ. ಅಂದ್ರೆ ಇದು ದೃಢ ಮನಸ್ಸು. ಅಂದ್ರೆ ನಾನ್ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ಅದನ್ನ ಮಾಡಿಯೇ ತೀರುವಂಥದ್ದು. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಸಂಪೂರ್ಣ ನನ್ನ ಸಂಪೂರ್ಣ ಪ್ರಜ್ಞೆ ಇರುವವನು, ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು, ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಅಂದ್ರೆ ಯಾರು ಭಗವಂತನನ್ನ ತಿಳಿತಾರೆ, ಅದು ಒಂದು ಶಾಂತಿ ಮಂತ್ರವನ್ನ ನಾವು ಕೇಳಿದ್ವಿ. ಹರಿಕೃಷ್ಣ, ಯಾರಿಗಾದ್ರೂ ನೆನಪಿದ್ಯಾ ಶಾಂತಿ ಮಂತ್ರ ಭಗವದ್ಗೀತೆಯ ಏನಂತ ಹೇಳಿತ್ತು ಅದ್ರಲ್ಲಿ ಅಂತ? ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅಂದ್ರೆ ಯಾರು ಭಗವಂತ ಅಂತಂದ್ರೆ ಅವನು ಎಲ್ಲದರ ನಿಯಾಮಕ, ನಿಯಂತ್ರಕ, ಒಡೆಯ, ಮತ್ತೆ ನನ್ನ ಹಿತೈಷಿ. ಇದು ಭಗವಂತನ ಒಂದು ನಿಜ ಸ್ವರೂಪವನ್ನ ತಿಳಿದುಕೊಳ್ಳುವ ರೀತಿ. ಅದನ್ನ ಯಾರು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಶಾಂತಿನ ಹೊಂದುತ್ತಾರೆ. ಅಂದ್ರೆ ಇಲ್ಲಿ ಎಲ್ಲ ಯಜ್ಞಗಳ, ದೇವತೆಗಳ ಯಾರು ಇರ್ತಾರೆ 5ನೇ ಅಧ್ಯಾಯ ಕೊನೆಯ ಶ್ಲೋಕ. ಅಲ್ಲಿ ಹೇಳ್ತಾ ಇರುವಂತದ್ದು ಅದೇ ವಿಷಯವನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಹ ಒಂದು ಶಾಂತಿಯನ್ನ ಪಡೆದಂತವರು ದೃಢ ಮನಸ್ಸಿನಿಂದ ಸದಾ ಭಗವಂತನ ಸ್ಮರಣೆ ಸೇವೆ ಮಾಡುವಂತವರು ಮರಣ ಕಾಲದಲ್ಲೂ ಕೂಡ ಅವನನ್ನ ನೆನೆಸ್ತಾರೆ ಅಂತ. ಅಂದ್ರೆ ಮರಣ ಕಾಲದಲ್ಲಿ ಭಗವಂತನನ್ನ ಸ್ಮರಣೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಸಮಯದಲ್ಲಿ ಯಾರಿಗೂ ಭಗವಂತನ ಸ್ಮರಣೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅಂದ್ರೆ ಅವರು ಅಷ್ಟು ಕಷ್ಟಪಡ್ತಾ ಇರ್ತಾರೆ, ಮತ್ತೆ ಆ ನೋವಿನಲ್ಲಿ ಇರ್ತಾರೆ. ಮತ್ತೆ ತುಂಬಾ ಯಾರು ಭಕ್ತರಿಲ್ಲದೆ ಇರುವಂತವ್ರು ಅಂದ್ರೆ ಅವರು ತುಂಬಾ ಹೆದರ್ಕೋತಾರೆ. ಮತ್ತೆ ಅವರಿಗೆ ಅನ್ಸುತ್ತೆ ಎಲ್ಲವನ್ನ ನಾನು ಬಿಟ್ಟೋಗ್ತಾ ಇದ್ದೀನಿ ಅನ್ನೋ ದುಃಖದಲ್ಲಿ ಇರ್ತಾರೆ. ಆದ ಕಾರಣ ಅವರಿಗೆ ಭಗವಂತನ ನೆನಪಾಗೋದಿಲ್ಲ. ಆದ್ರೆ ಯಾರು ಭಕ್ತರಿರ್ತಾರೆ ಅವರು ಭಗವಂತನನ್ನ ಅರ್ತಿದ್ದಾರೆ, ಮತ್ತೆ ಅವರು ಸಾವಿನ ನಂತರ ಎಲ್ಲಿಗೆ ಹೋಗ್ತಾರೆ ಅಂತ ತಿಳಿದಿರ್ತಾರೆ, ಅಂತವರು ಅವನ ಸ್ಮರಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈ ಶ್ಲೋಕ ನಾಳೆಯ ಅಧ್ಯಾಯಕ್ಕೆ ನಾಂದಿ. ಅಂದ್ರೆ ಈ ಶ್ಲೋಕನೇ ಮುಂದುವರಿಯುವಂತದ್ದು ನಾಳೆಯ ಅಧ್ಯಾಯದಲ್ಲಿ.
ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗೀತಾ ಇದೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಈ ಅಧ್ಯಾಯದಲ್ಲಿ ನಾವು ಇಲ್ಲಿವರೆಗೂ ಏನೆಲ್ಲ ತಿಳ್ಕೊಂಡ್ವಿ ಅಂದ್ರೆ, ಕೃಷ್ಣನ ವೈಭವಗಳು ಅಂದ್ರೆ ಅವನ ಶಕ್ತಿಗಳು, ಅವನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ, ಮತ್ತೆ ಅವನಿಗೆ ಶರಣಾಗತಿಯನ್ನ ಹೊಂದುವಂತವ್ರು ಯಾರೆಲ್ಲ, ಅವನಿಗೆ ಶರಣಾಗತಿಯನ್ನ ಹೊಂದದೇ ಇರುವಂತವ್ರು ಯಾರು, ವೈಭವಗಳು ಅಂದ್ರೆ ಅವನನ್ನ ಯಾವೆಲ್ಲ ರೂಪಗಳಲ್ಲಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಂತ. ನೀರಿನಲ್ಲಿ ರುಚಿ, ಸೂರ್ಯಚಂದ್ರನಲ್ಲಿ ಬೆಳಕು, ಪುರುಷನಲ್ಲಿ ಪೌರುಷ, ಇವೆಲ್ಲವೂ ಕೂಡ ಅವನ ವೈಭವಗಳು. ಮತ್ತೆ ದೇವತಾ ಆರಾಧನೆ ಮತ್ತೆ ನಿರಾಕಾರತೆ, ಇಲ್ಲಿ ಆ ಒಂದು ವಿಷಯವಾಗಿ ಹೆಚ್ಚಾಗಿ ಕೊಟ್ಟಿರ್ಲಿಲ್ಲ. ಅಂದ್ರೆ ಯಾರು ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಬುದ್ಧಯ ಅಂತ ಹೇಳಿದ್ವಿ, ಆ ಬುದ್ಧಿಹೀನರು, ಅವ್ರೇನ್ ಮಾಡ್ತಾರೆ, ಅವರ ಒಂದು ಅವಶ್ಯಕತೆಗಳಿಗೆ ಪೂರೈಸ್ಕೊಳ್ಳೋದಕ್ಕೆ ಅವರು ನೇರವಾಗಿ ಅಂದ್ರೆ ಶೀಘ್ರವಾಗಿ ಅವರ ಒಂದು ಅವಶ್ಯಕತೆಗಳನ್ನ ಪೂರೈಸುವಂತವರು ದೇವತೆಗಳು ಅಂತ ಹೇಳಿ ಅವರು ದೇವತೆಗಳ ಮೊರೆ ಹೋಗ್ತಾರೆ. ಮತ್ತೆ ನಿರಾಕಾರತೆ ಅಂತಂದ್ರೆ ಕೆಲವೊಬ್ಬರು ಅವನನ್ನ ನಿರಾಕಾರ ಬ್ರಹ್ಮ ಅಂತ ಆರಾಧನೆ ಮಾಡುವಂತವ್ರು ಕೂಡ ಇರ್ತಾರೆ. ಭ್ರಮೆಯಿಂದ ಭಕ್ತಿಗೆ, ಅದನ್ನ ನಾವು ನೋಡಿದ್ವಿ, ಭ್ರಮೆಯಿಂದ ಭಕ್ತಿಗೆ ಬರ್ಬೇಕು ಅಂದ್ರೆ ವಿಶೇಷವಾಗಿ ನಮ್ಮೆಲ್ಲ ಪಾಪ ಕರ್ಮಗಳು ಅದು ಪರಿಪೂರ್ಣವಾಗಿ ಇಲ್ಲವಾಗಿದ್ದಾಗ ಮಾತ್ರ ನಾವು ಭಕ್ತಿಯಲ್ಲಿ ಭಗವಂತನನ್ನ ತಿಳ್ಕೊಂಡು ಅವನ ಸೇವೆಯನ್ನ ದೃಢ ಮನಸ್ಸಿನಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ಮೂಲಕ ನಾವು ಪರಮಾತ್ಮನನ್ನ ಅರ್ಥ ಮಾಡಿಕೊಂಡು ಸಾವಿನ ಸಂದರ್ಭದಲ್ಲೂ ಅವನನ್ನ ನೆನೆಸ್ತೀವಿ ಅನ್ನೋದನ್ನ ಹೇಳ್ತಾ ಈ ಅಧ್ಯಾಯ ಮುಗಿದಿದೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃದ್ಧಿ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಕೇಳಿ ಮಾತಾಜಿ. ಮಾತಾಜಿ, ನೀವು ಇವತ್ತು ಹೇಳ್ಬೇಕಂದ್ರೆ ಒಂದೆರಡು ಉದಾಹರಣೆಗಳನ್ನ ಕೊಟ್ಟು ಹೇಳಿದ್ರಿ. ಕತ್ತೆ ತರ ದುಡಿತಾ ಇದಾರದು, 8 ಗಂಟೆ ದುಡಿಯೋದಿಕ್ಕೆ 16 ಗಂಟೆ ದುಡಿತಾ ಇದಾರೆ ಅಂತ ಹೇಳ್ಬಿಟ್ಟು. ಮಾತಾಜಿ, ನಾನು ಹೇಳೋದು ಅಂತ ಏನಕ್ ಹೊರಟೆ ಅಂತಂದ್ರೆ, ಇವತ್ತಿರುವಂತಹ ನಾವು ಇರುವಂತಹ ಪರಿಸ್ಥಿತಿ ಹಾಗೆ ಇದೆ. ಅಂದ್ರೆ ಹಾಗಂತ ಹೇಳಿ ನಾವು ಪರಮಾತ್ಮನ್ಗೆ ಒಂದು ಧ್ಯಾನ ಮಾಡೋದಕ್ಕೂ ನಾವು ಟೈಮ್ ಮೀಸಲಿಡಬಾರ್ದು ಅಂತ ಅಲ್ಲ. ಅಂದ್ರೆ ಇವತ್ತು ನಾವೇನೇ ಪದಾರ್ಥ ತಿಂತೀವಿ ಅಂತ ಅಂದ್ರುನು ಅಥವಾ ಮಕ್ಳಿಗೆ ಓದಿಸ್ತೀವಿ ಅಂತ ಅಂದ್ರುನು ಎಲ್ಲವೂ ಅದೇ ರೀತಿಯಾದಂತಹ ದುಡ್ಡಿನಿಂದನೇ ಅಳೆಯುವಂತಹ ಪರಿಸ್ಥಿತಿ ಬಂದಿದೆ. ನಾವೊಬ್ರು ಚೇಂಜ್ ಆಗೋದ್ರಿಂದ ಇಡೀ ಸಮಾಜ ಚೇಂಜ್ ಆಗಲ್ಲ ಅಲ್ವಾ ಮಾತಾಜಿ? ಅಂದ್ರೆ ನಾವು ಇವತ್ತು ಸಮಾಜ ಏನಿದೆ ಅದ್ರ ತಕ್ಕಂಗೆ ನಾವು ಹೋಗ್ಲೇಬೇಕಾಗಿದೆ. ಮಾತಾಜಿ, ಆದ್ರೆ ನೀವು ಎಷ್ಟು ದುಡಿದ್ರು ಕೂಡ ಏನಂದ್ರೆ ಹೇಳ್ತಾರಂದ್ರೆ ಪ್ರಾಪ್ತಿ ಅಂತ ಹೇಳ್ತಾರೆ. ಕೆಲವೊಂದು ಜನ ಹೆಚ್ಚು ಏನು ಕಷ್ಟ ಪಡೋದಿಲ್ಲ, ಅಂದ್ರೆ ತುಂಬಾ ಹಣ ಗಳಿಸಿ ನಾವು ಸುಖ ಪಡ್ತೀವಿ ಅಥವಾ ನಾವು ನೆಮ್ಮದಿಯಾಗಿದ್ದೀವಿ, ನಾವು ಕಷ್ಟ ನಮ್ ಪರಿಹಾರ ಆಗುತ್ತೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಕಷ್ಟಗಳು ನಿಜವಾಗ್ಲೂ ಅದು ನಮ್ಮ ಒಂದು ಪೂರ್ವ ಜನ್ಮದ ಕರ್ಮ ಆಗಿರುತ್ತೆ. ಯಾರು ಹಣ ತುಂಬಾ ಸಂಪಾದನೆ ಮಾಡಿದ್ದಾರೆ, ಶ್ರೀಮಂತರಿದ್ದಾರೆ, ಅವರ ಮನೆಯಲ್ಲಿ ಎಲ್ಲಾ ಸೌಕರ್ಯ ಇದೆ ಅನ್ನುವಂಥದ್ದು ನಮ್ಮ ಭ್ರಮೆ ಆಗಿರುತ್ತೆ. ಅದೆಲ್ಲಾ ಇದ್ದವನು ಕೂಡ ಭಕ್ತಿ ಮಾಡೋದಕ್ಕೆ ಅವನು ಬರ್ದೇ ಇರ್ಬೋದು. ಅಂದ್ರೆ ಅಷ್ಟೆಲ್ಲಾ ಇದ್ದು ಕೂಡ ಹಣ ಎಷ್ಟೆಷ್ಟೋ ಇದೆ, ಆದ್ರೂ ಕೂಡ ಅವನ ಹತ್ರ ಸಮಯ ಇಲ್ಲ ಅಂತ ಹೇಳ್ತಾನೆ, ನನಗಿದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಇನ್ನೊಬ್ರು ಮನೆಯಲ್ಲಿ ತುಂಬಾ ತೀರಾ ಬಡವರು ಇರ್ತಾರೆ, ಅವರು ನಾವು ನೋಡೋದಕ್ಕೆ ಅವರು ಬಡವರ ಹಾಗೆ ಕಾಣ್ತಾ ಇರ್ತಾರೆ. ಮತ್ತೆ ಅವರ ಅವಶ್ಯಕತೆಗಳೆಲ್ಲ ಅವರ ಒಂದು ಆ ಒಂದು ಪರಿಸ್ಥಿತಿಯಲ್ಲೇ ಎಲ್ಲ ಪೂರ್ಣ ಆಗ್ತಾ ಇರುತ್ತೆ. ಮತ್ತೆ ಅವ್ರ ಹತ್ರ ಭಕ್ತಿಗೂ ಸಮಯ ಇದೆ ಅಂತಂದ್ರೆ ಅವರಿಬ್ಬರಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಈ ಶ್ರೀಮಂತ ಅನ್ನುವಂಥವನು ಅವನ ಶ್ರೀಮಂತಿಕೆ ಯಾವ ಪ್ರಯೋಜನಕ್ಕೆ ಅಂತ ಅನ್ಸುತ್ತೆ. ಆದ್ರೆ ಅವನು ಎಷ್ಟು ದಿನ ಆ ಶ್ರೀಮಂತಿಕೆನ ಅನುಭವಿಸುವಂಥದ್ದು ಈ ಭೂಮಿ ಮೇಲೆ ಇರುವಷ್ಟು ದಿನ. ಮತ್ತೆ ಈ ಭೂಮಿ ಮೇಲೆ ಬಿಟ್ಟು ಹೋಗುವಂಥದ್ದು ಸತ್ಯ. ಆ ಸತ್ಯ ಇರುವಾಗ ಆ ಸತ್ಯದ ಬಗ್ಗೆ ಅವನು ಜ್ಞಾನವನ್ನ ಬೆಳೆಸ್ಕೊಂಡಿಲ್ಲ ಅಂತಂದ್ರೆ, ಮತ್ತೆ ಅವನು ಮುಂದಿನ ಜನ್ಮದಲ್ಲಿ ಏನಾಗ್ತಾನೆ ಅನ್ನುವಂಥದ್ದು ಅವನಿಗೆ ತಿಳಿಲಿಲ್ಲ ಅಂತಂದ್ರೆ, ಮತ್ತೆ ಅವನು ಅಷ್ಟೆಲ್ಲ ಕಷ್ಟಪಟ್ಟು ಮಾಡುವಂಥದ್ದು ಅದನ್ನೇ ಇಲ್ಲಿ ಮೂರ್ಖತನ ಅಂತ ಕರೀತಾ ಇದ್ದಾರೆ ಮಾತಾಜಿ. ಆದ್ರೆ ನಮ್ಗೆ ನಿಜವಾದ ಸಮಸ್ಯೆ ಏನಿದೆ ಅಂದ್ರೆ ನಾವು ಇವಾಗ ನೋಡ್ತೀವಿ, ನಾವ್ ಯಾವಾಗ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂತೀವಿ, ಮುಂದೆ ಏನಾಗುತ್ತೋ ಅದಕ್ಕೆ ನಮ್ಗೆ ಸುರಕ್ಷತೆಗಾಗಿ ನಾವು ಹಣ ಸೇರಿಸ್ತೀವಿ, ಗಳಿಸ್ತೀವಿ. ಆದ್ರೆ ಬುದ್ಧಿವಂತನಾದವನು ಮುಂದೆ ಅವನು ಸತ್ತ ನಂತರ ಇನ್ನೊಂದು ಜನ್ಮ ಅನ್ನೋದು ಇದೆ, ಅದಕ್ಕೆ ನಾವು ಏನೇನ ರೆಡಿ ಮಾಡ್ಕೋತಾ ಇದೀವಿ. ಯಾರು ಬುದ್ಧಿವಂತ ಇದ್ದಾನೆ ಅದಕ್ಕೂ ಕೂಡ ಅವನು ಸಿದ್ಧತೆ ಮಾಡ್ಕೋತಾನೆ ಅಂತ. ಇವನು ಅಲ್ಲಿವರೆಗೂನೆ ಮಾಡ್ಕೊಳಕ್ ಆಗೋದು, ಅದರಿಂದ ಆಚೆಗೆ ಅವನು ಏನ್ ಮಾಡೋದಕ್ಕೂ ಆಗೋದಿಲ್ಲ. ಆದ್ರೆ ಮೂರ್ಖತನದಿಂದ ನಾವು ಇಲ್ಲಿಗೆ ನಿಲ್ಲಬಾರದು ಅಂತ. ಅಂದ್ರೆ ನಮ್ಗೆ ಅಂತಹ ಒಂದು ಸಮಾಜ ಈಗ ನಿರ್ಮಾಣ ಆಗಿದೆ. ಆದ್ರೆ ಅದನ್ನ ನಾವು ಕೊನೆ ಪಕ್ಷ ಸ್ವಲ್ಪನಾದ್ರೂ, ಅಂದ್ರೆ ಪ್ರಭುಪಾದ್ರು ಏನಂತ ಹೇಳ್ತಾರೆ ಅಂದ್ರೆ, ನಾವು 2 ಚಪಾತಿಗೆ ಅಥವಾ 4 ಚಪಾತಿಗಿಂತ ಹೆಚ್ಚಿಗೆ ನಾವು ತಿನ್ನಕ್ಕಾಗೋದಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಹಣ ಸೇರಿಸ್ತಾ ಇದೀವಿ. ಅದಕ್ಕಿಂತ ಅವಶ್ಯಕತೆಗೆ ಬೇಕಾಗಿರುವ ಸರಳ ಜೀವನ ಮಾಡದಿರ ನಾವು ಆಡಂಬರದ ಜೀವನದಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಂತಾ ಹೋಗ್ತಾ ಇದೀವಿ ಅಂದ್ರೆ ನಾವು ಮೂರ್ಖತನದ ಜೀವನವನ್ನೇ ಮಾಡ್ತಾ ಇದೀವಿ ಅಂತ. ಆದ್ರೂ ಮಾತಾಜಿ, ಇವತ್ತು ಅಂದ್ರೆ ಸರಳ ಜೀವನನೇ ಮಾಡೋಣ, ಆದ್ರೆ ಅಂದ್ರೆ ಇವತ್ತು ನಾವು ದುಡಿಯುವಂತ ದುಡಿಮೆ
ನಾನ್ ಹೇಳಕ್ ಹೊರಟಿದ್ದು ಇದೆ ಮಾತಾಜಿ. ಅಂದ್ರೆ ನಾವ್ ಇವಾಗ 10 ರೂಪಾಯಿ ದುಡಿತೀವಿ ಅಂದ್ರೆ 8 ರೂಪಾಯಿ ಖರ್ಚೇ ಇರುತ್ತೆ. ಆ 8 ರೂಪಾಯಿ ಖರ್ಚು ಆ, ಅಷ್ಟ್ ಇರೋದೇ ಇಲ್ಲ ಆಕ್ಚುಲಿ. ಸಮಾಜ ಅದನ್ನ ಸೃಷ್ಟಿ ಮಾಡ್ಬಿಟ್ಟಿದೆ ಇವಾಗ. ಹಂಗಂತ ಹೇಳಿ ನಾವು ಸಮಾಜದ ಅದೇ ರೀತಿ ನಡ್ಕೋಬೇಕಾ, ಅಥವಾ ಇಲ್ಲ ನಾನ್ 8 ರೂಪಾಯಿ ಖರ್ಚು ಮಾಡಲ್ಲ, ನಾನ್ 4 ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹೋಗ್ಬೇಕಾ? ಆದ್ರೆ ಮಾತಾಜಿ ನೀವು ನಂಗೆ ಕೃಷ್ಣ ಅರ್ಥ ಪ್ರಜ್ಞೆಗೆ ಬಂದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ನಿಮ್ಗೆ ಸಮಯನೇ ಇರೋದಿಲ್ಲ. ನಿಮ್ಗೆ ಏನ್ ಖರ್ಚು ಅಂತ ಹೇಳ್ತಾ ಇದ್ದೀರಾ, ಎಕ್ಸ್ಟ್ರಾ ಖರ್ಚು ಆಗ್ತಿದೆ ಅಂತ. ಅದು ನಮ್ಮ ಒಂದು ಭ್ರಮೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಮಕ್ಕಳನ್ನ ಅಂತಹ ಸ್ಕೂಲ್ಗೆ ಹಾಕ್ಬೇಕು, ಏನಾದ್ರೂ ಅನಾರೋಗ್ಯ ಬಂದ್ರೆ ಅಂತದೇ ಹಾಸ್ಪಿಟಲ್ಗೆ ಹೋಗ್ಬೇಕು. ಎಲ್ಲವೂ ಕೂಡ ಅಲ್ಲಿ ಬಿಸ್ನೆಸ್ ಆಗೋಗಿದೆ. ಅಂದ್ರೆ ಡಾಕ್ಟರ್ ಇಂದ ಹಿಡಿದು ಒಂದು ಸ್ಕೂಲಿಂದ ಹಿಡಿದು ಎಲ್ಲ ಕೂಡ ಹಣ ಮಾಡೋದಷ್ಟೇ ಅವರ ಒಂದು ವೃತ್ತಿ ಆಗೋಗಿದೆ ಹೊರತು, ಡಾಕ್ಟರ್ ಒಂದ್ಸತಿ ಹೋದ್ರಿ ಅಂದ್ರೆ ಅವ್ರು ಮತ್ತೆ ಇನ್ನೊಂದ್ಸತಿ ನೀವು ಬರುವಂತ ಮೆಡಿಸನ್ ಕೊಡೋದವ್ರು. ನೀವು ಹಾ ಕಸ್ಟಮರ್ ಅವ್ರಿಗೆ, ಮಾತಾಜಿ, ಅವ್ರು ನೀವು ಬರ್ದೆ ಅದೇ ಹೇಳಕ್ ಹೊರಟೆ ನಾನು. ಯಾಕಂದ್ರೆ ಇವತ್ತು ನನಗ್ ಬಂದಿರೋ ಅಂತಹ ಪ್ರಜ್ಞೆ ಎಲ್ರಿಗೂ ಬಂದಿಲ್ಲ. ಅಂದ್ರೆ ನಾನ್ ಹೇಳೋದು ಅಂದ್ರೆ ನಂಗ್ ಬಂದಿಲ್ಲ ಪೂರ್ತಿ ಪ್ರಜ್ಞೆ. ನಾ ಹೇಳಕ್ ಹೊರಟಿದ್ ಹಂಗೆ. ಅಂದ್ರೆ ನನಗೇನೋ ಒಂದ್ ತಿಳುವಳಿಕೆ ಬಂದಿದೆ ಅಥವಾ ನಿಮಗ್ ತಿಳುವಳಿಕೆ ಬಂದಿದೆ, ಅದಷ್ಟ್ ತಗೋಬಾರ್ದು. ನನ್ನ ವೃತ್ತಿ ಏನೈತೆ ಅದನ್ನ ನಾನ್ ಮಾಡ್ಬೇಕು. ಒಂದು ಸ್ಕೂಲೇ ಆಗಿರ್ಬೋದು, ಅಥವಾ ನೀವ್ ಹೇಳ್ದಂಗೆ ವೈದ್ಯಕೀಯ ಸೇವೆ ಆಗಿರ್ಬೋದು, ಅಥವಾ ಬೇರೆ ಯಾವ್ದೇ ಆಗಿರ್ಬೋದು, ಇವತ್ತು ಹಂಗ್ ನಡೀತಾನೆ ಇಲ್ಲ. ಹಂಗಾಗಿ ಅದು 8 ರೂಪಾಯಿ ಖರ್ಚಾಗ್ಬಿಟ್ಟಿದೆ. ಅದನ್ನೆಲ್ಲ ಅವರು ನ್ಯಾಯಯುತವಾಗಿ ಮಾಡ್ಕೊಂಡು ಹೋದ್ರೆ 2 ರೂಪಾಯಿ ಸಾಕು. ಅವಾಗ ನಾವುನು ಸಹ 4 ರೂಪಾಯಿ ದುಡಿದ್ರೇನೆ ಸಾಕಾಗ್ಬಿಡುತ್ತೆ. ಆದ್ರೆ ಇವತ್ತು ಸಮಾಜ ಹಂಗಿಲ್ವೇ ಇಲ್ಲ ಮಾತಾಜಿ. ಅದೇ ಹೇಳಕ್ ಹೊರಟೆ ನಾನು. ಅದಕ್ಕೆ ಎಲ್ಲರೂ ಕೃಷ್ಣ ಪ್ರಜ್ಞೆ ಬೆಳೆಸ್ಕೋಬೇಕು. ಇನ್ನಷ್ಟು ಜನರಿಗೆ ಕೃಷ್ಣ ಪ್ರಜ್ಞೆನ ಹರಡಬೇಕು, ಮನೆಯಲ್ಲಿ ಎಲ್ಲರಿಗೂ ಬರೆಸ್ಬೇಕು. ಹೊರಗಡೆ ಸಮಾಜ ಬದಲಾಗ್ಬೇಕಂದ್ರೆ ನಾವು ವ್ಯಕ್ತಿ ಬದಲಾಗಬೇಕು, ನಮ್ಮ ಪರಿವಾರ ಬದಲಾಗಬೇಕು. ಅದು ಹಂತ ಹಂತವಾಗಿ ಆಗ್ಬೇಕು ಮಾತಾಜಿ. ಒಮ್ಮೆಲೆ ನಾವೆಲ್ಲರನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡೋದು ಕಷ್ಟ ಆಗುತ್ತೆ. ಆದ್ರೆ ಅದನ್ನ ಪ್ರಯತ್ನ ಬಿಡಬಾರ್ದು. ಬಿಟ್ಟಿಲ್ಲ ಅಂದ್ರೆ, ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ಇನ್ನೂ ಘೋರವಾದ ಕಲಿಯುಗ ಪ್ರಾರಂಭ ಮಾಡ್ತಾರೆ. ಅಂದ್ರೆ ನಾವ್ ಯಾರನ್ನೂ ನಂಬಕ್ ಆಗೋದಿಲ್ಲ. ಅಂದ್ರೆ ಹಣ ಅನ್ನೋದು ಅದು ದೇವರಿಗಿಂತ ಹೆಚ್ಚಾಗ್ಬಿಟ್ಟಿದೆ. ಹೌದು ಅದಕ್ಕೋಸ್ಕರ ಅದಕ್ಕಿಂತ ದೊಡ್ಡದಾಗ್ಬಿಟ್ಟಿದೆ. ಆದ ಕಾರಣ ಇಲ್ಲಿ ಎಲ್ಲಾ ರೀತಿಯ ಒಂದು ಅವ್ಯವಹಾರಗಳು, ಮೋಸ ಎಲ್ಲಾ ಒಂದು ನಡೀತಾ ಇದೆ. ಇಂಥದಕ್ಕೆಲ್ಲ ಹೌದು ಕೊನೆ ಕಾಣಿಸ್ಬೇಕು ಅಂತಂದ್ರೆ ಭಗವಂತನ ಒಂದು ವಿಷಯವಾಗಿ, ಮತ್ತೆ ಅವರು ಮಾಡ್ತಾ ಇರುವ ಕರ್ಮಕ್ಕೆ ಆಗುವ ಪ್ರತಿಕ್ರಿಯೆಗಳು, ಅದರ ಒಂದು ವಿಚಾರವಾಗಿ ಜ್ಞಾನವನ್ನ ಅವ್ರಿಗೆ ಕೊಟ್ಟಾಗ ಮಾತ್ರನೇ ಅವರು ಇದನ್ನ ನಿಲ್ಸಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅದನ್ನ ಎಲ್ಲರೂ ಕೂಡ ನಂಬ್ತಾರೆ. ಯಾಕಂದ್ರೆ ಅತಿ ಹೆಚ್ಚು ಜನ ಇದ್ದಾರೆ, ಅವರು ನಮ್ಗಿಂತ ಜಾಸ್ತಿ ಜನ ಇದ್ದಾರೆ, ಮತ್ತೆ ಅವರು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಾವು ಇವತ್ತು ಅದನ್ನ ಹಂಗೆ ಆಗಿದೆ ಮಾತಾಜಿ. ನಾವೇನಾದ್ರೂ ಅಂದ್ರೆ ಇಲ್ಲ ಈ ತರ ಮಾಡೋಣ, ಹಿಂಗ್ ಹೋಗೋಣ, ಇವತ್ ಇದನ್ ತಿನ್ಬಾರ್ದು, ಇವತ್ ಇದನ್ ಮಾಡ್ಬಾರ್ದು, ಸೊ ಇವಾಗ ಇದಿಷ್ಟು ಸಾಕು, ಇಲ್ಲಿ ನಿಲ್ಸೋಣ, ಈ ತರ ಎಲ್ಲ ಮಾತಾಡಿದಾಗ ಇವಳೊಬ್ಳು ಹುಚ್ಚಿ ಈ ರೀತಿನೇ ಅನ್ಕೊಳೋದು ಮಾತಾಜಿ. ಹೌದು ಮಾತಾಜಿ. ಈಗ ಭೋಗ ಜೀವನ ಅನ್ನುವಂಥದ್ದೇ ಜೀವನದ ಒಂದು ರೀತಿ ಆಗೋಗಿದೆ. ಅಂದ್ರೆ ಯಾರು ಹೆಚ್ಚು ಜೀವನ ಮಾಡ್ತಾ ಇದ್ದಾರೆ, ಅವನು ತುಂಬಾ ಸಂತೋಷದಲ್ಲಿದ್ದಾನೆ, ಆನಂದದಲ್ಲಿದ್ದಾನೆ, ಅವನೇ ಒಂದು ಪರಿಪೂರ್ಣ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾವು ಅವರ ಮುಂದೆ ಬದುಕಿ ತೋರಿಸ್ಬೋದು, ಅವರಿಗೆ ಒಂದು ಉದಾಹರಣೆಯಾಗಿ ನಾವು ತೋರಿಸ್ಬೋದು. ಅಂದ್ರೆ ನಾವು ಯಾವಾಗ ಕಡಿಮೆ ಬಳಸಿ ಬದುಕ್ತೀವಿ, ಆರೋಗ್ಯವಾಗಿನೂ ಇರ್ತೀವಿ. ನಾವು ಜಾಸ್ತಿ ಹೋಗಿ ಆ ಡಾಕ್ಟರ್ ಕೈಗೆ ಸಿಕ್ಕಾಕೊಳ್ಳೋದಿಲ್ಲ. ಅಂದ್ರೆ ಈಗಿನ ಡಾಕ್ಟರ್ ಅಂದ್ರೆ ವೈದ್ಯರಲ್ಲ, ಅವರು ಏನಂತಾರೆ, ರಾಕ್ಷಸರ ಹಾಗೆ. ಅವರ ಕೈಗೆ ಸಿಕ್ಕಾಕೊಂಡ್ಬರ್ದಿದ್ರೆ ನಮ್ಮನ್ನ ನಾವು ಆರೋಗ್ಯವಾಗಿ ಇಟ್ಕೋಬೇಕಂದ್ರೆ ಹೆಚ್ಚು ಭೋಗವನ್ನ ಮಾಡ್ದಿರ ಇರುವಂತದ್ದು ಉತ್ತಮ. ಮತ್ತೆ ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಜೀವನ ಕ್ರಮವನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮಲ್ಲಿ ಒಂದು ಶಕ್ತಿ ಅನ್ನುವಂಥದ್ದು ಬರುತ್ತೆ. ಮತ್ತೆ ನಮ್ಮಲ್ಲಿ ಸಮಯ ಅನ್ನುವಂಥದ್ದು ಇರೋದಿಲ್ಲ. ಈ ಭೋಗ ಜೀವನ ಮಾಡೋದಕ್ಕೆ ನಮ್ಗೆ ಸಮಯ ಅವಕಾಶನೇ ಸಿಗೋದಿಲ್ಲ. ಆಗ ನಮ್ಮ ಬದುಕಿನಲ್ಲಿ ಒಂದು ಪರಿವರ್ತನೆ ಇರುತ್ತೆ. ನಮ್ಮಲ್ಲಿ ನಿಜವಾದ ಆನಂದ ಅನ್ನುವಂಥದ್ದನ್ನ ನಾವು ಅನುಭವಿಸ್ತೀವಿ. ಅದನ್ನ ನಾವು ಮಾತಿನಲ್ಲಿ ಹೇಳ್ತಾ ಇರ್ತೀವಿ, ಆದ್ರೆ ಅದ್ರಲ್ಲಿ ಏನಿದೆ, ಇಷ್ಟೆಲ್ಲ ಎಂಜಾಯ್ ಮಾಡಿ ಕೂಡ ಸಿಗದೆ ಇರುವಂತ, ಅಂದ್ರೆ ನಮ್ಮ ಎಲ್ಲದಕ್ಕೂ ಹಣದ ಅಭಾವ ಇದೆ ಅಂತ ಹೇಳುವಂತವ್ರು, ಮತ್ತೆ ಇವ್ರು ಹಣನೇ ಇಲ್ದಿರ ಹೇಗೆ ಇವ್ರು ಸುಖವಾಗಿರೋದಕ್ಕೆ ಸಾಧ್ಯ, ಹೇಗೆ ಸಂತೋಷವಾಗಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು, ಅಂದ್ರೆ ಅವರು ಲಿಮಿಟೆಡ್ ಏನು ಅವ್ರ ಹತ್ರ ಇದೆ ಅದರಲ್ಲಿ ಅವ್ರು ಖುಷಿಯಾಗಿರೋದನ್ನ ನಾವು ಪ್ರಾಕ್ಟೀಸ್ ಮಾಡಿ ಅನುಭವಿಸಿ ಇನ್ನೊಬ್ಬರಿಗೆ ತೋರಿಸಿದಾಗ ಆಮೇಲೆ ಅನ್ಸುತ್ತೆ, ಅರೆ ನಾವು ಮೂರ್ಖರು, ಇದಕ್ಕಾಗಿ ನಾವು ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ. ಇಷ್ಟು ನೆಮ್ಮದಿ ನಮ್ಗೆ ಇಲ್ಲಿ ಸಿಗುತ್ತೆ ಅಂದ್ರೆ ಅದು ಗೊತ್ತಾಗುತ್ತೆ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಜನ ಒಬ್ಬರನ್ನ ಒಬ್ಬರು ತುಳಿದು ಬದುಕ್ತಾ ಇರ್ತಾರೆ. ಯಾವಾಗ ಭಕ್ತರ ಸಂಘದಲ್ಲಿ ಬರ್ತಾರೆ, ಅಂತಹ ಒಂದು ವಿಚಾರಗಳು ವ್ಯತ್ಯಾಸವಾಗಿ ಕಂಡಾಗ ಬೇಡ ಅಂತ ಬದುಕು ಅಂತ ಅನ್ಸುತ್ತೆ. ಹೌದು ಮಾತಾಜಿ. ನಮ್ದು ಲೈಫ್ ಇಷ್ಟು ಅಂತ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಾಗ ನಮ್ಮಷ್ಟು ಖುಷಿಯಾಗಿರೋರು ಇನ್ಯಾರು ಇರೋದಿಲ್ಲ.
ಬಟ್ ಅದ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇನ್ನ ಕಷ್ಟ. ಅದ್ರ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಸಂಘದಲ್ಲಿ ಇರ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು, ಮತ್ತೆ ಸದಾ ಭಗವದ್ಗೀತೆ ಭಾಗವತಗಳನ್ನ ಕೇಳ್ತಾ ಇರ್ಬೇಕು ಮಾತಾಜಿ. ಅದು ನಿಧಾನವಾಗಿ ಬದಲಾವಣೆ ಆಗುತ್ತೆ, ಒಂದೇ ಸತಿಗೆ ಡಿಫ್ರೆನ್ಸ್ ಆಗೋದಿಲ್ಲ. ನೀವ್ ಹೇಳ್ದಂಗೆ ಅದೇ ಕರ್ಮಗಳು ಕಳೀತಾ ಇದೆ ನಮ್ಗೆ. ಯಾವ್ದೋ ಒಂದು ಆ ಅಂದ್ರೆ ದೇವರ ಒಂದು ಸಾನ್ನಿಧ್ಯಕ್ಕೆ ಹತ್ತಿರವಾಗ್ತಿದೀವಿ ಅಂದಾಗ ಆ ನಮ್ಮ ನಮ್ ಮನ್ಸು ಆ ಭಗವಂತನ ಕಡೆಗೆ ಏನಾದ್ರೂ ಒಂದ್ ಧ್ಯಾನ ಮಾಡ್ಬೇಕು ಅಥವಾ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಎಳೆಯುತ್ತೆ. ಇಲ್ಲ ಅಂದ್ರೆ ಅದೇ ನಾವು ಆ ಭೋಗ ಜೀವನಕ್ಕೆ ಹೋಗ್ತಾ ಇರ್ತೀವಿ. ನಾವ್ ಎಷ್ಟು ಗಳಿಸಿದ್ರು ಕೂಡ ಮಾತಾಜಿ, ನಾವು ಅನ್ಕೊಂಡಾಗ ಎಲ್ಲ ಪಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ನಾವ್ ಅನ್ಕೋತೀವಿ ಹಣದಿಂದ ಎಲ್ಲವನ್ನ ಪಡೆಯಕ್ಕೆ ಸಾಧ್ಯ ಅಂತ. ಯಾರೆಲ್ಲ ಶ್ರೀಮಂತರ ಮಕ್ಳು ಇರ್ತಾರೆ, ಮತ್ತೆ ಶ್ರೀಮಂತರು ಇರ್ತಾರೆ, ಒಂದು ಆರೋಗ್ಯ ಇರೋದಿಲ್ಲ ಅಥವಾ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ, ಅಂತಹದೇ ಜೀವನ ಅವ್ರದ್ದು. ನಾವ್ ಅನ್ಕೊಳ್ತೀವಿ ದುಡ್ಡು ಮಾಡಿದ್ರೆ ನಮ್ಗೆಲ್ಲ ಪರಿಪೂರ್ಣವಾಗಿ ಆಗುತ್ತೀವಿ ಅಂತ. ಅದು ನಿಜಾನೇ ಅಲ್ಲ. ಅದನ್ನ ಯಾರನ್ನಾದ್ರೂ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಈ ಒಂದು ತುಂಬಾ ಕೀರ್ತಿ ಪಡೆದಂತವ್ರು, ಈ ಫಿಲಂ ಸ್ಟಾರ್ಗಳಿರ್ಬೋದು, ಇಲ್ಲ ಫಾರಿನ್ ಅಲ್ಲಿ ಇರೋರು, ಇಲ್ಲೂ ಇರೋರು ಶ್ರೀಮಂತರು, ಅಂತ ಮಕ್ಕಳೆಲ್ಲ ಅವರು ಏನಂತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಂತೆಲ್ಲ ನೋಡ್ತೀವಿ. ಅಂದ್ರೆ ಯಾಕೆ ಆ ರೀತಿ ಮಾಡ್ತಾರೆ? ಅಷ್ಟೆಲ್ಲ ಇದೆ, ಮತ್ತೆ ಪರಿಪೂರ್ಣತೆಗೆ ದುಡ್ಡು ತಾನೇ ಬೇಕು, ಅದೆಲ್ಲ ಇದ್ರೂ ಕೂಡ ಯಾಕೆ ಮಾಡ್ತಾರೆ ಅಂದ್ರೆ ಅದು ನಿಜವಾದ ಪರಿಪೂರ್ಣತೆ, ಅವ್ರಿಗೆ ನೆಮ್ಮದಿಯನ್ನ ಅದು ಕೊಡೋದೇ ಇಲ್ಲ. ಆದ್ರೆ ಯಾವಾಗ ನಾವು ಭಗವಂತನ ಸ್ಮರಣೆ ಮಾಡ್ತೀವಿ, ನಮ್ಮ ನಿಜವಾದ ಸಣ್ಣ ಪುಟ್ಟ ಅವಶ್ಯಕತೆಗಳನ್ನ ನಾವು ತುಂಬಾ ಬೇಗ ಅದನ್ನ ಈಡೇರಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಪರಮಾತ್ಮ ಕೂಡ ನಮ್ಮ ಒಂದು ನಿರ್ವಹಣೆಯಲ್ಲಿ ಅವನು ತೊಡಗ್ಬಿಡ್ತಾನೆ. ಅಂದ್ರೆ ಯಾವಾಗ ನಾವು ಅವನಿಗೆ ಶರಣಾಗ್ತೀವಿ, ಮತ್ತೆ ಅವನು ನಮ್ಮನ್ನ ನೋಡ್ಕೊಳ್ಳೋಕೆ ಶುರು ಮಾಡ್ತಾನೆ. ನಾವು ನೋಡ್ಕೊಳ್ಳೋದಕ್ಕೂ ನಮ್ಮ ಪರಮಾತ್ಮ ನೋಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತೆ ಮಾತಾಜಿ. ಹಾ ಮಾತಾಜಿ, ಅದಂತೂ ನಿಜ. ಶರಣಾಗೋದಂತ ಹೇಗೆ? ಶರಣ ಆಗೋದು ಅಂದ್ರೆ ಹೇಗೆ ಅಂದ್ರೆ ಅವನ ಮೇಲೆ ಪ್ರೀತಿಯಿಂದ ಭಕ್ತಿಯಿಂದ ಅವನ ಸ್ಮರಣೆ ಮಾಡುವಂಥದ್ದು. ಅಂದ್ರೆ ನಾವು ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡುವ ಮೂಲಕ ಅವನ ಸಂಪರ್ಕಕ್ಕೆ ಬರ್ತೀವಿ. ಆ ಮೂಲಕ ನಮ್ಮ ಒಂದು ಪಾಪ ಕರ್ಮಗಳು ನಿಶೇಷ ಆಗುತ್ತೆ. ಮತ್ತೆ ಸದಾ ಅವನ ಸ್ಮರಣೆ ಮಾಡೋದಂತಂದ್ರೆ ನಾವು ಪ್ರತಿಯೊಂದನ್ನು ಕೂಡ ಅವನ ಒಂದು ನೆನಪಿನಲ್ಲಿ ಮಾಡುವಂಥದ್ದು. ಆಮೇಲೆ ನಾವು ಸದಾ ಅವನ ಒಂದು ಪ್ರತಿದಿನ ಇಷ್ಟು ಸಮಯ ಅಂತ, ನಾವು 8 ಗಂಟೆ ಕೆಲಸಕ್ಕೆ ಹೋಗ್ತೀವಿ ಅಂದ್ರೆ ಅದೇ ರೀತಿ ಕೊನೆ ಪಕ್ಷ ಒಂದು 4 ಗಂಟೆ ಆದ್ರೂ ಭಗವಂತನ ಹರಿನಾಮ ಸಂಕೀರ್ತನೆಗಾಗ್ಲಿ, ಅಥವಾ ಅವನ ಯಾವ್ದಾದ್ರು ಒಂದು ಸೇವೆಗೆ, ಅಥವಾ ಅವನ ಒಂದು ಭಗವದ್ಗೀತೆ ಭಾಗವತವನ್ನ ಪ್ರವಚನ ಕೇಳೋದಕ್ಕೆ ಅಥವಾ ಹೇಳೋದಕ್ಕೆ ಒಂದು ಸಮಯವನ್ನ ಇಟ್ಟಾಗ ಈ ಭೌತಿಕ ಪ್ರಕೃತಿ ಮಾಯೆಯ ಶಕ್ತಿ ಏನಿದೆ ಅದರ ಒಂದು ನಿಯಂತ್ರಣದಿಂದ ತಪ್ಪಿಸ್ಕೊಳ್ತೀವಿ. ಇವರೆಲ್ಲರೂ ಯಾಕೆ ಇದರ ಒಂದು ಮೂರ್ಖರಾಗಿ ಈ ಹಣ ಗಳಿಸೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ, ಅವರು ಈ ರಜೋಗುಣ ತಮೋಗುಣದಲ್ಲಿ ಇರ್ತಾರೆ. ಆ ಪ್ರಕೃತಿಯ ಗುಣದಲ್ಲಿ ಯಾರು ಸಿಕ್ಕಾಕೊಳ್ತಾರೆ, ಮಮ್ಮ ಮಾಯ ದುರತ್ಯಯ ಅಂತಾನೆ. ಅಂದ್ರೆ ಆ ಒಂದು ಮಾಯಾಶಕ್ತಿ, ಅವಳ ಒಂದು ಪ್ರಾಬಲ್ಯ ಅನ್ನುವಂಥದ್ದು ಅವರನ್ನ ಆ ರೀತಿ ಕಷ್ಟಕ್ಕೆ ಈಡು ಮಾಡ್ತಾ ಇರುತ್ತೆ. ಆ ಶಕ್ತಿಯಿಂದ ನಾವು ಬಿಡುಗಡೆ ಆಗ್ಬೇಕು ಅಂದ್ರೆ ಭಗವಂತನ ಮೊರೆ ಹೋಗ್ಬೇಕು, ಭಗವಂತನನ್ನ ಬೇಡ್ಕೋಬೇಕು. ನನ್ನನ್ನ ಈ ಒಂದು ಗುಣಗಳಿಂದ, ಈ ಒಂದು ಕಷ್ಟಗಳಿಂದ ಪಾರು ಮಾಡು, ನಾನು ನಿನಗೆ ಸೇವೆ ಮಾಡ್ತೀನಿ. ಮತ್ತೆ ನಾನು ನನ್ನನ್ನ ಅಂದ್ರೆ ಅರ್ಥ ಮಾಡ್ಕೋಬೇಕು, ನಾವು ಯಾರು, ನಾವ್ ಯಾಕೆ ಇಲ್ಲಿ ಬಂದಿದ್ದೀವಿ, ನಾವು ಅವನ ಸೇವೆನ ಹೇಗೆ ಮಾಡೋದು ಅಂತಂದ್ರೆ ಅವನನ್ನ ಆತ್ಮದ ಒಂದು ನಿಜ ಸ್ವರೂಪ ಭಗವಂತನ ಸೇವೆ ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಸದಾ ಅವನನ್ನ ಸ್ಮರಣೆ ಮಾಡುವಂಥದ್ದು, ನಮ್ಮ ಎಲ್ಲ ಇಂದ್ರಿಯಗಳನ್ನ, ಮನಸ್ಸನ್ನ ಅವನಲ್ಲಿ ತೊಡಗಿಸುವಂಥದ್ದು ಮಾತಾಜಿ. ಅದನ್ನ ಸಂಘದಲ್ಲಿ ಮಾಡೋದಕ್ಕೆ ಸುಲಭ ಆಗುತ್ತೆ. ಅಂದ್ರೆ ಭಕ್ತರ ಸಂಘದಲ್ಲಿ ಎಲ್ಲರೂ ಅದೇ ಮನಸ್ಥಿತಿಯವರಿದ್ದಾಗ ಅವರ ಜೊತೆಗೂಡಿ ಮಾಡುವಂಥದ್ದು ಸುಲಭ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಕ್ವಿಜ್ ಮುಗಿಸೋಣ, ಮಾಡೋಣವಾ? ಹರೇ ಕೃಷ್ಣ. ಹಾ ಮಾತಾಜಿ, ಮಾಡಿ ಮಾತಾಜಿ. ಸ್ಟಾರ್ಟ್ ಮಾಡಿ. ಎಲ್ಲಾ ಯೋಗಗಳಲ್ಲಿಯೂ ಅತ್ಯುನ್ನತ ರೂಪ ಯಾವುದು? ಕೃಷ್ಣ ಪ್ರಜ್ಞೆ, ಪವರ್ ಯೋಗ, ಧ್ಯಾನ, ಮೇಲಿನ ಯಾವುದೂ ಅಲ್ಲ. ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ. ಭಗವಂತನು ಅರ್ಜುನನಿಗೆ ಜ್ಞಾನದ ವ್ಯವಸ್ಥೆಯನ್ನು ಏಕೆ ವಿವರಿಸಲು ಬಯಸುತ್ತಾನೆ? ಯಾಕೆ ಅವನು ಕೃಷ್ಣ ಅರ್ಜುನನ್ನೇ ಆರಿಸಿಕೊಂಡ ಅಂತ? ಅರ್ಜುನ ಕೃಷ್ಣನ ಗೌಪ್ಯ ಭಕ್ತ ಮತ್ತು ಸ್ನೇಹಿತ. ಅರ್ಜುನ ದುರ್ಯೋಧನನ ಶತ್ರು. ಅರ್ಜುನ ಒಬ್ಬ ಒಳ್ಳೆಯ ಬಿಲ್ಲುಗಾರ. ಅರ್ಜುನ ಕ್ಷತ್ರಿಯ. ಅರ್ಜುನ ಅವನ ಗೆಳೆಯ ಮತ್ತು ಕೃಷ್ಣನ ಗೆಳೆಯ, ಗೌಪ್ಯ ಭಕ್ತ. ಅವನ ಸಂಪತ್ತು, ಕೀರ್ತಿ, ಶಕ್ತಿ, ಸೌಂದರ್ಯ, ಜ್ಞಾನ ಮತ್ತು
ವೈರಾಗ್ಯ. ಇದು ಕೃಷ್ಣನ ಹೆಸರುಗಳು, ಭಕ್ತರು, ಐಶ್ವರ್ಯಗಳು, ಮೇಲಿನ ಯಾವುದೂ ಅಲ್ಲ. ಯಾವುದು ಅಲ್ಲ. ಅಲ್ಲ ಮಾತಾಜಿ, ಕೀರ್ತಿ, ಶಕ್ತಿ, ಸೌಂದರ್ಯ, ಜ್ಞಾನ, ವೈರಾಗ್ಯ ಇದೆಲ್ಲ ಕೃಷ್ಣನಿಗೆ ಏನು ಅಂತ? ಅವನ ಹೆಸರುಗಳ, ಅವನ ಭಕ್ತರ ಹೆಸರ, ಅಥವಾ ಐಶ್ವರ್ಯಗಳ, ಅಥವಾ ಯಾವುದೂ ಅಲ್ಲ? ಐಶ್ವರ್ಯ 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 ಐಶ್ವರ್ಯ. ಭಗವಂತನ ಐಶ್ವರ್ಯಗಳು. ಡ್ಯಾಶ್ಗೆ ಕೃಷ್ಣನು ತನ್ನನ್ನು ಬಹಿರಂಗಪಡಿಸುತ್ತಾನೆ. ನಾಸ್ತಿಕರಿಗೆ, ಭಕ್ತರಿಗೆ, ಯುವಕರಿಗೆ, ರಷ್ಯನ್ನರಿಗೆ, ಭಕ್ತರಿಗೆ. ಜೀವಂತ ಭಕ್ತರಿಗೆ. ಭಕ್ತರಿಗೆ ಮಾತಾಜಿ, ಭಕ್ತರಿಗೆ ಭಗವಂತ ತನ್ನನ್ನ ತೋರ್ಪಡಿಸ್ಕೊಳ್ತಾನೆ. ನಾಸ್ತಿಕರಿಗೆ ಅವನು ತನ್ನ ಮಾಯಾಶಕ್ತಿಯಿಂದ ಅವರಿಗೆ ಕಾಣದ ಹಾಗೆ ತನ್ನನ್ನ ಇಡ್ತಾನೆ. ಜೀವಂತ ಅಸ್ತಿತ್ವದ ಸಂವಿಧಾನಿಕ ಸ್ಥಾನ ಯಾವುದು? ಅಂದ್ರೆ ಆತ್ಮದ ಸ್ವರೂಪ ಏನು ಅಂತ. ಯಕ್ಷರಂತೆ, ಪಕ್ಷಿಗಳಂತೆ ಭಗವಾನ್ ಕೃಷ್ಣನ ಶಾಶ್ವತ ಸೇವಕನಾಗಿ ಮೇಲಿನ ಎಲ್ಲವೂ. ಅಂದ್ರೆ ಆತ್ಮದ ಸ್ವರೂಪ ಭಕ್ತರ ಸೇವಕ ಕೃಷ್ಣನ ಶಾಶ್ವತ ಸೇವಕ. ಭಗವಂತನ ಒಂದು ತುಣುಕು ಮತ್ತು ಭಾಗವಾಗಿದೆ. ಭಗವಂತನ ಒಂದು ತುಣುಕು, ಭಾಗ ಆಗಿದೆ. ಕೀಟಗಳು, ಕಾರ್ಖಾನೆಗಳು, ಜೀವಂತ ಘಟಕಗಳು, ಮೇಲಿನ ಎಲ್ಲವೂ. ಇದು ಭಗವಂತನ ಒಂದು ಭಾಗನೇ ಆಗಿದೆ. ಕೀಟಗಳು, ಕಾರ್ಖಾನೆಗಳು, ಜೀವಂತ ಘಟಕಗಳು, ಮೇಲಿನ ಯಾವುದೂ ಅಲ್ಲ. ಕೀಟಗಳು ಜೀವಂತ ಘಟಕ. ಆದ್ರೆ ಈಗ ನಾವು ನೋಡಿದ್ವಿ ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ಮತ್ತೆ ತಟಸ್ಥ ಶಕ್ತಿ. ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತನ ತುಣುಕು ಭಾಗ ಯಾವುದು ಅಂತಂದ್ರೆ, ಇಲ್ಲಿ ಕೊಟ್ಟಿರೋದ್ರಲ್ಲಿ ಜೀವಂತ ಘಟಕಗಳು. ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶಗಳು. ನಾವು ಭಗವಂತನ ಭಾಗವೇ ಆಗಿದ್ದೀವಿ. ನೀರಿನ ರುಚಿ ಯಾರು? ಕುಂತಿಯ ಮಕ್ಕಳು, ಕೌರವರು, ಪರಮಾತ್ಮ, ಪರಮ ಪುರುಷನಾದ ಕೃಷ್ಣ, ದೇವತೆಗಳು. ಪರಮಾತ್ಮ. ಒಳ್ಳೆಯತನ, ಉತ್ಸಾಹ ಮತ್ತು ಅಜ್ಞಾನ. ನಮ್ಮ ಮನಸ್ಸಿನ ಸ್ಥಿತಿಗಳು, ಚಲನಚಿತ್ರದ ಶೀರ್ಷಿಕೆಗಳು, ಜೀವಂತ ಘಟಕಗಳು, ಗುಣಗಳು ಅಥವಾ ಭೌತಿಕ ಸ್ವಭಾವದ ವಿಧಾನಗಳು. ಭೌತಿಕ ಸ್ವಭಾವದ ಒಳ್ಳೆತನ, ಉತ್ಸಾಹ, ಅಜ್ಞಾನ ಅಂದ್ರೆ ಅದು ಸತ್ವಗುಣ, ರಜಗುಣ, ತಮೋಗುಣ. ಅವು ಗುಣಗಳು ಅಥವಾ ಭೌತಿಕ ಸ್ವಭಾವದ ವಿಧಾನಗಳು. ಹರೇ ಕೃಷ್ಣ. ಅಷ್ಟೇ ಇವತ್ತಿಂದು ಆಗಿದೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆನ್ಸರ್ ಮಾಡಿದ್ದೀರಾ. ಅಂದ್ರೆ ನೀವೆಲ್ಲರೂ ಕ್ವಿಜ್ ಅಟೆಂಡ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ ನಾನು. ಮಾತಾಜಿ ಮಾಡ್ತಾ ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ಇಲ್ಲಿಗೆ ಇವತ್ತಿನ ಸೆಷನ್ ಮುಗಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ಗೆ ಇವತ್ತು ಕ್ಲಾಸ್ ಇತ್ತಾ? ಇಲ್ಲ ಮಾತಾಜಿ, ನಿನ್ನೆ ಇತ್ತು. ನಿನ್ನೆ ಮಿಸ್ ಮಾಡಿದ್ರ ಮಾತಾಜಿ ನನ್ನಿಂದ? ಇಲ್ಲ ಮಾತಾಜಿ, ನನ್ ಮಗಳನ್ನಿಟ್ಟಿದ್ದೆ ಶೇರ್ ಮಾಡ್ಲಿಕ್ಕೆ. ಅವಳನ್ನಿಟ್ಟು ನಾನು ಜಾಯಿನ್. ನಾನು ಅದೇ ಇವತ್ತಿದೆ ಅನ್ಕೊಂಡೆ ಮಾತಾಜಿ. ನೀವು ಹೇಗೆ ಮಿಸ್ ಮಾಡ್ತಾ ಇದ್ದೀರೇನೋ ಅನ್ಕೊಂಡೆ ಆಮೇಲೆ. ಇಲ್ಲ ಮಾತಾಜಿ, ಅವಳು ಮಗಳು ಮನೆಯಲ್ಲೇ ಇದ್ಲು, ಹಾ ಹಾಗಾಗಿ ಮಾತಾಜಿ. ಶೇರ್ ಮಾಡ್ಲಿಕ್ಕೆ ಇಟ್ಟು ನಾನು ಹಾಗೆ ಇದ್ ಮಾಡಿದ್ದೇನೆ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಇಷ್ಟು ಸಮಯ ಭಗವಂತನ ವಿಷಯವನ್ನ ಕೇಳೋದಕ್ಕೆ ತಾಳ್ಮೆಯಿಂದ ಕುಳಿತಿದ್ದಕ್ಕಾಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ಗೂ ಸಹ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ.